ಬನ್ನಿ ಬನ್ನಿ ಜನರೇ ಬಂದರು. ಅಯ್ಯೋ ಬೆಷ್ಟು ತಮ್ಮ ಕಾಯ್ತಾ ಇರ್ತಾನೆ ನನ್ನನ್ನು, ಬೆಷ್ಟು ತಮ್ಮ ನನ್ನ. ಹೌದಲ್ವ ತಮ್ಮ? ಫಸ್ಟ್ ಸೆಕೆಂಡ್ ರೇವತಿ ತಮ್ಮ ಶಿಸ್ಲ ತಮ್ಮಲ ಒಟ್ಟಿಗೆ ಬರ್ತೀರಿ. ಫಸ್ಟ್ ಸೆಕೆಂಡ್ ರೇವತಿ ಸಿಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈಕ್ ಡನ್. ನಾನು ಫಸ್ಟ್, ಹೌದು. ರೇವತಿ ಸಿಸ್ ಸೆಕೆಂಡ್. ನಿನ್ನೆ ಕೂಡ ನಿನ್ನೆ ಹೌದು, ಮೊನ್ನೆ 3 ದಿನದಿಂದ ಬೆಸ್ಟ್ ತಮ್ಮನೇ ಫಸ್ಟ್ ಬರೋದು ನನಗೆ. ಬೆಸ್ಟ್ ತಮ್ಮ ಫಸ್ಟ್ ಬಂದು ಫಸ್ಟ್ ಮೆಸೇಜ್ ಬೆಸ್ಟ್ ತಮ್ಮಂದು. ರೇವತಿ ಸಿಸ್ ಒಣಸಾಂಡೆ ಬೆಸ್ಟ್ ತಮ್ಮ ಊಟ ಆಯ್ತಾ? ಏನು ಊಟಕ್ಕೆ? ನನಗೆ ಏನು ಇದಿರಲಿಲ್ಲ ಆಗ ಮಾತಾಡಲಿಕ್ಕೆ, ನಿದ್ದೆ ತುಂಬ ಕಡಿಮೆ ಆಗ್ತದಲ್ವಾ, ಹಾಗೆ ಏನಾದರೂ ವಾಚವರ ಆಗಬೇಕಲ್ವಾ ಬೆಸ್ಟ್ ತಮ್ಮ. ರೇವತಿ ಸಿಸ್ ಊಟ ಆಯ್ತಾ? ಒಣಸಾಂಡೆ ರೇವತಿ ಸಿಸ್. ಬೆಸ್ಟ್ ತಮ್ಮ ಎಲ್ಲಿ ಓದಿ? ಮೆಸೇಜ್ ಮಾಡು ಬೇಗ ಬೇಗ, ಲೈಕ್ ಕೊಟ್ಟು ಸೀದಾ ಹೋಗುದಾ? ರೇವತಿ ಅಕ್ಕ ಒಣಸಾಂಡೆ. ಹೌದು ಆಯಿತು, ಓಕೆ ಅಕ್ಕ. ಹಾಂ ಟೀಕ್ ಆಯಿತು. ಎಂತ ಆಯಿತು? ಅಟ್ರಿಕ್ ಆಯಿತು ಅಕ್ಕ. ಏನು ಅಟ್ರಿಕ್ ಏನಂತ ಗೊತ್ತಾಗಿಲ್ಲ. ರೇವತಿ ಸಿಸ್ ವಿನ್ ಒಣಸ ಆತ ಜಿ ಸಿಸ್ ಆತ ಜಾಯಣ್ಣ ಒಣಸ ಆದೇವತ್ತೆ ಬೊಕ್ಕ ಒಣಸ ಮುಲ್ಪರ ಬಂಗಮ್ ನಿಂಕ್ ಮಧ್ಯಾಹ್ನ ಊಟ ಆಯ್ತು ಅಕ್ಕ. ನಂದು ಆಯಿತು, ನಿಮ್ದು ಆಯ್ತಾ? ನಿಮ್ಮದು ರೇವತಿ ಸಿಸಿದಾಗಿಲ್ಲಂತೆ, ನಿಮ್ಮದು? ಬಂಗುಡೆ ಕಜಿಪ್ಪು ಏರಂಜಿ ಲಾಯ್ಕ ಪುತ್ತರುಡು ಕುಡ್ಲಾಡ್ಕೊಳ್ಳೋ ಒಂದು ಬಂಗುಡೆ ಕಜಿಪ್ಪು ದಿನಾಲ ಬಂಗುಡೆ ಕಜಿಪ್ಪು ಮಲ್ಪುವಾರ ಹೆಂಗಂತೆ ಪಾರ್ಸೆಲ್ ಮಲ್ಪಲೆ ಎಂಕ್ಲೆ ಮುಲ್ಕುರಿ ದಿನ ಬಂಗುಡೆನೆ ದಿಕ್ಕು ಬೊಂಬೈ. ಬೆಸ್ಟ್ ಊಟ ಎಂತ ಸ್ಪೆಷಲ್ ಊಟಕ್ಕೆ? ಬೆಸ್ಟ್ ತಮ್ಮ. ಓ ತಮ್ಮ ಎಲ್ಲಿ ಓದಿ? ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬನ್ನಿ ಜನರೇ ಬನ್ನಿ, ಸಪೋರ್ಟ್ ಮಾಡಿ ಬನ್ನಿ. ಹಾಯ್ ತಮ್ಮ ಅಂತಿದ್ದಾರೆ ನೋಡಿ ರೇವತಿ ಸಿಸ್. 3 ಡೇ ಫಸ್ಟ್ ಅಟ್ಯಾಕ್ಟ್ ಅಂತ ಅಕ್ಕ. ಹೌದೌದು, ಫಸ್ಟ್ 3 ಡೇ ನನ್ನ ತಮ್ಮಂದೇ ಇದು ಎಂಟ್ರಿ ಬೆಲದಿಂಗಲ ಅಕ್ಕನಿಗೆ ನೋಡಿ. ಮತ್ತು ರಾಜೇಂದ್ರ ಬ್ರದರ್ ಅವರು ಬಂದರು. ಹಾಯ್ ನಮಸ್ತೆ ಬ್ರದರ್, ನಮಸ್ತೆ, ವೆಲ್ಕಮ್ ನಿಮಗೆ. ಊಟ ಆಯ್ತಾ ಬ್ರದರ್? ಬೆಸ್ಟ್. ಹಾಯ್ ರೇವತಿ ಅಕ್ಕ ಅಂತಿದ್ದಾರೆ ನೋಡಿ. ರೇವತಿ ಅಕ್ಕನೂ ತುಂಬ ಸಪೋರ್ಟೆಡ್ ಇದ್ದಾರೆ, ವಿಡಿಯೋ ಎಲ್ಲ ನೋಡ್ತಾರೆ ನಂದು. ಬೆಸ್ಟ್ ನಿಂದು ಕೂಡ ನೋಡ್ತಾರಂತೆ. ರಾಜೇಂದ್ರ ಬ್ರದರ್ ಅವರೇ ಊಟ ಆಯ್ತಾ? ಎಸ್ ಆಯಿತು. ಆಯ್ತಲ್ವಾ? ಏನು ಊಟಕ್ಕೆ ಇವತ್ತು ಎಲ್ರಿಗೂ ಏನೇನು? ರೇವತಿ ಸಿಸಿಗೆ ಬಂಗುಡೆ ಅಂತೆ, ಬೆಸ್ಟ್ಗೆ ಅಂತ ಊಟಕ್ಕೆ, ಬ್ರದರಿಗೆ ಏನು ಊಟಕ್ಕೆ? ಎಲ್ಲ ನಂದು ಆಯಿತು ಊಟ. ನಾನು ಕೂಡ ಊಟ ಮಾಡಿ ಬಂದೆ. ಊಟ ಮಾಡಿ ಬರುವಂತ ಬೇಗನೆ ಊಟ ಮಾಡಿ ಬಂದೆ, ಮತ್ತೆ ಆಗಲ್ಲ ಅಂತ, ಎನರ್ಜಿ ಇರಲ್ಲ ಓದಲಿಕ್ಕೆ. ಇದ್ಯಾರು ಬಂದರು? ವಾಟ್ ಖುಷಿ ವಾಟ್ ಏನು? ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಇಂಗ್ಲೀಷ್ ತಾರ್ ಬೈದೀರ್. ರೇವತಿ ಸಿಸ್ ಸೂಪರ್ ಅಂತಿದ್ದಾರೆ. ಊಟ ಲೇಟ್. ಹಾಂ ಬೆಸ್ಟ್ ಇದ್ದು ಲೇಟೇ ಅವತ್ತು ಊಟ, ಗೊತ್ತಾಯ್ತು. ಬೆಸ್ಟ್ ಬ್ರದರ್ದು ಲೇಟ್. ರಾಜೇಂದ್ರ ಬ್ರದರ್ ಇದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಬೆಸ್ಟ್ ರಾಜೇಂದ್ರ ಬ್ರದರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗು. 4 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ಬೂತಾಯಿ ಫ್ರೈ, ವಾವ್ ಸೂಪರ್. ಬೂತಾಯಿ ಸೂಪರ್. ಬೂತಾಯಿ ಫ್ರೈ ಬಂಡ ಫಸ್ಟ್ ಎನ್ನ ಇಷ್ಟವಾಯಿನ ಮೀನು ಬಂಡೆ ಬೂತಾಯಿ ಮಾತ್ರ. ರೇವತಿ ಸಿಸ್ ಸೂಪರ್, ಥ್ಯಾಂಕ್ ಯು. ಬೂತಾಯಿ ಫ್ರೈ ಇಲ್ಲ ಟೊಮೆಟೊ ರಸಮ್ಲ ಸೂಪರ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು.
ಎಂಕಲೆಗೆ ನಮಗೆ ಸಿಗುತ್ತೆ ಇಲ್ಲಿ ಮುಂಬೈಯಲ್ಲಿ ಎಂತ ಬೂತಾಯಿ ಅಂತ ಬೂತಾಯಿ ಅಲ್ಲ ಅದು ಇದು ಉಂಟಲ್ವಾ ಇದ ಥರ ಇರುತ್ತದೆ ಅದು ಬೂತಾಯಿ ಎಂತ ಪಲ್ಯ ಕಜಿಪ್ ಮಾಡಿದರೆ ಚೆನ್ನಾಗಿರಲ್ಲ. ಬೂತಾಯಿ ಮಾಡಿದರೆ ಡ್ರೈ ಫಿಶ್ ಕರಿ ಮಾಡಿದಾಗೆ ಆಗುತ್ತೆ. ಸೂಪರ್ ಸಪೋರ್ಟ್ ಅಲ್ಲಿದೆ ರೇವತಿ ಸಿ ಸೂಪರ್ ಸಪೋರ್ಟ್ ಅಲ್ಲಿದೆ ಬೆಸ್ಟ್ ಬ್ರದರ್ ಅವರು 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ರೇವತಿ ಸಿ ಸಪೋರ್ಟ್ ಮೆಸೇಜ್ ಹಾಕಿ ಪಾಡ್ಲೆವೇ ರೇವತಿ ಅಕ್ಕ ರೇವತಿ ಸಿಸ್ ಬಂಗುಡೆದ ಕಜಿಪ್ ಮಲ್ತದು ಉಂಡರು ಯಾನ ನೆನ್ಪಾಯೇನ ಇರೆಗೆ ಒಂಚೂರು ಅಂಡಲ್ಲ ಅಂದೆ ರೇವತಿ ಸಿಸ್ ಮಂಗುಡೆದ ಕಜಿಪ್ಪು ಮಲ್ಪನಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೇವತಿ ಸಿಸ್ ಥ್ಯಾಂಕ್ ಯು ಸೋ ಮಚ್. 3 ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಯಾರು ಬಂದು ಸಪೋರ್ಟ್ ಮಾಡಿ ರೇವತಿ ಸಿಸ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಬೆಸ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ರೇವತಿ ಸಿಸ್ ಯಾವಾಗಲೂ ಬರ್ತಾರೆ ನನ್ನ ಲೈವ್ ಬೆಸ್ಟ್ ಕೂಡ ಬರ್ತಾನೆ. 4 ಮೆಂಬರ್ಸ್ ಇದ್ದೀರಾ ಬಂದು ಬನ್ನಿ. ಎಜೆಸ್ ಅಕ್ಕ ಎಲ್ಲಿ ಹೋದ್ರು ಇದ್ದಾರೆ ಅವರೇನೋ ಮಗುವಿಗೆ ಊಟ ಮಾಡಿಸಿದ್ದಾರೆ ಏನೋ. ಲೈಫ್ ಇದ್ದು ರಂಜು ಅವರು ಬಂದರು ರಂಜುದ್ದು ಶಾರ್ಟ್ ವಿಡಿಯೋ ಚೆನ್ನಾಗಿದೆ. ಸ್ವಾತಿ ಬ್ಲಾಗರ್ ಅವರು ಬಂದರು ಹಾಯ್ ಸ್ವಾತಿ ಅವರೇ ವೆಲ್ಕಮ್. ರಂಜು ಅವರೇ ವೆಲ್ಕಮ್ ನಿಮಗೆ. ರೇವತಿ ಸಿಸ್ ಆಂದಿಯೇ ನೆನಪಾಂಡು ಸಿಸ್ ನೆನಪಾಂಡ ತೀರೆಗು ಅವೇ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್. ಹಲೋ ಸ್ವಾತಿ ಹಲೋ ವೆಲ್ಕಮ್ ವೆಲ್ಕಮ್. ಲೈಕ್ ಸ್ವಾತಿ ಲೈಕ್ ಕೊರ್ಲೆ. ರಂಜು ಊಟ ಆಯ್ತಾ ಸ್ವಾತಿ ಅವರೇ ಊಟ ಆಯ್ತಾ ಪುನಸಾಂಡೆ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್ ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್ ರೇವತಿ ಅವರು ಸೂಪರ್ ಸಪೋರ್ಟ್ ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟ್ ಬೆಸ್ಟ್ ಅವರು ರಂಜು ಅಕ್ಕ ಅಂತಿದ್ದಾರೆ. ಸ್ವಾತಿ ಅವರು ಕೊರಿಯರ್ 6 ಮೆಂಬರ್ಸ್ ಇದ್ದೀರಾ ಬಂದು ಐಡಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ. ನೋಡಿ ಸ್ವಾತಿ ಅವರಿದ್ದಾರೆ ನೋಡಿ ವನಸಾಂಡ ನನ್ನ ಇರ್ನ ಆಂಡಿ ಎನ್ನ ಆಂಡು ಇರ್ನ ಆಂಡತ್ತೆ ಎನ್ನಲ ಆಂಡಿಯೇ ಸ್ವಾತಿ ಅಕ್ಕ ಅಂತಿದ್ದಾರೆ ನಮ್ಮ ಬೆಸ್ಟ್ ಬ್ರದರ್. ರೇವತಿ ಸಿಸ್ ಇದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿ. ಲೈಫ್ ಇದ್ದು ರಂಜು ರೇವತಿ ಅಕ್ಕ ಗಿಫ್ಟ್ ಕೊಡಿ ಮಾರ್ರೆ ಅಂತಿದ್ದಾರೆ ನೋಡಿ. ರೇವತಿ ಅಕ್ಕ ಗಿಫ್ಟ್ ಕೊಡಿ ಮಾರ್ರೆ ಅಂತಿದ್ದಾರೆ ಲೈಫ್ ಇದ್ದು ರಂಜು ಅವರು ನೋಡಿ 5 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಆಯಿತಾ. ಹಾಯ್ ಬೆಸ್ಟ್ ಅಂತಿದ್ದಾರೆ ನಮ್ಮ ಸ್ವಾತಿ ಅವರು ನೋಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಇಲ್ಲಿ ಇದ್ದಾರೆ ನೋಡಿ. ಅಕ್ಕ ರಾಗಿ ದೋಸೆ ಮಾಡು ತುಂಬ ಚೆನ್ನಾಗಿರುತ್ತೆ ಅದು. ಉದ್ದಿನ ಬೇಳೆ ಎಲ್ಲ ನೆನೆಸಿಟ್ಟು ಮಾಡಬೇಕು ಅಕ್ಕಿ ಹಾಕ್ಬಾರ್ದು ಆಯಿತಾ ಅಷ್ಟೇ. ನಾನು ಹಾಕಿದ್ನಲ್ವ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ. ನನ್ನ ಮಕ್ಕಳಿಗೆ ಇಬ್ಬರಿಗೂ ತುಂಬ ಇಷ್ಟ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು. ರಂಜು ಅಕ್ಕ ಊಟ ಆಯಿತಾ ಸ್ವಾತಿ ಅವರು ಸೂಪರ್ ಅಂತಿದ್ದಾರೆ ನೋಡಿ. ಇಲ್ಲ ಅಕ್ಕ ನೀವು ಮಾಡಿದ್ದ ಹೌದು ನಾನೇ ಮಾಡಿದ್ದು ಇದು ರಾಗಿ ದೋಸೆ. ರಾಗಿ ಹಿಟ್ಟು ಇಲ್ಲಿ ಮಿಲ್ ಉಂಟಲ್ವ ರಾಗಿ ಹಿಟ್ಟು ಮಾಡ್ತಾರಲ್ವ ಅಲ್ಲಿ ಮಾಡಿ ತಂದಿದ್ದು ನಾನು. ಮತ್ತೆ ಉದ್ದಿನ ಬೇಳೆ ಗ್ರೈಂಡ್ ಮಾಡಿ ಹಾಕಿದ್ದು ಅದಕ್ಕೆ ಕಲಸಿಟ್ಟಿದ್ದು ಮತ್ತೆ ಆಯಿತು ಅಷ್ಟೇ. ಸ್ವಾತಿ ಅಕ್ಕ ಊಟ ಆಯಿತಾ ಇಲ್ಲ ಬೆಸ್ಟ್ ನೀವು ಮಾಡಿದ್ರಾ ಅಂತಿದ್ದಾರೆ ನೋಡಿ. ಸ್ವಾತಿ ಅವರು ಆಗಿಲ್ಲ ನಿಮ್ಮದಾಯ್ತಾ ಅಂತಿದ್ದಾರೆ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಹೌದು ದೋಸೆ. ರೇವತಿ ಅಕ್ಕ ಊಟ ಆಯ್ತಾ ರೇವತಿ ಅಕ್ಕಂದು ಊಟ ಆಯ್ತಾ ಅಂತಿದ್ದಾರೆ ಬೆಸ್ಟ್ ತಮ್ಮ. ರೇವತಿ ಏನು ಸ್ಪೆಷಲ್ ಊಟಕ್ಕೆ ಇವತ್ತು? ನಾನು ಊಟ ಮಾಡಿ ಬರ್ತೇನೆ ಬನ್ನಿ ಸ್ವಾತಿಯವರೇ ಊಟ ಮಾಡಿ ಬನ್ನಿ. ನನ್ನ ಊಟ ಲೇಟು. ಹೌದಾ ನಿಮ್ಮ ಊಟ ಲೇಟು. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಜನರೇ ಬನ್ನಿ. ನೋಡಿ ಇಲ್ಲಿ ಇದ್ದಾರೆ ನೋಡಿ ಸ್ವಾತಿ ಅವರು ರಂಜು ಅವರು ಎಲ್ಲ ಇದ್ದಾರೆ ಬನ್ನಿ. ಕೋಪ ಇದ್ದರೆ ಬೈರಿ ಬನ್ನಿ. ಕೋಪ ಇದ್ದರೆ ಬೈದು ಮಾತಾಡಿ ಬನ್ನಿ ಸುಮ್ಮನೆ ಅಲ್ಲಿ ಇರಬೇಡಿ ಬನ್ನಿ. ರೇವತಿ ಅಕ್ಕ ಎಲ್ಲಿ ಹೋದ್ರು? ರೇವತಿ ಎಲ್ಲಿದ್ರಿ ಬನ್ನಿ. ಲೈಫ್ ಇದ್ದವರು ಹಾಯ್ ಅಮ್ಮಗೆ ಎಲ್ಲಿದ್ದೀನಿ ನಾಳೆಗೆ ರೆಡಿ ಮಾಡುವಂತ. ತುಂಬ ಚೆನ್ನಾಗಿರುತ್ತೆ ಲೈಫು ಇದು ರಂಜು. ಮತ್ತು ಹೀಟ್ ಅಲ್ವ ಈಗ ಹೀಟಲ್ಲಿ ಅದನ್ನೆಲ್ಲ ತಿನ್ನಬೇಕು. ರಾಗಿ ದೋಸೆ ಮತ್ತು ಇನ್ನೊಂದು ದೋಸೆ ಮಾಡ್ತೀನಿ ನಾನು ಹೆಸರು ಕಾಳಿನ ದೋಸೆ. ಅದು ಕೂಡ ಒಮ್ಮೆ ತೋರಿಸ್ತೀನಿ ನಿಮಗೆ. ಅದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮಕ್ಕಳಿಗೆ ಅದನ್ನೇ ಕೊಡೋದು. ಸೂಪರ್ ಸಪೋರ್ಟು ರಾಗಿ ಎಲ್ಲ ಈಗ ತಿನ್ನಬೇಕು. ನನ್ನದು ಯಾವ ದೋಸೆ ಇರುತ್ತೆ ರಂಜು
ಅದು ನೀರು ದೋಸೆ, ಉದ್ದಿನ ದೋಸೆ, ಹೆಸರು ಕಾಳಿನ ದೋಸೆ, ರಾಗಿ ದೋಸೆ, ಎಂತೆಂಥ ದೋಸೆ ಇರುತ್ತೆ ನಂದು. ರಂಜು ಅಕ್ಕಗೆ ಜೈ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಆಯಿತಾ. ಬಂದು ಸಪೋರ್ಟ್ ಮಾಡಿದರೆ ನಿಮಗೆ ಚಾಕ್ಲೇಟ್ ಕೊಡ್ತೀನಿ. ಬನ್ನಿ ಬನ್ನಿ, ಎಲ್ರಿಗೂ ಚಾಕ್ಲೇಟ್ ಉಂಟು, ಬನ್ನಿ ಬನ್ನಿ. 1K ಆದಮೇಲೆ ಬೆಳ್ದಿಂಗಲ್ ಹಾಕೋ. ಬೆಂಕಿ ಬೆಂಕಿಯೇ, ನಾನು ಬೆಂಕಿ ಇಲ್ಲ. ಬೆಸ್ಟ್ ನಾನು ಎಂತ ಗೊತ್ತಾ, ನನಗೆ ಯಾರಾದರೂ ಉಲ್ಟಾ ಮಾತಾಡಿದರೆ ಆಗಲ್ಲ, ನನಗೆ ಯಾರಾದರೂ ಬೇಕಾಬಿಟ್ಟಿ ಮಾತಾಡಿದರೆ ಆಗಲ್ಲ. ಅದು ಬೆಸ್ಟ್ 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 ಅಂತಿದ್ದಾರೆ ನೋಡಿ, ದೃಷ್ಟಿ ತೆಗಿತಿದ್ದಾರೆ. ಬೆಸ್ಟ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿದ್ರು ಎಲ್ಲಿಲ್ಲ, ಅದು ಕೋಪ ಬರುತ್ತೆ. ಹಾಗೆ ರಾಜೇಂದ್ರ ದೇಸಾಯಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಬೆಸ್ಟ್ 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 ಅಂದಿದ್ದಾರೆ. ರಮ್ಯಾ ಲೈಫ್ ಇದ್ದು ರಂಜು ಅವರೇ, ರಾಜೇಂದ್ರ ದೇಸಾಯಿ ಅವರಿಗೆ ಕನೆಕ್ಟ್ ಆಗಿದ್ದೀರಾ ನೀವು? ರಂಜು ಅಕ್ಕ ನನ್ನ ಶಾರ್ಟ್ ನೋಡಲ್ಲ ಯಾಕೆ ಅಕ್ಕ ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಈಗ ಬರ್ತಾರೆ, ಎಲ್ಲ ಗಿಫ್ಟ್ ಕೊಡ್ತಾರೆ, ಬನ್ನಿ ನಿಲ್ಲಿ ಎಲ್ಲರೂ. ಅಕ್ಕ ಕಂಪ್ಲೀಟ್ ಆಯ್ತಾ? ಎಂತ ಕಂಪ್ಲೀಟ್ ಆಗೋದು? ಏನು ರಂಜು ಕಂಪ್ಲೀಟ್ ಏನಾಗೋದು? ಎಂತ ಕಂಪ್ಲೀಟ್ ಆಗೋದು? 1K ಆಗಿದೆ, 1 ತಿಂಗಳಲ್ಲಿ 1K ಮಾಡಿದ್ದೀನಿ ನಾನು. ಅದೊಂದು ಕಂಪ್ಲೀಟ್, ಅದೊಂದು ನನಗೆ ಹೆಮ್ಮೆ ಇದೆ. 1 ತಿಂಗಳಲ್ಲಿ 1K ಕಂಪ್ಲೀಟ್. ಯಾರಿಂದಲೂ ಆಗಲಿಲ್ಲಂತೆ ನನಗೆ ಅಂದಿದ್ದು. ನಾನು ಮಾತ್ರ 1 ತಿಂಗಳಲ್ಲಿ 1K ಕಂಪ್ಲೀಟ್. ಇಲ್ಲಿ ಬೆಸ್ಟು ನೋಡ್ತೀನಿ, ಕಮೆಂಟ್ ಮಾಡ್ತೀನಿ, ಇಲ್ಲ ಓಕೆನಾ ಅಂತಿದ್ದಾರೆ. ಇವರು ಬಂದರು, ಯಾರ ಅನ್ನು ವಿಜಯ್ ಅವರು ಬಂದರು ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಹಾಯ್ ಅಂತಿದ್ದಾರೆ. ಬಂದೆ. ಬ್ಲೂ ಕೊಡ್ಲಾ ನಿಮಗೆ? ಬ್ಲೂ ಕೊಟ್ಟರೆ ಬ್ಲೂ ಕೊಡ್ತೀನಿ ನಿಮಗೆ. ಬ್ಲೂ ಕೊಡುವ ನಿಮಗೆ ಬೇಕಾದರೆ. ಹಾಯ್ ವೆಲ್ಕಮ್, ಎಲ್ಲ ವೆಲ್ಕಮ್ ನಿಮಗೆ. ಬ್ಲೂ ಕೊಡ್ತೀನಿ ನಿಮಗೆ ನೋಡಿ. ಕನೆಕ್ಟ್ ಆಗಿ, ಯಾರಿಗೆಲ್ಲ ಕನೆಕ್ಟ್ ಆಗ್ಲಿಕ್ಕೆ ಇದ್ದೀರಾ ಕನೆಕ್ಟ್ ಆಗಿ. ಸೂಪರ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅನ್ನು ವಿಜಯ್ ಕನ್ನಡ ಬ್ಲಾಗ್ಸ್ ಅವರು ಸೂಪರ್ ಸಿಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟೆ ನೋಡಿ. ಲೈಫ್ ಆಫ್ ರಂಜು ಕನೆಕ್ಟ್ ಆಗಿ ಅಂತಿದ್ದಾರೆ. ನಿಮಗೆ ಬ್ಲೂ ಕೊಟ್ಟಿದ್ದೀನಿ, ಕನೆಕ್ಟ್ ಆಗಿ ಎಲ್ರಿಗೂ. ರಾಜೇಂದ್ರ ದೇಸಾಯಿ ಅವರ ಬೆಳದಿಂಗಲ್ ಅಕ್ಕ ಹೇಳಿ, ನೀವು ನನ್ನ ಶಾರ್ಟ್ ನೋಡಲ್ಲ ಯಾಕೆ? ನೋಡ್ತೀನಿ ಅಮ್ಮ. ಯಾವಾಗ ಹಾಕಿದ್ದೀಯಾ? ರಿಟರ್ನ್ ಹಾಕಿದ್ಯಾ? ಬೇರೆ ಹಾಕಿದ್ಯಾ? ನೋಡಿ ಕಮೆಂಟ್ ಹಾಕ್ತೀನಿ ಮಾರೆ, ಮತ್ತೆಂತ ನೋಡು. ರಿಟರ್ನ್ ಹಾಕಿದ್ಯಾ? ರಾಜೇಂದ್ರ ದೇಸಾಯಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಹಾಕಿದ್ಯಾ ನೀನು? ಓಕೆ ರಂಜು, ಐ ಆಮ್ ವೆಯ್ಟಿಂಗ್, ಡು ನಾಟ್ ಮಿಸ್ ಅಂತಿದ್ದಾರೆ. ಇವರು ಅನು ವಿಜಯ್ ಅವರು ಕನ್ನಡ ಬ್ಲಾಗ್ಸ್ ಅವರು ಬ್ಲೂ ಕೊಟ್ಟಿಲ್ಲ. ಬ್ಲೂ ಕೊಟ್ಟಿಲ್ಲ, ಕೊಟ್ಟೆ ನೋಡಿ. ಬ್ಲೂ ಕೊಟ್ಟಿದ್ದೀನಿ ನೋಡಿ. ಕನೆಕ್ಟ್ ಆಗಿ. ರಾಜೇಂದ್ರ ದೇಸಾಯಿ ಅವರೇ ಕನೆಕ್ಟ್ ಆಗಿದ್ದೀರಾ? ಅವರಿಗೆ ಹೆಪ್ಪಿ ಅವರು ಬಂದರು. ಆಯ್ ಹೆಪ್ಪಿ ಅವರೇ ಆಯ್ ವೆಲ್ಕಮ್. ಅನು ವಿಜಯ್ ಅವರು ಬೆಸ್ಟ್ ಬ್ಲಾಗ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ, ಒಂದನ್ನು ಲೈಕ್. ಅನು ವಿಜಯ್ ಅವರೇ ಒಂದು ಲೈಕನ್ನು ಕೊಡಿ ಆಯಿತಾ. ಹೆಪ್ಪಿ ಅವರು ಲೈಕ್ ಡನ್ ಅಂತಿದ್ದಾರೆ ನೋಡಿ. ಅನು ವಿಜಯ್ ಅವರೇ ಒಂದು ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಎ ಪಿ ವಿಜಯ್ ಅವರು. UK ಬೆಳಗಾವಿ ಅವರು ಬಂದರು. ಹಾಯ್, ಊಟ ಆಯಿತು ರೀ, ನಿಮ್ದಾಯ್ತಾ ಊಟ? UK ಆಯಿತಾ? ಭಾರ್ಗವಿ ಬಾಲು ಅವರು ಬಂದರು. ಹಾಯ್ ಭಾರ್ಗವಿ ಬಾಲು ಅವರೇ ವೆಲ್ಕಮ್. UK ಬೆಳಗಾವಿ ಪ್ಲೀಸ್ ಒಂದು ಕ್ಯೂಮಿ ಲೈಕ್, ಒಂದು ಲೈಕನ್ನು ಕೊಡಿ. ಹಾಗೆ ಅನು ವಿಜಯ್ ಪ್ಲೀಸ್ ಲೈಕ್. ಭಾರ್ಗವಿ ಬಾಲು ಅವರು ಬಂದರು. ಹಾಯ್ ಭಾರ್ಗವಿ ಅವರೇ ವೆಲ್ಕಮ್. ಭಾರ್ಗವಿ ಬಾಲ್ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್. ಎಲ್ಲರೂ ಒಂದು ಲೈವ್ಗೆ ಲೈಕನ್ನು ಕೊಡಿ ಪ್ಲೀಸ್. ಒಂದು ಹೆಪ್ಪಿ ಸಪೋರ್ಟ್ ಅಂತಿದ್ದಾರೆ. ಊಟ ಆಯಿತಾ ಅಂತಿದ್ದಾರೆ. ಊಟ ಆಯಿತು ಭಾರ್ಗವಿ ಬಾಲ್ ಅವರೇ, ನಿಮ್ದಾಯ್ತಾ? ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದು ರಂಜು ಬೆಸ್ಟ್. ನನ್ನ ಶಾರ್ಟ್ ನೋಡಿ ಅಂತಿದ್ದಾರೆ. ನಾನು ನೋಡಿದ್ದೇನೆ ರಂಜು ನಿನ್ನೆ. ಸೂಪರ್ ಸಪೋರ್ಟ್ ಬೆಸ್ಟ್. ಇವತ್ತು ನೋಡ್ತೀನಿ ಆಯಿತಾ, ಟೆನ್ಷನ್ ಮಾಡ್ಕೋಬೇಡ. ಹೆಪ್ಪಿ ಅಂತಿದ್ದಾರೆ ನಮ್ಮ ಭಾರ್ಗವಿ ಬಾಲ್ ಅವರು. ಅನು ವಿಜಯ್ ಅವರು ಭಾರ್ಗವಿ ಬಾಲ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. UK ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಅಲ್ಲಿಗೆ ಹೋಗಿ ಭಾರ್ಗವಿ ಬಾಲ್ ಅವರೇ ಕೊಟ್ಟಿಲ್ಲ ಅಂದರೆ ಕೊಡಿ.
ಸೂಪರ್ ಸಪೋರ್ಟಲ್ಲಿದ್ದಾರೆ ಎಪಿ ಅವರು ಬೆಸ್ಟ್ ಅವರು. ಅನು ವಿಜಯ್ ಕನ್ನಡ ಬ್ಲಾಗ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಅನು ವಿಜಯ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಬೆಸ್ಟ್ ಅವರಿಗೆ ಆಯಿತಾ. ಲೈಫ್ ಇದ್ ರಂಜ್ ಅವರು ಓನ್ ವಿಡಿಯೋ ಹಾಕು ಬೆಸ್ಟ್ ಅಂತಿದ್ದಾರೆ. ಈಗ ಹಾಕ್ತಿದ್ದಾರೆ ಓನ್ ಒಂದೊಂದು ಬೆಸ್ಟ್ ಅವರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೆಪ್ಪಿ ಅವರು. ಏನಾಯಿತು ಭಾರ್ಗವಿ ಅಂತಿದ್ದಾರೆ. ಲೈಫ್ ಇದ್ ರಂಜ್ ಅವರು. ರೇವತಿ ಅಕ್ಕ ಹಾರ್ಟ್ ಕೊಟ್ಟಿದ್ದಾರೆ. ರೇವತಿ ಅಕ್ಕ ಕೊಟ್ರ ನಿಮಗೆ ಗಿಫ್ಟ್? ಲೈಫ್ ಇದ್ ರಂಜು. ಎಪಿ ಡೇ ಅವರು. ನೀನು ಆಗಲ್ಲ ಕೋಪ ಮಾಡ್ಕೊಂಬೇಡ, ನನಗೆ ಅಳು ಬರುತ್ತೆ. ನೀನು ಆಗಲ್ಲ ಕೋಪ ಮಾಡ್ಕೋಬೇಡ, ನನಗೆ ಅಳು ಬರುತ್ತೆ. ಅಲ್ಬೇಡಿ ಎಪ್ಪಿ ಅವರೇ, ಯಾಕೆ ಯಾಕೆ ಅಳ್ತೀರಾ? ಅಲ್ಬಾರ್ದು ಯಾರು, ಖುಷಿಯಾಗಿರ್ಬೇಕು ಅಷ್ಟೇ ನಾನು ಬಯಸುದು. ನಾನು ವಿಜಯ್ ಕನ್ನಡ 494 ಗಿಫ್ಟ್ ಡನ್. ರಿಟರ್ನ್ ಮಾಡಿ ಬೆಸ್ಟ್ ಅವರಿಗೆ. ನೋಡಿ ರಿಟರ್ನ್ ಆಗಿದ್ದಾರಂತೆ ನೋಡಿ ರಿಟರ್ನ್. UK ಅವರು ಎಲ್ಲರೂ ಡಬಲ್ ಟ್ಯಾಪ್ ಮಾಡಿ ಬಡವರಲ್ಲಿ ಲೈಕ್ ಮಾಡಿ. ಹೌದು, ಇನ್ನೊಮ್ಮೆ ಮೆಸೇಜ್ ಹಾಕಿ UK ಅವರೇ, ಎಲ್ರಿಗೂ ಸಿಗಲಿ ಅದು ಮೆಸೇಜ್. ಎಲ್ಲರೂ ಡಬಲ್ ಟ್ಯಾಪ್ ಮಾಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ಬನ್ನಿ ಚಾಕ್ಲೇಟ್ ಕೊಡಲ್ಲ. UK ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. UK ಕನೆಕ್ಟ್ ಆಗಿ ಅಂತಿದ್ದಾರೆ. ಅನು ವಿಜಯ್ ಅವರು ಪ್ಲೀಸ್ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಸೂಪರ್ ಸಪೋರ್ಟಲ್ಲಿ. ಅನು ವಿಜಯ್ ಅವರೇ ನೀವು ಕೂಡ ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆದ್ರೇ ನಮಗೆ ಹೊಂದಿಕೆ ಆಗಲು ಸಾಧ್ಯ. ಭಾರ್ಗವಿ ಬಾಲು ಅನುಸಿಸ್ ಕನೆಕ್ಟೆಡ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅನುಸಿಸ್ ಭಾರ್ಗವಿ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನು ವಿಜಯ್ ಅವರು ಓಕೆ ಸಿಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಎಪಿ ಡೇ ಅವರು. ಭಾರ್ಗವಿ ಬಾಲ್ ಎಪಿ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನುಜರು ಭಾರ್ಗವಿ ಸಿಸ್ ಆಗಿದ್ದೀನಿ ಅಂತಿದ್ದಾರೆ. ಭಾರ್ಗವಿ ಅನು ವಿಜಯ್ ಅವರೇ ಪ್ಲೀಸ್ ವಿಡಿಯೋವನ್ನು ನೋಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಪ್ಲೀಸ್ ಜಾಯ್ನ್ ಆಗಿ. ಇಲ್ಲ ಅಂದರೆ ಲೆಸ್ ಆದರೆ ನಿಮಗೂ ಕೂಡ ಲೆಸ್, ಅವರಿಗೂ ಕೂಡ ಲೆಸ್ ಆಗುತ್ತೆ, ಇಬ್ಬರಿಗೂ ಲಾಸ್ ಆಗುತ್ತೆ. ಅದಕ್ಕೆ ಅಂದಿದ್ದು ವಿಡಿಯೋ ನೋಡಿ ಕೊಡಿ, ಲೆಸ್ ಆಗಲ್ಲ. ಹಾಯ್ ರಂಜು, ವಿಡಿಯೋ ನೋಡಿ ಲೈಕ್ ಕೊಟ್ಟಿದ್ದೀನಿ ನೋಡು. ರಂಜು ಅವರು ನನ್ನ ಫ್ರೆಂಡು ರೇವತಿ ಸಿಸ್, ನಿಮಗೂ ಕೂಡ ಫ್ರೆಂಡ್ ಆದರು ನೋಡಿ. ಅವರು ಸಪೋರ್ಟ್ ಐಡಿಯಾರು ಅವ್ರದ್ದು ಸಪೋರ್ಟ್ ಮಾಡಿದ್ದಾರೆ. ಹೆಪ್ಪಿ ಡೇಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಾರ್ಗವಿ ಬಾಲ್ ಅವರು ಓಕೆ ಅಂತಿದ್ದಾರೆ. ಬೆಸ್ಟ್ ಅವರು. ಅನು ವಿಜಯ್ ಕನ್ನಡ ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ ಒಂದು. ಅನು ವಿಜಯ್ ಅವರೇ ವಿಡಿಯೋಕ್ಕೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಗಿಫ್ಟ್ ಅವರಿಗೂ ಲೆಸ್ ಆಗುತ್ತೆ, ನಿಮಗೂ ಲೆಸ್ ಆಗುತ್ತೆ, ಇಬ್ಬರಿಗೂ ಯೂಸ್ ಇಲ್ಲ. ಅದಕ್ಕೆ ಅಂದಿದ್ದು ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ ನೀವು. ಎಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಅಂತಿದ್ದಾರೆ. ಓಕೆ ಅಂತಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿ UK ಎಲ್ಲರೂ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಮಾಡಿ ಬಡವರ ಲೈವಿಗೆ ಅಂತಿದ್ದಾರೆ ನಮ್ಮ UK ಬ್ರದರ್ ಅವರು. ಥ್ಯಾಂಕ್ ಯು UK ಬ್ರದರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ರೇವತಿ ಅಕ್ಕ ಎಲ್ಲಿ ಇದ್ದಾರೆ ರೇವತಿ ಅಕ್ಕ ರಂಜುಗೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗಿದ್ದು. ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ ಅನು ವಿಜಯ್ ಅವರು. ಎಲ್ರಿಗೂ ಹಾಗೆ ಮಾಡಿ ಅನು ವಿಜಯ್ ಅವರೇ, ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟ್ ಹಾಕಿ. ಭಾರ್ಗವಿ ಬಾಲು ಹಾಯ್ ಪೇಸ್ಟ್ ಅಂತಿದ್ದಾರೆ ನೋಡಿ. ರೇವತಿ ಸಿಸ್ ಊಟ ಆಯ್ತಾ ತಮ್ಮ ಅಂತಿದ್ದಾರೆ ನೋಡಿ. ಎಷ್ಟು ಪ್ರೀತಿಯಿಂದ ತಮ್ಮ ಅಂತ ಕರೀತಿದ್ದಾರೆ ನೋಡು ತಮ್ಮ ನಿನ್ನನ್ನು. ಅನು ವಿಜಯ್ ಕನ್ನಡ ವ್ಲಾಗ್ ವಿಡಿಯೋ ನೋಡಿ ರಿಲೇಟೆಡ್ ಕಮೆಂಟ್ ಮಾಡಿ ಒಂದು ಅಂತಿದ್ದಾರೆ ನೋಡಿ. ರೇವತಿ ಸಿಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಬೆಸ್ಟ್ ಅವರು ಹಾಯ್ ಭಾರ್ಗವಿ ಅಕ್ಕ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಹಾಯ್ ಭಾರ್ಗವಿ ಅಕ್ಕ. UK ಅವರು ಗಿಫ್ಟ್ ಬೇಕಾದವರು ಬೆಸ್ಟ್ ಅವರನ್ನು ಸಂಪರ್ಕಿಸಿ. ಹೌದು, ಇದು ಸತ್ಯವಾದ ಮಾತು. ಗಿಫ್ಟ್ ಬೇಕಾದವರು ಬೆಸ್ಟ್ ಅವರನ್ನು ಸಂಪರ್ಕಿಸಿ. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಬಾಲ್. ಬೆಸ್ಟ್ ಯಾಕೆ ಲೈವಿಗೆ ಬರ್ತೇ ಇಲ್ಲ ಬೆಸ್ಟ್ ಅವರು. ಅನು ವಿಜಯ್ ಕನ್ನಡ ಬ್ಲಾಗ್ಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ರೇವತಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಪಿ ಡಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೇವತಿ ಅಕ್ಕ ಸಪೋರ್ಟ್ ಮೆಸೇಜ್ ಮಾಲ್ಪಲೆ ಬಲೆ. ಭಾರ್ಗವಿ ಅವರು ಓ ಹೌದಾ ಓಕೆ ಹೆಪ್ಪಿ ಬಾಯ್ ಥ್ಯಾಂಕ್ ಯು ಅಂತಿದ್ದಾರೆ. ಪಿ ಡಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಲೈಫ್ ಇದ್ದು ಅವರು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹೆಪ್ಪಿ ಅವರೇ, ಥ್ಯಾಂಕ್ ಯು ಸೋ ಮಚ್. ರೇವತಿ ಅಕ್ಕ ಎಲ್ಲಿ ಹೋದ್ರಿ? ನನ್ನನ್ನು ಮರ್ತು ಬಿಟ್ರ? ನಿಮಗೆ ಫ್ರೆಂಡ್ ಸಿಕ್ಕಿದ್ರಂತ ಮಾಡಿದ್ದೇನೆ ಚೆಕ್ ಇಟ್ ಅಂತಿದ್ದಾರೆ ನೋಡಿ. ಚೆಕ್ ಇಟ್. ಭಾರ್ಗವಿ ಅಕ್ಕ ಈವ್ನಿಂಗ್ ಬ್ಯುಸಿ ಅಕ್ಕ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬನ್ನಿ ಮೆಸೇಜ್ ಮಾಡಿ ಬನ್ನಿ. ಹೆಲೋ ಎಪಿನಾ ಅಂತಿದ್ದಾರೆ ನೋಡಿ.
ಅನು ಕನ್ನಡ ಬ್ಲಾಗ್ಸ್ ಕಮೆಂಟ್ ಮಾಡಿ ಒಂದು ಮಾಡಿದ್ರಂತೆ ನೋಡಿ ಇವರೇ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಯೇಸು ಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಆನು ನನ್ನ ಊಟ ಲೇಟ್. ಭಾರ್ಗವಿ ಅವರು ಮಾರ್ನಿಂಗ್ 10 ಕಮ್. ರೇವತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶುಸಾನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶುಸಾನ್ ಅವರೇ ಮೆಸೇಜ್ ಆಗ್ತಾ ಇರಿ, ಇಲ್ಲಾಂದರೆ ನಿಮ್ಮನ್ನು ಬಿಡುವುದಿಲ್ಲ ನಾನು. ಭಾರ್ಗವಿ ಭಾರ್ಗವಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಸಪೋರ್ಟ್. ಭಾರ್ಗವಿ ಎಲ್ರಿಗೂ ಸಪೋರ್ಟು ಕೈಯಲ್ಲಿ ಆದಷ್ಟು. ಹೌದೌದು, ಸೂಪರ್ ಸಪೋರ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ಯಶುಸಾನು ಅವರೇ. ಯಶುಸಾನು ಅವರೇ ಮೆಸೇಜ್ ಮಾಡೋದನ್ನು ನಿಲ್ಲಿಸಬೇಡಿ, ಇಲ್ಲಾಂದರೆ ನಿಮಗೆ ಬಿಡಲ್ಲ ನಾನು. ಭಾರ್ಗವಿ ಬವಲು ರೇವತಿ ಸಪೋರ್ಟ್ ಅಂತಿದ್ದಾರೆ. ರೇವತಿಯವರಿಗೆ ಯಶುಸಾನು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಅದು ನಮ್ಮದು ಯಜಮಾನ್ರದ ಐಡಿ. ರಾಜೇಂದ್ರ ಅವರು ಅನು ಡನ್ ಸುಗ್ಗಿ ಕುಣಿತಕ್ಕೆ ಹಾಕಿದಾರಂತೆ ಅನು ಅವರೇ. ಪ್ಲೀಸ್ ರಾಜೇಂದ್ರ ಬ್ರದರ್ ಅವರಿಗೆ ಕೊಡಿ ರಿಟರ್ನ್. ಯಶಸ್ಸಾನು ಬ್ಲಾಗ್ಸ್ ಅವರೇ ಹೀಗೇನೆ ಸೂಪರ್ ಸಪೋರ್ಟ್ ಆಗ್ತಾನೆ ಇರಬೇಕು, ಸೈಡಲ್ಲಿ ಇರಬಾರ್ದು. ಸಪೋರ್ಟ್ ಬರ್ತಲೇ ಇರಬೇಕು ನಿಮ್ಮದು. ಸ್ವಾತಿ ಅವರು ಹಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಅನು ಕನ್ನಡ ಬ್ಲಾಗ್ಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಅನು ಅವರೇ ರಾಜೇಂದ್ರ ಅವರಿಗೆ ರಿಟರ್ನ್ ಕೊಡಿ. ರಾಜೇಂದ್ರ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ರಾಜೇಂದ್ರ ಅವರು ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ ಅನು ಅವರೇ. ರಂಜು ಐ ಆಮ್ ಹ್ಯಾಪಿ ಅಂತಿದ್ದಾರೆ. ರಂಜು ಐ ಆಮ್ ಹ್ಯಾಪಿ ಅಂತಿದ್ದಾರೆ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರೇವತಿ ಅಕ್ಕ, ಸೂಪರ್ ಸಪೋರ್ಟಲ್ಲಿದೆ ಲೈಫ್ ಇದ್ದು ರಂಜು ಅವರು. ಭಾರ್ಗವಿ ಬಲ್ ಓಕೆ ಹ್ಯಾಪಿ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಂತಿದ್ದಾರೆ. ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅನು ವಿಜಯ್ ಅವರು ಸ್ವಾತಿ ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಅನು ವಿಜಯ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ರಾಜೇಂದ್ರ ಬ್ರದರ್ ಅವರಿಗೆ. ರಂಜು ಅಕ್ಕ ಊಟ ಆಯ್ತಾ ಅಂತಿದ್ದಾರೆ ಬೆಸ್ಟ್ ಅವರು. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಯೇಸು ಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪಿ ಡೇ ಅವರು ರಂಜು ನನ್ನ ಎಪಿ ನಿಮಗೆ ಸ್ವಲ್ಪ ಕೊಡ್ಲಾ? ಕೊಡಿ ಹಂಚಿಕೊಂಡು ಖುಷಿ ಪಡಬೇಕಂತೆ. ಹ್ಯಾಪಿ ಡೇಯಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಯಸ್ಸು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶುಶಾನ್ ಬ್ಲಾಗ್ಸ್ ಅವರೇ ಹೀಗೇನೆ ಮೆಸೇಜ್ ಹಾಕ್ತೀರಿ ಗೊತ್ತಲ್ವಾ. ಊಟ ಲೇಟು ಬೆಸ್ಟು ನೀವು ಮಾಡಿದ್ರಾ ಅಂತಿದ್ದಾರೆ ರಂಜು ಅವರು. ಬೆಸ್ಟ್ ಇದಾಗಿಲ್ಲಂತೆ, ಇನ್ನಾಗಬೇಕಾ. ರಂಜು ಅಕ್ಕ ಏನು ಸ್ಪೆಷಲ್ ಊಟಕ್ಕೆ ಅಂತಿದ್ದಾರೆ. ಬೆಸ್ಟ್ ತಮ್ಮ. ಯಶುಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಯಶುಸಾನ್ ಬ್ಲಾಗ್ಸ್ ಅವರೇ. ಎಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶುಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು. ನಾನು ಲೇಟ್ ಅಕ್ಕ ಅಂತಿದ್ದಾರೆ. ಎಸ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಾತಿ ಅವರು ಅನು ವಿಜಯ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಅನು ವಿಜಯ್ ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಇದ್ದೀರಾ? ಸ್ವಾತಿ ಬ್ಲಾಗರ್ ಅವರಿಗೆ ಎಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿ. ಯಶುಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಾತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿರಣ್ ಕುಮಾರ್ ಅವರು ಬಂದರು. ಹಾಯ್ ಕಿರಣ್ ಕುಮಾರ್, ರೋಲ್ ನಂಬರ್ 9 ಪ್ರೆಸೆಂಟ್ ಟೀಚರ್. ವೆಲ್ಕಮ್ ನಿಮಗೆ. ಎಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೇವತಿ ಸಿ ಸೂಪರ್ ಸಪೋರ್ಟ್. ಯಶುಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್. ಭಾರ್ಗವಿ ಬಾಲ್ ಅವರು ಯಶು ಕನೆಕ್ಟೆಡ್ ರಿಟರ್ನ್ ಅಂತಿದ್ದಾರೆ. ಯಶು ಅವರಿಗೆ ರಿಟರ್ನ್ ಕೊಡಲಿಕ್ಕೆ ಗೊತ್ತಿಲ್ಲ, ಅದು ನನ್ನ ಯಜಮಾನ್ರದ್ದು ಐಡಿ. ಹೌದು, ನನ್ನ ಯಜಮಾನ್ರದ್ದು ಐಡಿ. ಆದಿತ್ಯ ಹಾಯ್ ಮೀ ನಿರಾಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರಾಲಿ. ವೆಲ್ಕಮ್ ನಿರಾಲಿ. ವೆಲ್ಕಮ್. ಖಾನ ಹೋಗಯ್ಯ ನಿರಾಲಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶುಸಾನ್ ಬ್ಲಾಗ್ಸ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ನಿರಾಲಿ. ಥ್ಯಾಂಕ್ ಯು. ಲೈಕ್ ಗಿವ್ ಮಿ ಲೈಕ್. ಹ್ಯಾಪಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಕಿರಣ್ ಕುಮಾರ್. ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಆಲ್ ಡೇ. ಹ್ಯಾಪಿ ಯುವರ್ ಲೈಫ್. ಗುಡ್ ನೈಟ್ ಬೇಡ, ಈ ಮೆಸೇಜ್ ಹಾಕಿ ಕಿರಣ್ ಕುಮಾರ್ ಅವರೇ. ಅನು ವಿಜಯ್ ಕನ್ನಡ ಬ್ಲಾಗ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಅನು ವಿಜಯ್ ಕನ್ನಡ ಬ್ಲಾಗ್ ಅವರೇ ಕಮೆಂಟ್ ಮಾಡಿ. ಅವರು ಎಲ್ಲಿ ಹೋದರು? ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರೇನಾ? ಅವರಿಗೆ ಅಂದೆ ನಾನು ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಅಂದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಶುಸಾನು ಸಪೋರ್ಟೆಡ್ ಅಂತಿದ್ದಾರೆ. ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿ. ಯಶುಸಾನು ಸೂಪರ್ ಸಪೋರ್ಟಲ್ಲಿದ್ದಾರೆ. ರೇವತಿ ಸಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿರಣ್ ಕುಮಾರ್ ಆರಿನ ಎಲ್ಲ ಅಂತಿದ್ದಾರೆ. ಹೀಗೆ ಮೆಸೇಜ್ ಹಾಕ್ಬೇಕು. ಬಂದು ಕೂಡಲೇ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಹಾಕೋದಲ್ಲ. ಲೈಕನ್ನು ಕೊಡದಿದ್ದವರೊಂದು ಲೈಕನ್ನು ಕೊಡಿ ನೋಡುವ. ಸ್ವಾತಿ ಡನ್ ಅಂತಿದ್ದಾರೆ ನೋಡಿ. ರಾಜೇಂದ್ರ ಬ್ರದರ್ ಅವರಿಗೆ ಕೊಟ್ರ ಅನು ವಿಜಯ್ ಅವರೇ.
ಯೇಸುಸ್ ಆನ್ ಬ್ಲಾಗ್ಸ್ ಸೂಪರ್ 100% ಆ್ಯಂಡ್ ಅಂತಿದ್ದಾರೆ. ಬೆಸ್ಟ್ ಅವರು ಅನು ವಿಜಯ್ ಕನ್ನಡ ಬ್ಲಾಗ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಭಾರ್ಗವಿ ಬಾಲು ನ್ಯೂ ಮೆಂಬರ್ ಕನೆಕ್ಟ್ ಮಾಡಿ ಅಂತಿದ್ದಾರೆ. ಸಪೋರ್ಟೆಡ್ ಅಂತಿದ್ದಾರೆ. ಸ್ವಾತಿ ಅವರು ಅನು ಅವರೇ 497 ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೋಡಿ ಅನು ಅವರು ನಿಮಗೆ ಕೊಟ್ರಂತೆ ನೋಡಿ ಸ್ವಾತಿ ಅವರೇ, ಒಂದು ಸಲ ಚೆಕ್ ಮಾಡಿ. ಯೇಸುಸ್ ಆನ್ ಬ್ಲಾಗ್ ಸೂಪರ್ ಸಪೋರ್ಟರ್ ರೇವತಿ ಅವರು, ರೇವತಿ ಸೀಸ್ ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟಲ್ಲಿದ್ದೀರಾ. ಯೇಸುಸ್ ಆನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಾರ್ಗವಿ ಬಾಯ್ ಆಲ್ ಎಪ್ಪಿ ಬಾಯ್ ಅಂತಿದ್ದಾರೆ ನೋಡಿ. ಎಪ್ಪಿ ಅವರು ರಂಜು ಬೇರೆ ಗಿಫ್ಟ್ ಬೇರೆ ಅಂತಿದ್ದಾರೆ. ಮೀ ನಿರಾಲಿ ವೆರಿ ನೈಸ್ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್ ನಿರಾಲಿ ಥ್ಯಾಂಕ್ ಯು ಸೋ ಮಚ್. पता चल गया निराली, पता चल गया मेरे को. ओके थैंक यू वेलकम. खाना हो गया निराली? मी निराली ವೆರಿ ನೈಸ್ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಭಾರ್ಗವಿ ಅಜಿತ್ ಬ್ರೂ ಬಾಯ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಅನು ವಿಜಯ್ ಕನ್ನಡ ಬ್ಲಾಗ್ಸ್ ಅವರೇ ಕಮೆಂಟ್ ಹಾಕಿದ್ರ ಬೆಸ್ಟ್ ಅವರಿಗೆ ನೋಡಿ. ಸ್ವಾತಿ ಬ್ಲಾಗರ್ ಡನ್ ಅಂತಿದ್ದಾರೆ. ಎಪ್ಪಿ ಅವರು ಭಾರ್ಗವಿ ಬಾಯ್ 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 ಅಂತಿದ್ದಾರೆ ನೋಡಿ. ರಾಜೇಂದ್ರ ಬ್ರದರ್ ನಿಮಗೆ ಗಿಫ್ಟ್ ಬಂತ ಅವ್ರದ್ದು, ಅನು ವಿಜಯ್ ಅವ್ರದ್ದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ಭಾರ್ಗವಿ ಅಕ್ಕ ಬಾಯ್ ಬಾಯ್ ಅಂತಿದ್ದಾರೆ. ಭಾರ್ಗವಿ ಅವರೇ ಬಾಯ್ ಬಾಯ್, ಗುಡ್ ನೈಟ್ ನಿಮಗೆ. ರೇವತಿ ಸೀಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಏಜೆಸ್ ಸೀಸ್ ಬಂದರು. ಆಯ್ ಸೀಸ್ ಏಜೆಸ್ ಅವರೇ, ಊಟ ಆಯ್ತಾ? ಆಯ್ತು ಸೀಸ್, ನಿಮ್ದಾಯ್ತಾ ಊಟ? ನನ್ನ ಮಗಳು ಏನು ಮಾಡ್ತಿದ್ದಾಳೆ ಏಜೆಸ್? ಮಗಳು ಮಲ್ಕೊಂಡ್ಲ ನಂದು. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಗಿಫ್ಟ್ ಕೊಟ್ಟರೆ ಎಪ್ಪಿ ಅಲ್ಲ ಅಂತಿದ್ದಾರೆ. ಗಿಫ್ಟಿ ಕೊಟ್ಟರೆ ಎಪ್ಪಿ ಅಲ್ಲ ಅಂತಿದ್ದಾರೆ. ಹೆಲೋ ಅಂತಿದ್ದಾರೆ ಸ್ವಾತಿ ಅವರು. ಏಜೆಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯೇಸುಸ್ ಆನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಯೇಸುಸ್ ಆನ್ ಬ್ಲಾಗ್ಸ್ ಅವರೇ ಸಪೋರ್ಟ್ ಮಾಡ್ತಾನೆ ಇರಬೇಕು, ಬಂದ್ ಮಾಡಬಾರ್ದು. ಬೆಸ್ಟ್ ಹಾಯ್ ಅಂತಿದ್ದಾರೆ. ಎಪ್ಪಿ ಡೇ ಅವರು. ರಂಜು ಎಪ್ಪಿ ಇಂದ ಗೊತ್ತಾಯ್ತು ಬರುತ್ತೆ ಗಿಫ್ಟ್, ಇಂದ ಎಪ್ಪಿ ಬರಲ್ಲ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಲೈಫ್ ವಿತ್ ರಂಜು ಅವರು. ಹಾಯ್ ಏಜೆಸ್ ಅಕ್ಕ ಅಂತಿದ್ದಾರೆ. ಎಪ್ಪಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೇವತಿ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪ್ಪಿ ಅವರು ಸೂಪರ್ ಸಪೋರ್ಟ್. ರೇವತಿ ಸಿಸ್ ಏಜೆಸ್ ಉಳ್ಳಿರತ್ತೆ ಆರೆಗೀರ್ ಕನೆಕ್ಟ್ ಆಲೆ ಆರ್ ಎನ್ನ ತಂಗಿ ಅವೇ ಆರ್ನ ವೀಡಿಯೋಲ ಲಾಯ್ಕ್ ಬರೋದುಂಡು ತೂಲೆ, ಆರ್ನ ಸೂಪರ್ ವೀಡಿಯೋ ಬರೋದುಂಡು ರೇವತಿ ಸಿಸ್ ಅರೆಗ್ಲೆ ಈರ್ ಕನೆಕ್ಟ್ ಆಗಲಿ ತುಲೆ ಆರ್ ಎನ್ನ ಓನ್ ತಂಗಿ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ದೇಸಾಯಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ರಂಜು ಅಂತಿದ್ದಾರೆ. ಯೇಸುಸ್ ಆನ್ ಬ್ಲಾಗ್ಸ್ ನೆಟ್ ಇಲ್ಲ ಅಂತಿದ್ದಾರೆ. ನೆಟ್ ಇಲ್ಲ ಅಂದರೆ 29 ರೂಪೀಸ್ ಇದು ಹಾಕಿ ಮತ್ತೆ ಮಾಡಿ. ನೆಟ್ ಇರಬೇಕು, ಯಾಕೆ ಇಲ್ಲ ನೆಟ್ಟು? ನಾನು ಖಾಲಿ ಮಾಡಲಿಲ್ಲ ಆಗ. ರಂಜು ಅಕ್ಕ ಎಕ್ಸ್ಟ್ರಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪಿಡಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ರಂಜು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪಿಡಿ ಅವರು. ಥ್ಯಾಂಕ್ ಯು. ಏಜೆಸ್ ಅಕ್ಕ ಹಾಯ್ ಅಂತಿದ್ದಾರೆ. ಪಿಡಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಭಾರ್ಗವಿ ಬಾಲ್ ಅವರು ಇದ್ದಾರೆ ನೋಡಿ. ಅನು ಪ್ಲೀಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಅನು ಅವರೇ ಇದ್ದೀರಾ? ನೀವು ಕಮೆಂಟ್ ಮಾಡಿ. ಎಲ್ರಿಗೂ ಕಮೆಂಟ್ ಪ್ರಾಬ್ಲಮ್ ಆಗ್ತಿದೆ ನಿಮ್ಮದು ನೋಡಿ. ಎಪ್ಪಿ ಎಲ್ಲಿದ್ದೀರಿ ದಿನ ನೀವು ಅಂತಿದ್ದಾರೆ. ಎಪ್ಪಿ ಎಲ್ಲಿದ್ದೀರಿ? ಇಷ್ಟು ದಿನ ಇದ್ದಾರೆ. ಅವರು ಡೈಲಿ ಬರ್ತಾರೆ. ಎಪ್ಪಿ ಅವರು ಡೈಲಿ ಸಪೋರ್ಟ್ ಮಾಡ್ತಾರೆ. ಅವರು ತುಂಬ ಸಪೋರ್ಟ್ ಆಗಿದ್ದಾರೆ ಅವರು. ಏಜೆಸ್ ಅಕ್ಕ ಅಂತಿದ್ದಾರೆ ನಮ್ಮ ಬೆಸ್ಟ್ ಅವರು. ನಿರಳಿ ಆಯ್ ವೆರಿ ನೈಸ್, ವೆರಿ ನೈಸ್ ಆಂಟಿ. ಥ್ಯಾಂಕ್ ಯು ನಿರಳಿ, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅಂತಿದ್ದಾರೆ ನಮ್ಮ ಏಜೆಸ್ ಅವರು. ರೇವತಿ ಸಿ ಸಪೋರ್ಟ್ ಅಂತಿದ್ದಾರೆ. ಲೈಫ್ ಇದ್ ರಂಜು ಬೆಸ್ಟ್ ನನ್ನ ಹತ್ರ ಇಲ್ಲ ಅಂತಿದ್ದಾರೆ. ಬೆಸ್ಟ್ ಸಪೋರ್ಟ್ ಅಂತಿದ್ದಾರೆ. ಬೆಸ್ಟ್ ಅವರು ಸಪೋರ್ಟ್ ಅಂತಿದ್ದಾರೆ. ರಂಜು ಎಲ್ಲಿ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ಇದ್ದೀನಿ ಅಂತಿದ್ದಾರೆ. ರಂಜು ಇಲ್ಲೇ ಯೂಟ್ಯೂಬ್ ಜೊತೆ ಇದ್ದಾರಂತೆ ನೋಡಿ. ಎಪ್ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಏಜೆಸ್ ಅವರು ಬೆಸ್ಟ್ ಊಟ ಆಯ್ತಾ ಅಂತಿದ್ದಾರೆ. ರಾಜೇಂದ್ರ ಅವರೇ ನಿಮಗೆ ಗಿಫ್ಟ್ ಬಂತ? ರಾಜೇಂದ್ರ ಅವರೇ ಅನು ಅವ್ರದ್ದು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ರಾಜೇಂದ್ರ ಬ್ರದರ್ ಅವರು. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಏಜೆಸ್ ಅವರೇ ರಾಜೇಂದ್ರ ಅವರಿಗೆ ಕನೆಕ್ಟ್ ಆಗಿದ್ದೀರಾ? ಬೆಸ್ಟ್ ಅವರು. ರಂಜು ಅಕ್ಕ ಎಕ್ಸ್ಟ್ರಾ ಗಿಫ್ಟ್ ಬೇಕು ನನಗೆ ಅಂತಿದ್ದಾರೆ ನೋಡಿ. ಏಜೆಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿರಳಿ ಏನು ಯೇಸುಸಾನು सपोर्टेड येसुसानु सपोर्टेड येसुसानु का पप्पा है ना, यशवित का सनवित का पप्पा का मोबाइल में सपोर्ट करता है इसका पप्पा ने दुकान में येसुसानु नहीं, येसुसानु सो गया, यशवित सनवित सो गया अभी उनको दोनों को नींद
ಹೆಪ್ಪಿ ಫುಲ್ ಹೆಪ್ಪಿ ಅಂತಿದ್ದಾರೆ. ರೇವತಿ ಸಿ ಸೂಪರ್ ಸಪೋರ್ಟ್, ರೇವತಿ ಸಿ ಸೂಪರ್ ಸಪೋರ್ಟ್. ರಂಜು ಯಾವ ಗಿಫ್ಟ್ ಯಾರು ಗಿಫ್ಟ್ ಕೊಟ್ಟಿದ್ದೀರಾ ಅಂತಿದ್ದಾರೆ. ಎ ಪಿ ಡಿ ಅವರು ರಂಜು ಸೂಪರ್, ಎಲ್ಲರೂ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಅಂತಿದ್ದಾರೆ. ಎ ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ರಾಜೇಂದ್ರ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೈಫ್ ಇದ್ದು ರಂಜು ಅವರು ಬೆಸ್ಟ್ ಅಣ್ಣ ಇದ್ದಾರೆ, ಅಕ್ಕ ಪಕ್ಕ ಕೊಡಿಸ್ತಾರೆ ಅಂತಿದ್ದಾರೆ. ಟ್ರೈನ್ ಅವರು ಬಂದರು ಸೂಪರ್ ಸಪೋರ್ಟ್. ಟ್ರೈನ್ ಬ್ರದರ್ ನಾನು ಬಂದಿದ್ದೆ ನೋಡಿ, ಯಶುಸಾನ್ ಬ್ಲಾಗ್ಸ್ ಅವರ ಐಡಿಯಿಂದ ಬಂದಿದ್ದೆ, ಗೊತ್ತಾಯ್ತಾ ನಿಮಗೆ ನಾನು ಅಂತ. ಟ್ರೈನ್ ಬ್ರದರ್ ನಾನಂತ ಗೊತ್ತಾಯ್ತಾ, ನಾನು ಬೆಳದಿಂಗಲ್ ಅಂತ ಅಂದು ಮೆಸೇಜ್ ಹಾಕಿದ್ದೆ, ಸಪೋರ್ಟ್ ಮಾಡಿ ಹೋಗಿದ್ದೆ. ನಿಮ್ಮದು ಮಾತ್ರ ನೆಟ್ವರ್ಕ್ ಇಶ್ಯೂಸ್ ಇತ್ತು ನೋಡಿ, ನಾನು ತುಂಬ ಸಪೋರ್ಟ್ ಮಾಡಿ ಹೋಗಿದ್ದೀನಿ ಆಯಿತಾ. ವಿಡಿಯೋ ಕೂಡ ನೋಡಿ ಕಮೆಂಟ್ ಹಾಕಿದ್ದೀನಿ ನಿಮಗೆ. ಲೈಫ್ ಇದು ರಂಜು ನೋಡುವ, ಇಲ್ಲಿ ಮನೆಗೆ ಬಂದಾಗ ಎಲ್ರಿಗೂ ಒಂದು ಎಕ್ಸ್ಟ್ರಾ ಕೊಡಿಸ್ತೀನಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಪಿ ಅವರು ಹರಿನಾಜಿ 500ಗೆ ಆಯಿತು, ಇದೇ ಸಪೋರ್ಟ್ ಮಾಡಿ. ಹೌದಾ ನೋಡಿ, ಎ ಪಿ ಡಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ ಪಿನ್ ಮಾಡ್ತೀನಿ. ನಿಮ್ಮದು ಕನೆಕ್ಟ್ ಆಗುವವರಾಗಲಿ, ಪಿನ್ನಿಗೆ ಸುಚ್ಚುವ ನಿಮಗೆ ಒಂದು ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿ. ಜನರಲ್ ನಾಲೆಜ್ ಭಯ್ಯ ಬಂದರು. ಹಾಯ್ ಭಯ್ಯ, ವೆಲ್ಕಮ್ ಭಯ್ಯ, ಲೈಕ್ ಡನ್, ಥ್ಯಾಂಕ್ ಯು ಭಯ್ಯ. ಡು ನಾಟ್ ಪುಟ್ ಎಮೇಜ್ ಲೈವ್, ಯೂಟ್ಯೂಬ್ ಪ್ರಾಬ್ಲಮ್ ಕಮ್. ಹಾಂ ಇದು ಎಂತ ಗೊತ್ತುಂಟಾ, ಇಮೋಜಿ ಹಾಕ್ಬಾರ್ದಂತೆ. ಹೌದಂತೆ, ನಾನು ಕೂಡ ವಿಡಿಯೋ ನೋಡಿದ್ದೇನೆ. ಇಮೋಜಿ ಸೆಂಡ್ ಮಾಡಬಾರ್ದಂತೆ, ಇದು ಯೂಟ್ಯೂಬ್ ಕಡೆಯಿಂದ ಮತ್ತೆ ಇದಾಗ್ತದೆ, ಪ್ರಾಬ್ಲಮ್ ಆಗುತ್ತೆ ಅಂತೆ ಎಲ್ರಿಗೂ. ನಾನು ಅದು ಇದು ಮಾಡಬೇಕಂತ ಅಂದ್ಕೊಂಡೆ, ನನಗೂ ಕೂಡ ಗೊತ್ತು ಅದು ಹಾಕ್ಬಾರ್ದಂತೆ. ಈಗ ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಪಿ ಸ್ಪೀಡ್ ಎಪ್ಪಿನೆಸ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ, ಥ್ಯಾಂಕ್ ಯು ಟ್ರೈನ್ ಅವರೇ. ಎ ಪಿ ಡಿ ಅವರು ರಂಜು ಯಾ ಶೂರ್ ಐ ವಿಲ್ ಸ್ಪೀಡ್ ಮೈ ಎಪ್ಪಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಯೋಗೇಶ್ ಸರ್, ಐ ಡು ನಾಟ್ ಗೆಟ್ ಯು, ವಿಚ್ ಇಮೇಜ್ ಪ್ಲೀಸ್ ಟೆಲ್ ಅಸ್ ಅಂತಿದ್ದಾರೆ ರಂಜು ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಎ ಪಿ ಅವರು ಸೂಪರ್ ಸಪೋರ್ಟ್. ಎ ಪಿ ಯೋಗೇಶ್ ಸರ್, ಹೇಳಿದ್ದು ಗೊತ್ತಾಯ್ತು ನಿಮಗೆ, ಗೊತ್ತಾಯ್ತಾ ನಿಮಗೆ ಎಂತ ಏನು ನನಗೆ ಏನಂತ. ಲೈಫ್ ಇದು ರಂಜು, ಡು ನಾಟ್ ಫುಟ್ ಇಮೋಜ್ ಲೈವ್, ಯೂಟ್ಯೂಬ್ ಪ್ರಾಬ್ಲಮ್ ಕಮ್ 100%. ಯಾವ ಇಮೋಜಿ ಅದು ಇದೆಲ್ಲ ಹಾಕ್ಬಾರ್ದು, ಯೂಟ್ಯೂಬಲ್ಲೇ ಕೊಡ್ತಾರಲ್ವ ಅದು ಇಮೇಜ್ ಹಾಕ್ಬೋದೇನಾ? ಇದು ಎಲ್ಲ ಅದು ಯೂಟ್ಯೂಬ್ ಇಮೇಜ್ ಉಂಟಲ್ವ, ಅದು ಹಾಕಿದರೆ ಏನಾಗಲ್ಲ, ಇಲ್ಲಾಂದರೆ ಅದೆಂತ ಆಗುತ್ತೆ ಅಂತಾರೆ. ಹೌದು ಅಂತಾರೆ, ಅದು ನಿಜ ಗೊತ್ತಿಲ್ಲ ನನಗೆ. ಹೌದು, ಕೆಲವು ಕಡೆ ನೋಡಿದ್ದೀನಿ ನಾನು ಹೋಗುವಾಗ ಕೆಲವರಿಗೆ ಹಿಂದಿಯಲ್ಲಿ ಕೂಡ ಹಾಕ್ತಾರೆ ಇಮೇಜ್ ಹಾಕಬೇಡಿ ಅಂತ. ಹಾಗೆ ರಾಜೇಂದ್ರ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ಅಂದೆ, ಯಾವ ಇಮೇಜ್ ಗೊತ್ತಾಗಿಲ್ಲ ನನಗೆ, ಅದು ಯಾವ ಇಮೇಜ್ ಅಂತ ಗೊತ್ತಾ. ಲೈಕ್ ವಿತ್ ರಂಜು ಓಕೆ ಅಂತಿದ್ದಾರೆ. ಹೆಪ್ಪಿ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಟ್ರೈನ್ ಅವರು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದು ರಂಜು ಅವರೇ, ಅದನ್ನು ಸ್ಮೈಲ್ ಮಾಡ್ತಾರಲ್ವ ಅದೆಲ್ಲ ಹಾಕ್ಬಾರ್ದಂತೆ, ಇಮೋಜ್ ಅದೆಲ್ಲ ಹಾಕ್ಬಾರ್ದಂತ. ಸೂಪರ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಎ ಪಿ ಡಿ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಅನು ವಿಜಯ್ ಅವರು ಟ್ರೈನ್ ಇನ್ಫಾರ್ಮೇಷನ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಹೆಪಿ ಡೇ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ರೇವತಿ ಸಿಸ್ ಕನೆಕ್ಟ್ ಆಗಿ. ರೇವತಿ ಸಿಸ್ ಹತ್ರ ಅಂದೆ ನಾನು ಕನೆಕ್ಟ್ ಆಗಲಿಕ್ಕೆ, ಹೋದ್ರೆ ನಾನು ಕನೆಕ್ಟ್ ಆಗಲಿಕ್ಕೆ. ಹೆಪಿ ಡೇ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹೆಪಿ ಡೇ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರೇ, ನಾನು ಡೈಲಿ ಅದೇ ಐಡಿಯಿಂದ ನಿಮಗೆ ಜಾಯಿನ್ ಆಗ್ತೀನಿ. ಎಪಿ ಕನ್ನಡ ಬ್ಲಾಗ್ಸ್. ಏಜಸ್ ಅಕ್ಕ ಕನೆಕ್ಟ್ ಆಗಿ ಅಂತಿದ್ದಾರೆ. ಅನು ವಿಜಯ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಎಪ್ಪಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ. ಪೂರ್ಣ ಪ್ರಕಾಶ್ ಅವರು ಬಂದರು. ಆಯ್ತು ಭಯ್ಯ, ವೆಲ್ಕಮ್ ಭಯ್ಯ, ವೆಲ್ಕಮ್. गुड इवनिंग भैया. खाना 10 बजे भैया का हो गया, खाना 10 बजे हो गया, खाना हो गया. लाइफ इज रंजू योगेश. वी आर cannot put any emoji ಅಂತಿದ್ದಾರೆ. ಪೂರ್ಣ ಪ್ರಕಾಶ್ ಚೌಧರಿ ಅವರು ಸೂಪರ್ ಸಪೋರ್ಟು. ಅನು ಅವರೇ ವಿಡಿಯೋ ನೋಡಿ ರಿಲೇಟೆಡ್ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಏಜಸ್ ಅವರು
ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ಪೂರ್ಣಪ್ರಕಾಶ್ ಹಾಯ್ ಅಂತಿದ್ದಾರೆ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ರಾಜೇಂದ್ರ ಅವರು ಬಾಯ್ ಸೀಸ್ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಬದಾರ್. ಇಷ್ಟೊತ್ತಿಗೆ ಸಪೋರ್ಟ್ ಮಾಡಿದಾಗೆ ತುಂಬ ಹೃದಯದ ಧನ್ಯವಾದ ನಿಮಗೆ ಗಿಫ್ಟ್ ವಾಪಸ್ ಬಂತ ರಾಜೇಂದ್ರ ಬದಾರ್? ಜನರಲ್ ನಾಲೆಜ್ ಜಾಯಿನ್ ಅಂತ ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ಜನರಲ್ ನಾಲೆಜ್ ಜಾಯಿನ್. ಥ್ಯಾಂಕ್ ಯು ಜನರಲ್ ನಾಲೆಜ್ ಭಯ್ಯ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ನೋಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅನುವಿಜಯ್ ಜನರಲ್ ನಾಲೆಜ್ ಕನೆಕ್ಟೆಡ್ ಪ್ಲೀಸ್ ಅಂತಿದ್ದಾರೆ. ನೋಡಿ ಅನುವಿಜಯ್ ಅವರೇ, ಅವರಿಗೆ ಕನೆಕ್ಟ್ ಆಗಿ ಅವರಿಗೆ ಲ್ಯಾಂಗ್ವೇಜ್ ಎಲ್ಲ ಏನು ಅರ್ಥ ಆಗಲ್ಲ. ಅವರು ನೇಪಾಳ ಅವರಿಗೆ ಬರುವುದು ಹೆಚ್ಚಾಗಿ. ಅದಕ್ಕೆ ನೀವು ಕನೆಕ್ಟ್ ಆಗಿ ಅವರು ಖಂಡಿತ ರಿಟರ್ನ್ ಕೊಡ್ತಾರೆ. ನಾನು ಅವರಿಗೆ ಅಂತೀನಿ ನೀವು ಕನೆಕ್ಟ್ ಆಗಿ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ರಂಜು ಎಲ್ಲಿ ಓದಿ? ಅನು ಅವರು ಸ್ಪಿನ್ ಮಾಡಿ ಒಬ್ರದೀಗ ಮಾಡಿದ್ದೀನಿ. ಅನು ಅವರೇ ಈಗ ಮಾಡ್ತೀನಿ, ಒಂದು ನಿಮಿಷದಲ್ಲಿ ಮಾಡ್ತೀನಿ, ಒಂದು 5 ನಿಮಿಷದಲ್ಲಿ. ಬಾಯ್ ರಾಜೇಂದ್ರ ಬದಾರ್ ಅವರೇ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ಅನು ಅವರೇ, ಕಮೆಂಟ್ ಬಂದಾಗ ರಿಟರ್ನ್ ಮಾಡ್ತೀನಿ, ವಿಡಿಯೋಕ್ಕೆ ಕಮೆಂಟ್ ಹಾಕಿ ಸಿಸ್ ಓಕೆ ಅಂತಿದ್ದಾರೆ. ಟ್ರೈನ್ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಕ್ಕಯ್ಯ ಅಂತಿದ್ದಾರೆ. ಗುಡ್ ಮಾರ್ನಿಂಗ್ ಆತ್ಮಕುರಿ ರಮೇಶ್ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪಿ ಡಿ ಅವರ್ ಸೂಪರ್ ಸಪೋರ್ಟ್. ರಂಜು ಹೋಗಿದ್ಯಾ? ಎಪಿ ಡಿ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಟ್ರೈನ್ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪಿ ಡಿ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಟ್ರೈನ್. ರಂಜು ಎಲ್ಲಿ ಓದಿ? ಸೂಪರ್. ಟ್ರೈನ್ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪಿ ಡಿ ಅವರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಪಿ ಡೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಂ ಅಕ್ಕ ಇದೆಯಾ? ನಾನು ಓದೆ ಅಂದ್ಕೊಂಡೆ. ಬಂದಿಯಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಗಿಫ್ಟ್ ಕೊಡುವಾಗ ಒಂದು ಲೈಕ್ ಕೊಡಿ. ಲೈಕ್ಗೆ ಏನು ದುಡ್ಡು ಬೇಕಿಲ್ಲ. ಹೌದೌದು, ಒಂದು ಲೈಕ್ ಕೊಡಿ. ಯಾರು ಲೈಕ್ ಕೊಡೋದೇ ಇಲ್ಲ. ಓಕೆ ಬಾಯ್ ಮೇಡಮ್. ಟುಮಾರೋ ಕಮ್ ಯುವರ್ ಲೈವ್ ವರ್ಕ್ ಈಸ್ ದೇರ್ ಈಸ್ ಎ. ಓಕೆ ಬಾಯ್ ಟ್ರೈನ್ ಅವರೇ, ಬಾಯ್. ಮಾಡಿ ಬಂದು ಮೆಸೇಜ್ ಮಾಡಿ. ಯಾರು ಐಡಲ್ಲಿದ್ದೀರಾ? ಎಪ್ಪಿ ಅವರೇ ಎಲ್ಲಿ ಹೋದ್ರಿ? ಲೈಫ್ ಅದು ಬೆಸ್ಟು ಶಾರ್ಟ್ ನೋಡಿ ಅಂದ್ರಲ್ವಾ? ಹೌದಾ? ನನ್ನ ಬೆಸ್ಟ್ ತಮ್ಮ ಎಲ್ಲಿ ಹೋದ? ಅವನಿಗೆ ನನ್ನ ಸೀದಾ ಓಡಿ ಹೋದ ಬೆಸ್ಟ್ ತಮ್ಮ. ನೋಡು ಬೆಸ್ಟು ಅಂತಿದ್ದಾರೆ ನೋಡಿ. ಬೆಸ್ಟು ಎಲ್ಲಿದ್ದೀಯಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈಫ್ ಇದ್ದು ರಂಜು ಅವರೇ. ಏಜಸ್ ಅವರು ಎಲ್ಲಿ ಹೋಗಿದ್ದೀರಿ? ಅನು ಅವರು ಎಲ್ಲಿದ್ದೀರಿ? ಯಾರು ಕಾಣಿಸ್ತಾನೆ ಇಲ್ಲ. ಲೈಫ್ ಇದ್ದು ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೈಫ್ ಇದ್ದು ರಂಜು ಅವರೇ. ಟೂ ಮೆಂಬರ್ಸ್ ಇದ್ದೀರಾ? ಕನೆಕ್ಟ್ ಆಗಿ ಬಂದು ಸಪೋರ್ಟ್ ಮಾಡಿ ಬನ್ನಿ. ಲೈಫ್ ಇದು ಅಕ್ಕ ವಾಚ್ ಅವರ್ ಕಂಪ್ಲೀಟ್ ಆಯ್ತಾ ಕೇಳಿದ್ದು ನಾನು. ಇಲ್ಲ ಲೈಫ್ ಇದು ರಂಜು, ಎಲ್ಲಿಗೆ 2 ತಿಂಗಳಿಗೆ ಕಂಪ್ಲೀಟ್ ಆಗೋದು? ನಂದು ಇನ್ನೂ 3,500 ಬೇಕು ನನಗೆ. ಕೊಡ್ತೀಯಾ ರಂಜು? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 3,500 ಆಗ ನಾನು ಮುದುಕಿಯಾಗಿ ಹೋಗ್ತೀನೇನೋ. ನಾನು ಕೊಡಲ್ಲ ಇನ್ನು ಮುಂದೆ. ಲೈಕ್ ಅವರು ಕೊಟ್ಟರೆ ಮಾತ್ರ ಕೊಡೋದು. ಅವರು ಕೊಟ್ಟಿಲ್ಲ ಅನು ಅವರಂತ. ನಾಟ್ ಕಮ್ ಯುವರ್ ಲೈವ್ 100%. ಓಕೆ ಬಾಯ್ ಮೇಡಮ್. ಓಕೆ ಬಾಯ್. ನಾಟ್ ಕಮ್ ಯುವರ್ ಲೈವ್ 100%. ಓಕೆ ಬಾಯ್ ಮೇಡಮ್. ಅವ್ರು ಏನು ಅಂದಿದ್ದು ಲೈಫ್ ಇದ್ದು ರಂಜು ಅವರೇ? ಏಜಸ್ ಅವರೇ, ಏಜಸ್ ಸಾರೀನ ಬನ್ನಿ ದಾದ ಬನ್ನಿ. ನಾಟ್ ಕಮ್ ಯುವರ್ ಲೈವ್. ಓಕೆ ಬಾಯ್ ಮೇಡಮ್. ಒಂದು ನನ್ನ ವಿಡಿಯೋ ನೋಡ್ತಿದ್ದ ರಮ್ಯಾ ಅಂತಿದ್ದಾರೆ. ಪ್ರಿಯಾ ಅವರು ಬಂದರು. ಸಾಯ್ ವೆಲ್ಕಮ್ ಪ್ರಿಯಾ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಏನಾಯಿತು ಸರ್? ಲೈಕ್ ಡನ್ ಅಂತಿದ್ದಾರೆ. ಅಲ್ಲ ಲೈಫ್ ಇದ್ದು ರಂಜು ಅವರೇ, ಅವರು ಏನು ಅಂದಿದ್ದು ನನಗೆ ಅರ್ಥ ಆಗಿಲ್ಲ. ನನಗೆ ಅಷ್ಟು ಇಂಗ್ಲೀಷ್ ಬರಲ್ಲ.
ಊಟ ಆಯಿತು ಸಿಸ್ ಅಂತಿದ್ದಾರೆ. ಅವರು ಅಂದ್ರಲ್ವ, ಮೆಸೇಜ್ ಹಾಕಿದ್ರಲ್ವ, ಡು ನಾಟ್ ಕಮ್ ಯುವರ್ ಲೈವ್, ಓಕೆ ಬಾಯ್ ಮೇಡಮ್ ಅಂತ. ಲೈಕ್ ಡನ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಊಟ ಆಯ್ತಾ ಸಿಸ್? ಊಟ ಆಗಿಲ್ಲ ಸಿಸ್, ಇನ್ನಾಗಬೇಕು. ಆಯಿತು ಸಿಸ್. ಪ್ರಿಯಾ ಕನೆಕ್ಟ್ ಆಗಿ ಅಂತಿದ್ದಾರೆ. ಏಜಸ್ ಅವರೇ, ಅವರು ಏನಂದಿದ್ದು? ಈ ದಾದಪಣ್ಯ ಲೈಫ್ ರಂಜು ಏಜಸ್ ಅವ್ರ ದಾದಪಣ್ಯ ಯಾರು? ಟ್ರೈನ್ ಯಾರು? ಬರಲ್ಲ ಅಂದಿದ್ದ? ಸೂಪರ್ ಅಂತಿದ್ದಾರೆ. ಯಾಕೆ ಬರಬಾರ್ದು? ಅಲ್ಲ, ಯಾರಿಗೆ ಬರಲ್ಲ ಅಂದಿದ್ದು? ಯಾರು? ಏನು? ಯಾರಿಗೆ ಅಂದದ್ದು? ವೈಶು, ರಂಜು ಏನಾಯ್ತು? ಯಾರಂದಿದ್ದು? ರಂಜು ಯಾರಿಗೆ ಅಂದಿದ್ದವರು? ಅವರು ನನ್ನ ಲೈವ್ಗೆ ಬರಲ್ಲ ಅಂತ ಅಂದಿದ್ದ? ರಂಜು ನನಗೆ ಮೆಸೇಜ್ ಮಾಡಿ. ನನಗೆ ಅದು ಏನಂತ ಅರ್ಥ ಆಗಿಲ್ಲ, ಅದಕ್ಕೆ ನಾನು ಕೇಳಿದ್ದು. ನನಗೆ ಅಷ್ಟು ಹಿಂದಿ ಬರಲ್ಲ. ಆಯ್ ಮ್ಯಾಮ್, ಊಟ ಆಯ್ತಾ? ನಿಮ್ದಾಯ್ತಾ? ಶೀಲಕುಮಾರ್ ಅವರು ಬಂದರು. ಆಯಿತು ಸಿಸ್, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಟ್ರೈನ್ ಅವರು ನಿಮ್ಮ ಲೈವ್ಗೆ ಬರಲ್ಲ ಅಂದರು. ಯಾಕಂತೆ? ಅವರು ಬರ್ತಾರೆ. ನಾವೇನು ಅವರಿಗೆ ತಪ್ಪಾಗಿ ಏನೂ ಮಾತಾಡಲಿಲ್ಲ. ಟ್ರೈನ್ ಅವರು ಸಪೋರ್ಟ್ ಮಾಡಿದ್ರು, ನಾನು ಕೂಡ ಸಪೋರ್ಟ್ ಮಾಡಿ ಬಂದಿದ್ದೀನಿ. ಯಾಕೆ ಬರಲ್ಲ ಅಂದರು ಅವರು? ತೊಂದರೆ ಇಲ್ಲ, ಪರವಾಗಿಲ್ಲ, ಆಯಿತು. ಅಕ್ಕ ಅವರು ಲೈವ್ ಮಾಡ್ತಿಲ್ವಾ? ಮಾಡಿದ್ದಾರೆ. ನಾನು ಡೈಲಿ ಹೋಗಿ ಸಪೋರ್ಟ್ ಮಾಡಿ ಬರ್ತೇನೆ. ಅವರ ವಿಡಿಯೋವನ್ನು ನೋಡಿ ವಿಡಿಯೋಕ್ಕೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ ಬರ್ತೀನಿ, ಲೈಕ್ ಕೊಟ್ಟು ಬರ್ತೀನಿ, ಎಲ್ಲ ಮಾಡಿ ಬರ್ತೀನಿ. ಯಾಕಂತ ಗೊತ್ತಿಲ್ಲ, ಬರಲ್ಲ ಅಂದರು. ಯಾಕಂತ ಗೊತ್ತಿಲ್ಲ. ಅವರಿಗೆ ಇಷ್ಟ. ಫೋರ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಏನಿಲ್ಲ. ಫೋರ್ಸ್ ಮಾಡುವಂಥದ್ದು ನಮ್ಮ ಜಯಮನದಲ್ಲಿ ಇಲ್ಲ ಯಾರ ಹತ್ರದ್ದು. ನಾವು ಏನು ಅಂದಿಲ್ಲ. ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿಲ್ಲ. ತಪ್ಪಾಗಿದ್ದರೆ ನಾವು ಯಾರ ಹತ್ರ ಕ್ಷಮೆ ಕೇಳಲಿಕ್ಕೆ ಹಿಂಜರಿಯಲ್ಲ, ತಲೆ ಬಾಗ್ತೀವಿ. ತಪ್ಪಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕೆ ಆಗಲ್ಲ. ಬರುವವರು ಬರ್ತಾರೆ, ಹೋಗುವವರು ಹೋಗ್ತಾರೆ, ಅಷ್ಟೆಲ್ಲ ರಂಜು. ಅದರಲ್ಲಿ ಏನಿರುತ್ತೆ? ರಂಜು ಮೊದಲೇ ನನಗೆ ಅನುಭವ ಆಗಿದೆ, ರಿಲ್ಯಾಕ್ಸ್ ಅಂತಿದ್ದಾರೆ. ಕಮೆಂಟ್ ಹಾಕಿ ಗಿಫ್ಟ್ ಕೊಡುವೆ ಅಂತಿದ್ದಾರೆ. ಅಲ್ಲ, ಯಾಕೆ ಹಾಗೆ ಹೇಳಿದ್ದು ಅಂತ ಹೇಳ್ಬೇಕಂತ. ಬಂದರೆ ಬರ್ತಾರೆ ರಂಜು ಅವರೇ. ನಾನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ. ನಾವೇನು ತಪ್ಪು ಏನೋ ಅವರ ವಿಷಯಕ್ಕೆ ಹೋಗಿಲ್ಲ. ಅವರು ಸಪೋರ್ಟ್ ಮಾಡಿ ಬಂದರು, ಸಪೋರ್ಟ್ ಮಾಡಿದರು. ನಾನು ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ದೀನಿ, ಹೋಗಿ ಬಂದಿದ್ದೀನಿ. ನಾನು ನಿಮ್ಮ ಲೈವಿಗೆ ಬರಲ್ಲ ಅಂದರೆ ನಾವೇನು ಅವರಿಗೆ ಏನಾದರೂ ಅಂದಿವೆ ಅಥವಾ ಅವರಿಗೆ ಕೆಟ್ಟದ್ದೇನು ಮಾತಾಡಿದೀವೋ? ಇಲ್ಲ ಅಲ್ವಾ? ಮತ್ತೆಂತಕ್ಕೆ ನಾವು ಎದುರ್ಕೋಬೇಕು? ಅದಕ್ಕೆಲ್ಲ ಕೇರ್ ಮಾಡಬೇಡ ರಂಜು. ಅನುವಿಜಯ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಅನುವಿಜಯ್ ಅವರೇ, ಪ್ರಿಯಾ ಅವರಿಗೆ ಗಿಫ್ಟ್ ಕೊಡಿ. ಡನ್ ಆಗಿದೆ, ನೀವು ರಿಟರ್ನ್ ಕೊಡಿ ಅವರಿಗೆ. ಹರಿನಾಯಜಿ, ನಾವು ಸಪೋರ್ಟ್ ಮಾಡ್ತೇವೆ. ಹೌದು, ನಾವು ಏನು ಅಂದರೆ ಅಲ್ವಾ, ಮಾತ್ರ ಅಲ್ವಾ ಅವರು ಮಾಡೋದು. ನಾಳೆ ಬರ್ತಾರಂತ. ಇವತ್ತು ಬರಲ್ಲ ಅಂತ, ಅದಕ್ಕೆ. ಓಕೆ. ಅವರಿಗೆ ಏನು ಅಂದಿಲ್ಲ. ನನಗೆ ಶಾಕ್ ಆಯಿತು. ನಾನು ಏನು ಅಂದಿಲ್ಲ. ಅವರಿಗೆ ತುಂಬಾ ಸಪೋರ್ಟ್ ಕೊಟ್ಟು ಬರ್ತೀನಿ ನಾನು. ಏನಿಲ್ಲ ಅಂದರೂ ನಾನು ಬೇಡಿಯಿಂದ ಆದರೂ ಹೋಗಿ ಸಪೋರ್ಟ್ ಕೊಟ್ಟು ಬರ್ತೀನಿ ಅವರಿಗೆ. ನಾನು ಅಷ್ಟು ಸಪೋರ್ಟ್ ಮಾಡ್ತೀನಿ ನಾನು ಕೂಡ ಅವರಿಗೆ. ಅವರು ಆ ರೀತಿ ಅಂದರೆ ನನಗೆ ತುಂಬ ಬೇಜಾರಾಯಿತು ಅಂದಮೇಲೆ. ಅನುವಿಜಯ್ ಕಮೆಂಟ್ ಹಾಕಿ ಅಂತಿದ್ದಾರೆ. ಗಿಫ್ಟ್ ರಿಟರ್ನ್ ಅವರು ಕೂಡ ಮಾಡ್ತಾರೆ, ಇಲ್ಲ ಅಂದಲ್ಲ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಕೂಡ ಅವರಿಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ರಿಟರ್ನ್ ಪ್ಲೀಸ್. ನಾನು ಯಾರ ಇದಕ್ಕೆ ಇದಲ್ಲ. ನಾನು ತಪ್ಪಿದ್ರೆ ಕ್ಷಮೆ ಕೇಳ್ತೀನಿ. ನಾನು ತಪ್ಪಿಲ್ಲ ಅಂದರೆ ಯಾಕೆ ತಲೆ ಬಾಗಬೇಕು ಯಾರಿಗೂ ಕೂಡ. ಗಿಫ್ಟ್ ರಿಟರ್ನ್ ಪ್ಲೀಸ್. ಅನುವಿಜಯ್ ಅವರೇ, ಗಿಫ್ಟ್ ಕೊಟ್ಟಿದ್ದೀರಾ ಪ್ರಿಯಾ ಅವರಿಗೆ? ಅನುವಿಜಯ್ ಹಾಕಿದ್ದೀನಿ ಅಂತಿದ್ದಾರೆ. ಹಾಕುವಾಗ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಕಮೆಂಟ್, ವಿಡಿಯೋಕ್ಕೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ ಪ್ಲೀಸ್. ಲೈಫ್ ಇದ್ದು ರಂಜು ಎಪ್ಪಿ ನಿಮಗೆ ಗೊತ್ತಾ ಅಂತಿದ್ದಾರೆ. ಲೈಫ್ ಇದ್ದು ರಂಜು, ನನಗೆ ಬೇಜಾರಿಲ್ಲ ಅಕ್ಕ, ಬೇಜಾರು ಮಾಡ್ಕೋಬೇಡಿ ಅಕ್ಕ. ಸಿಸ್ ಫ್ರೆಂಡ್ಸ್ ಅವರಿಗೆ ಕೋಪ ಜಾಸ್ತಿ. ಚಿಕ್ಕ ವಿಷಯಕ್ಕೂ ಅವರು ಕೋಪ ಅಂತ. ನಮ್ಮ ಕಿಟ್ಟಿ ಬ್ರದರ್ ಎಷ್ಟೋ ದಿನ ಆದಮೇಲೆ ಬಂದರು. ಕಿಟ್ಟಿ ಬ್ರದರ್, ಯಾವ ಊರಿಗೆ ಹೋಗಿದ್ದೀರಿ? ಬಿಸಿ ಇದ್ದೀರಾ? ನೋಡ್ಲಿಕ್ಕೇನೆ ಇಲ್ಲ ಕಿಟ್ಟಿ ಬ್ರದರ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿಟ್ಟಿ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಕಿಟ್ಟಿ ಬ್ರದರ್, ವೆಲ್ಕಮ್. ಊಟ ಆಯ್ತಾ?
ಕಿಟ್ಟಿ ಬ್ರದರ್ ತುಂಬ ದಿನ ಆದಮೇಲೆ ಎಂಟ್ರಿ ಕೊಟ್ಟರು ನೋಡಿ. ಎಪ್ಪಿ ಅವರು ಸವಸಕ್ಕೆ ಯಾರು ಹೋಗಬೇಡಿ. ಏನಪ್ಪ ದೇವ್ರೆ, ನಾವೇನು ಯಾರೇ ಸವಸಕ್ಕೆ ಹೋಗಲ್ಲಪ್ಪ. ನಮಗೆ ಹೆಚ್ಚಾಗುತ್ತೆ ಇನ್ನೊಬ್ಬರ ಸವಸಕ್ಕೆ ಹೋಗ್ಲಿಕ್ಕೆ. ಸೊ ನಾವು ಯಾರು ತಪ್ಪಿದ್ರೆ ನಾನು ಎಲ್ರಿಗೂ ಕ್ಷಮೆ ಕೇಳ್ತೀನಿ ಮತ್ತು ತಲೆ ಬಾಗ್ತೀನಿ. ತಪ್ಪಿಲ್ಲ ಅಂದರೆ ನಾನು ಯಾರಿಗೂ ಕೂಡ ತಲೆನೂ ಬಾಗಲ್ಲ, ಕ್ಷಮೆನೂ ಕೇಳಲ್ಲ. ಅದು ನನ್ನ ಹುಟ್ಟಿನಿಂದ ಬಂದದ್ದು ಅದು. ಇವತ್ತು ಹಾಗೆ ನಾನು ಯಾವ ಚೇಂಜ್ ಇಲ್ಲ, ನಂದು ಒಂದೇ ಥರ. ಹರಿಣಜಿ ಕಂಟಿನ್ಯೂ ಟಾಪಿಕ್ ಬಿಡಿ 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 ಬೇಡದು. ಎಜೆಸ್ ಅವ್ರು ಸೂಪರ್ ಸಪೋರ್ಟಲ್ಲಿ ಲೈಫ್ ಇದ್ದು ರಂಜು ಓಕೆ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಎಪ್ಪಿಡೆ ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಕಿಟ್ಟಿ ಬ್ರದರ್ ಇದ್ದಾರೆ ನೋಡಿ, ಹೆವಿ ಡ್ಯೂಟಿ. ಹೆವಿ ಡ್ಯೂಟಿಯಲ್ಲಿದ್ದೀರಾ? ಅದೇ ಹೆಪ್ಪಿ ರಿಟರ್ನೆಡ್ ಎಪ್ಪೆನೆಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ನೋಡಿ, ಜಾಯಿನ್. ಎಪ್ಪಿ ಕಿಟ್ಟಿ ಅವರಿದ್ದಾರೆ, ಹೆವಿ ಡ್ಯೂಟಿ ಅಂತೆ ಅವರಿಗೆ. ಪಾಪ ತುಂಬ ದಿನ ಆಯಿತು ಬಂದರು ಆದರೂ ಕೂಡ. ಎಪ್ಪಿ ಅವರಿಗೆ ಕಿಟ್ಟಿ ಅವರಿಗೆ ಯಾರೆಲ್ಲ ಕರೆಂಟ್ ಆಗಿಲ್ಲ ಆಗಿ ಅವರು ರಿಟರ್ನ್ ಕೊಡ್ತಾರೆ. ಏಜಸ್ ಅವರು ರಂಜು ಊಟ ಆಯ್ತಾ ಅಂತಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಕಿಟ್ಟಿ ಬ್ರೂ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು ಏಜಸ್ ಅಕ್ಕ ಎಕ್ಸ್ಟ್ರಾ ಲೈವ್ ಮಾಡಿ ಅಲ್ಲ ಅಂತಿದ್ದಾರೆ. ರಂಜು ನಾನು ಅವನ ಟ್ರೈನ್ ಥರ SMS ಮಾಡ್ತೀರಾ ಅಂದಿದ್ದಕ್ಕೆ ಜಗಳ ಮಾಡಿದ್ದ ನನ್ನ ಜೊತೆ. ಜಾಯಿನ್ ಅವರು ಸೂಪರ್ ಸಪೋರ್ಟ್. ಹೆಪ್ಪಿ ಓಕೆ ರಿಲ್ಯಾಕ್ಸ್ ಗೈಸ್ ಅಂತಿದ್ದಾರೆ. ರಿಲ್ಯಾಕ್ಸ್ ಆಗಿ, ಊಟ ಇಲ್ಲಕ್ಕ ನೀವು ಮಾಡಿದ್ದೀರಾ. ಹೆಪ್ಪಿ ಸಪೋರ್ಟ್ ಅಂತಿದ್ದಾರೆ. ಶೀಲಾ ಅವರು ಅನುವಿಜಯ್ ಗಿಫ್ಟ್ ಡನ್. ಅನುವಿಜಯ್ ಅವರೇ ಗಿಫ್ಟ್ ಡನ್ ಅಂತೆ, ರಿಟರ್ನ್ ಕೊಡಿ. ಬೆಸ್ಟ್ ಆಯ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಅವರು ಬೆಸ್ಟ್ ಬ್ರದರ್ ಆಯ್ ಅಂತಿದ್ದಾರೆ ನೋಡಿ, ನಮ್ಮ ಕಿಟ್ಟಿ ಬ್ರದರ್. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಕಿಟ್ಟಿ ಬ್ರದರ್ ಇದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಅನುವಿಜಯ್ ಅವರೇ ಇದ್ದೀರಾ? ಕಿಟ್ಟಿ ಊಟ ಆಯ್ತಾ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಊಟ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪ್ಪಿ ಅವರು ಕಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪ್ಪಿ ಅವರು ಏಜಸ್ ಅವರು ಸೂಪರ್ ಸಪೋರ್ಟ್. ಎಪ್ಪಿ ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಭಯ್ಯ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲದೆ. ಕಿಟ್ಟಿ ಸ್ವಲ್ಪ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಬೆಸ್ಟ್ ಬ್ರದರ್ ಅನ್ನು. ಸೂಪರ್ ಸಪೋರ್ಟಲ್ಲಿದ್ದಾನೆ ಇದ್ದಾರೆ ನಮ್ಮ ಕಿಟ್ಟಿ ಬ್ರದರ್. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗ್ ಮಾಡಿದ್ದೀನಿ ರಂಜು, ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಅಂತಿದ್ದಾರೆ ನಮ್ಮ ಕುಟುಂಬ ಅವರು. ಲೀಲಾ ಕುಟುಂಬ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕಿಟ್ಟಿ ಬ್ರದರ್. ಹೆಪ್ಪಿ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನ್ಯಾಚುರಲ್ ಬ್ಲಾಗ್ ರಾಜ್ ಅಂತ ಬಂದರು. ನ್ಯಾಚುರಲ್ ಬ್ಲಾಗ್ ರಾಜು ಅವರು ಬಂದರು. ಲೈಕ್ ಡನ್. ಲೈಕ್ ಕೊಡಿ ರಾಜು ಅವರೇ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಕಿಟ್ಟಿ ಅವರು ಊಟ ಆಯಿತಾ? ಊಟ ಆಯಿತು ಅಂತಿದ್ದಾರೆ ಅವ್ರದ್ದು ನೋಡಿ, ಕಿಟ್ಟಿ ಅವ್ರದ್ದು. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಿಫ್ಟ್ ಬೇಕಾದವರು ಕೇಳಿ ಪಡೆಯಿರಿ ಅಂತಿದ್ದಾರೆ. ರಂಜು ನಿಜ ನಾನು ಹೇಳ್ತಾ ಇರುವುದು ಹೌದು ನನಗೂ ಗೊತ್ತು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ದುರ್ಗಾಲಕ್ಷ್ಮಿ ಟೈಲರಿಂಗ್ ಅವರು ಆಯ್ ಅಕ್ಕ ಅಂತಿದ್ದಾರೆ. ಆಯ್ ಲಕ್ಷ್ಮಿ ಅವರೇ, ದುರ್ಗಾಲಕ್ಷ್ಮಿ ಟೈಲರಿಂಗ್ ಅವರೇ, ನಿಮ್ಮ ಲೈವಿಗೆ ಬಂದು ಎಷ್ಟು ನಾನು ಮೆಸೇಜ್ ಹಾಕ್ತಿದ್ದೀನಿ, ನೀವು ಮಾತ್ರ ಇದು ನನಗೆ ಬ್ಲೂ ಕೊಟ್ಟೇ ಇಲ್ಲ. ಬ್ಲೂ ಇಲ್ಲ ನಿಮ್ಮ ಇದರಲ್ಲಿ, ನನಗೆ ಮೆಸೇಜ್ ಶೋ ಆಗ್ತಿಲ್ಲ. ಬಂದಿದೆ. ಲಕ್ಷ್ಮಿ ಕುಟುಂಬ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ. ದುರ್ಗಾ ಅವರೇ ಪ್ಲೀಸ್ ಲೈಕ್ ಕೊಡಿ. ಏಜಸ್ ಅವರು ಎಪ್ಪಿ ಅಂತಿದ್ದಾರೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿ ಡಿ ಅವರು ದೊಡ್ಡ ಶಾಚೋ ಅವನು ನೋಡ್ತಾ ಇರ್ಬೋದು ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಕೊಡಿ, ಕೇಳಿ ಪಡೆಯಿರಿ ಅಂತಿದ್ದಾರೆ. ಡು ನಾಟ್ ಅವ್ರ ಲೈಕ್ ಡನ್ 19. ಥ್ಯಾಂಕ್ ಯು ಲಕ್ಷ್ಮಿ ದುರ್ಗಾಲಕ್ಷ್ಮಿ ಟೈಲರ್ ಅವರೇ ಸೂಪರ್ ಸಪೋರ್ಟಲ್ಲಿದೆ. ಬೆಸ್ಟ್ ಅವರು. ಏಜಸ್ ನಿಮ್ಮ ಲೈವಿಗೆ ಬಂದೆ, ಜಾಯಿನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಪಿ ಅವರು ಏಜಸ್ ನೀವು ನನ್ನ ಕಮೆಂಟ್ ಓದ್ತಾ ಇಲ್ಲ. ಹಾಂ ಏಜಸ್ ಅವರೇ ನೋಡಿ, ನಿಮ್ಮ ಕಮೆಂಟ್ ಶೋ ಆಗ್ತಿಲ್ಲ ಅಂತ ಎ ಪಿ ಡಿ ಅವ್ರದ್ದು, ಮತ್ತು TV17 ಅವ್ರದ್ದು ಕೂಡ ಶೋ ಆಗ್ತಿಲ್ಲ ಅಂದರು. ನ್ಯಾಚುರಲ್ ಬ್ಲಾಗ್ ರಾಜ್ ವಿಡಿಯೋ ಚೆಸ್ಟಿ ಗಿಫ್ಟ್ ಡನ್. ನ್ಯಾಚುರಲ್ ಬ್ಲಾಗ್ ಇದ್ದೀರಾ? ಕಿಟ್ಟಿ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರು ಒಂದ್ಮೇಲೆ ಬಂದು ಹೋದ್ರೇನ. ಕಿಟ್ಟಿ ಬ್ರದರ್ ಕೊಟ್ಟರು ಅವರಿಗೆ. ಓಕೆ ಎಪ್ಪಿ ಬಿಡಿ.
ಹೈಡಲ್ಲಿದ್ದೆ ಏನು ಮಾಡೋದು ಅಂತಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಲೀಲಾ ಕುಟುಂಬ ನನಗೂ ಮ್ಯಾಮ್ ನನಗೂ ಬ್ಲೂ ಕೊಡಲಿಕ್ಕೆ ಬರಲ್ಲ. ಹೌದಾ, ನಿಮಗೆ ಬ್ಲೂ ಕೊಡಲಿಕ್ಕೆ ಬರಲ್ವಾ? ಹೌದಾ. ಕಿರ್ತಿ ಬ್ರದರ್ ಸೂಪರ್ ಅಂದಿದ್ದಾರೆ. ಓಕೆ ರಂಜು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟು. ನಾಳೆ ಬಂದರೆ ಬರ್ತಾರೆ, ಇಲ್ಲಾದರೆ ಬರುವುದಿಲ್ಲ ಅವರು. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್. ನೀವೆಲ್ಲ ಇದ್ದೀರಲ್ವಾ, ನಿಮ್ಮ ಮೇಲೆ ಕೋಪ ಅಂತ ಎಪ್ಪಿ ಅವರ ಮೇಲೆ. ಕಿಟ್ಟಿ ಸರ್ ನಾನು ಡ್ರೈವರ್ ಸಪೋರ್ಟ್ ಮಾಡಿ. ಕಿಟ್ಟಿ ಸರ್ ನಾನು ಡ್ರೈವರ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ ನಮ್ಮ ಎಪ್ಪಿ ಅವರು. ಸೂಪರ್ ಸಪೋರ್ಟ್ ಅಲ್ಲಿದೆ. ಕಿಟ್ಟಿ ಸರ್ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾರ್ ಅನ್ನಲ್ಲ ನಾನು ಬ್ರದರ್ ಅಂದೆ ಅನ್ನೋದು ಕಿಟ್ಟಿ ಬ್ರದರಿಗೆ. ಜಾಯಿನ್ ಬ್ರೂ ಅಂತಿದ್ದಾರೆ. ಎಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದುರ್ಗಲಕ್ಷ್ಮಿ ಅವರು ಕಿಟ್ಟಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ದುರ್ಗಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪಿ ಡೇ ಅವರು. ಲೀಲಾ ಕುಟುಂಬ ಅವರು ಬ್ಲೂ ಹೇಗೆ ಕೊಡುವುದು? ನೀವು ಲೈವ್ ಮಾಡ್ತೀರಾ ಲೀಲಾ ಕುಟುಂಬ ಅವರೇ? ಬ್ಲೂ ಕೊಡೋದು ಹೇಗೆ ಅಂತ ಅವರನ್ನ ಹೆಸರು ಉಂಟಲ್ವಾ, ಬರುತ್ತಲ್ವಾ, ಕಮೆಂಟ್ ಬರುತ್ತಲ್ವಾ, ಅದ್ರ ಹೆಸರಿಗೆ ಡಬಲ್ ಟ್ಯಾಪ್ ಮಾಡಿ ಮತ್ತೆ ಅಲ್ಲಿ ಲೀಸ್ಟ್ ಎಲ್ಲ ಸಿಗುತ್ತೆ ಮಾರ್ರೆ. ಅದು ಹೇಗೆ ಅಂತ ನಾನು ಅನ್ನೋದು ಅದು ಹೇಗೆ ಈಗ ಒಬ್ಬರಿಗೆ ಮಾಡ್ತೀನಿ ಬಂದಮೇಲೆ, ಆಗ ಗೊತ್ತಾಗುತ್ತೆ ನಿಮಗೆ, ಆಗ ಇದು ಮಾಡ್ತೀನಿ ನಿಮಗೆ ಆಯಿತಾ. ಹೆಪ್ಪಿ ಡೇ ಅವರೇ ಕಮೆಂಟ್ ಹಾಕಿ ಬ್ಲೂ ಕೊಡ್ತೀನಿ ಅಂತಿದ್ದಾರೆ ನೋಡಿ. TV17 ಅವರಿಗೂ ಬಂದಿಲ್ಲ, ಅವರಿಗೆ ಆಗಲ್ಲಂತೆ ನಿಮ್ಮ ಕಡೆ ಬರಲಿಕ್ಕೆ ಅಂದರು ಆಗ. ಡೇ ಓಕೆ ಏಜೆಸ್ ಅಕ್ಕ ಏಜೆಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 10 ಮೆಂಬರ್ಸ್ ಇದ್ದೀರಾ ಐಡಲ್ ಇದ್ಕೊಂಡು ಎಂತ ಮಾಡೋದಾ? ಬನ್ನಿ ಬನ್ನಿ ಬನ್ನಿ, ಚಾಕ್ಲೇಟ್ ಕೊಡ್ತೀನಿ ಬನ್ನಿ ಎಲ್ರಿಗೂ. ನನ್ನ ಕಡೆಯಿಂದ ಮೋನೋ ಆದಮೇಲೆ ಎಲ್ರಿಗೂ ಕೇಕ್ ಕೊಡ್ತೀನಿ ಬನ್ನಿ. ಲೀಲಾ ಕುಟುಂಬ ಓಕೆ ಮ್ಯಾಮ್ ಅಂತಿದ್ದಾರೆ. ಯಾರಾದರೂ ಬಂದರೆ ಮಾಡ್ತೀನಿ ಈಗ. 10 ಮೆಂಬರ್ಸ್ ಇದ್ದೀರಾ, ಬಂದು ಸೈಡಲ್ಲಿ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಬನ್ನಿ. ದುರ್ಗಲಕ್ಷ್ಮಿ ವಿಡಿಯೋ ಜಸ್ಟ್ ಗಿಫ್ಟ್ ಡನ್. ದುರ್ಗಲಕ್ಷ್ಮಿ ಕಿಟ್ಟಿ ಬ್ರದರ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಕೊಡಿ. ಏಜೆ ಸರಿ ಆರ್ಯನಿಜಿ ಲೈವ್ ಮಾಡಿದಾಗ ಬರೋದು ಕಷ್ಟ ಆಗುತ್ತೆ. ಇಲ್ಲ ಅವ್ರದ್ದು ಬೇರೆ ಟೈಮ್, ನಂದು ಬೇರೆ ಟೈಮ್. ಅವರು ಟೈಮ್ಗೆ ನಾನು ಮಾಡಲ್ಲ. ಏಜೆಸ್ ಅವ್ರದ್ದು ಟೈಮ್ಗೆ ನಾನು ಮಾಡಲ್ಲ, ನನ್ನ ಟೈಮ್ಗೆ ಅವರು ಮಾಡಲ್ಲ ಆಯಿತಾ. ಮಧ್ಯಾಹ್ನ 2:30 ಅವ್ರದ್ದು, ಅವರಿಗೆ ಹೋಗಿ ಸಪೋರ್ಟ್ ಮಾಡಿ. ಸುಚಿ ಲಕ್ಷ್ಮಣ್ ಅವರು ಹೆಲೋ ಅಕ್ಕ ಅಂತಿದ್ದಾರೆ. ಏಜೆಸ್ ಅವರು ಅವರಿಗೆ ಕೊಟ್ಟಿದ್ದೀನಿ ಬ್ಲೂ, ಅವರಿಗೆ ಕೊಟ್ಟಿದ್ದೀರಾ? ಗಿಫ್ಟ್ ಕೊಡಿ ಸುಚಿ ಲಕ್ಷ್ಮಣ್ ಅವರು ಅಂತಿದ್ದಾರೆ ನೋಡಿ. ಲೈಕ್ ಡನ್ ಅಂತಿದ್ದಾರೆ. ಸುಶೀಲ ಇದು ಯಾರು? ಇವರು ಶೋಭಾ ಮುಕುಂದ ಅವರು, ಸಾರಿ ಶೋಭಾ ಮುಕುಂದ ಅವರು ಬಂದರು. ಆಯ್ ಲೈಕ್ ಡನ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ಬಂದರು. ಆಯ್ ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಲೈಕ್ ಕೊಡಿ. ಲಕ್ಷ್ಮಿ ಅವರೇ ಲೈಕ್ ಕೊಡಿ. ಲೈಕ್ ಆ್ಯಡ್ ಆಗಿಲ್ಲ. ಶೋಭಾ ಮುಕುಂದ ಅವರೇ ನಿಮ್ಮದು ಆ್ಯಡ್ ಆಗಿಲ್ಲ, ಏನಂತ ಗೊತ್ತಿಲ್ಲ. ಇವರು ಶೋಭಾ ಮುಕುಂದ ಅವರು ಊಟ ಆಯ್ತಾ ಸಿಸ್ಟರ್? ಸಿಸ್ ಪ್ಲೀಸ್ ಊಟ ಆಯಿತು ಸಿಸ್, ನಿಮ್ದಾಯ್ತಾ? ಹೆಪ್ಪಿ ಅರಿನಾಜಿ ಸೂಪರ್ ಟ್ರೇಮ್ ವರ್ಕ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಜಯಂತಿ ಉಮೇಶ್ ಅವರು ಬಂದರು. ಆಯ್ ಲೈಕ್ ಕೊಡಿ ಜಯಂತಿ ಉಮೇಶ್, ಲೈಕ್ ಬೇಗ. ಅಲ್ಲಿ ಒಂದು ನಿಮ್ಮ ಬೆರಳು ಕಳಿಸಿದ್ರಲ್ವ, ಹಾಗೇನೆ ಒಂದು ಮೇಲೆ ಉಂಟು ನೋಡಿ, ಅದಕ್ಕೆ ಒತ್ತಿ ಲೈಕ್ ಬರುತ್ತೆ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೊತ್ತುಂಟಲ್ವಾ ನಿಮಗೆ, ಮೀಟಿಂಗ್ ಮಾಡಿ ಕೊಡಿ. ಇವರು ಜಯಂತಿ ಅವರು ಬಂದರು. ಏಜೆಸ್ ಅವರೇ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟರು ಜಯಂತಿ ಉಮೇಶ್ ಅವರು. ಗೊತ್ತಾ ನಿಮಗೆ ಯಾರಂತ? ಎಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕನೆಕ್ಟ್ ಆಗಿ ಅಂತಿದ್ದಾರೆ. ಲೀಲಾ ಕುಟುಂಬ ಅವರು ಎಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪ್ಪಿ ಡೇ ಅವರು ಸಪೋರ್ಟ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಅವರು ಎಪ್ಪಿ ಡೇ ಸಪೋರ್ಟ್ ಅಂತಿದ್ದಾರೆ ನೋಡಿ. ಹೆಪ್ಪಿ ಡೇ ಸಪೋರ್ಟ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಕೊಡ್ತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿಟ್ಟಿ ನಿಮಗೆ ಬೇರೆ ಲೈವ್ನಲ್ಲಿ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಬೇಡ ಲಕ್ಷ್ಮೀ ದೇಸಾಯಿ ಅವರೇ, ಒಂದೇ ಲೈಕ್ ಕೊಡಿ. 50 ಅಂತೂ ಬೇಡವೇ ಬೇಡ, ನನಗೆ ಒಂದೇ ಸಾಕು. ಗೊತ್ತು ಅಂತಿದ್ದಾರೆ ನೋಡಿ, ಗೊತ್ತು ಅಂತಿದ್ದಾರೆ. ಲೀಲಾ ಕುಟುಂಬ ಅವರಿದ್ದಾರೆ. ಜಯಂತ್ ಕಮೆಂಟ್ ಹಾಕಿ. ಜಯಂತ್ ಇದ್ದು ಸಪೋರ್ಟ್ ಐಡಿ
ವಿ ಕ್ರಿಯೇಷನ್ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಎಲ್ಲಮ್ಮ ಅವರು ಬಂದರು. ಆಯ್ ಎಲ್ಲಮ್ಮ ಅವರೇ ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಊಟ ಆಯ್ತಾ ನಿಮ್ದು ಇಬ್ರದ್ದು? ಲಕ್ಷ್ಮಿ ಅವ್ರದ್ದು ಆಯ್ತಾ ಊಟ? ಜಯಂತಿ ಅವರು ಸೂಪರ್ ಅಂತಿದ್ದಾರೆ. ಜಯಂತಿ ಉಮೇಶ್ ಅವರೇ ಒಂದು ಲೈಕ್ ಕೊಡಿ. ಕೊಟ್ಟಿಲ್ವಾ ನೀವು? ಎಲ್ಲಮ್ಮ ಅವರೇ ಪ್ಲೀಸ್ ಒಂದು ಲೈಕ್ ಅನ್ಕೊಡಿ. ವಿ ಕ್ರಿಯೇಷನ್ ಅವರೇ ಪ್ಲೀಸ್ ಲೈಕ್ ಅನ್ಕೊಡಿ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಸಿಸ್ಟರ್, ನಿಮ್ದು ಆಯ್ತಾ? ಜಯಂತಿ ಉಮೇಶ್ ಅವರೇ ಊಟ ಆಯ್ತಾ ನಿಮ್ಮದು? ಕಿಟ್ಟಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಶೋಭಾ ಮುಕುಂದ್ ಅವರು ಕಿಟ್ಟಿ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಶೋಭಾ ಮುಕುಂದ್ ಅವರು ರಿಟರ್ನ್ ಕೊಡಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕಿಟ್ಟಿ ಬ್ರದರ್ ಅವರು. ಏಜಸ್ ಅವರು ಹೌದು ಗೊತ್ತು, ನಮ್ಮ ಲೈವಿಗೆ ಬಂದಿದ್ದರು. ಹೌದು, ತುಂಬ ದಿನ ಆದಮೇಲೆ ಇಷ್ಟೊತ್ತು ಬಂದಿಲ್ಲ ನಮ್ಮ ಜಯಂತಿ ಉಮೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು. ಕಿಟ್ಟಿ ನಾನು ಬೆಂಗಳೂರಿಗೆ ಬಂದಮೇಲೆ 3 ಗಿಫ್ಟ್ ಕೊಡ್ತೇನೆ ಅಂತಿದ್ದಾರೆ. ಬೆಂಗಳೂರಿಗೆ ಬಂದಮೇಲೆ ಕೊಡ್ತಾರಂತೆ ಕಿಟ್ಟಿ ಬ್ರದರ್ಗೆ. ಲಕ್ಷ್ಮೀ ದೇಸಾಯಿ ನಗಡ್ತಿದ್ದಾರೆ. 50 ಬೇಡಪ್ಪ, ಮೊನ್ನೆ 50 ಕೊಟ್ಟೇ ನನಗೆ ತಲೆ ಕೆಳಗೆ ಆಗಿದೆ ಗೊತ್ತಾ. ಏಜಸ್ ನಮ್ಮ ಕಮೆಂಟ್ ನಿಮಗೆ ಕಾಣಲ್ಲ. ಹೌದು, ಅದಕ್ಕೆ ನೀವು ಮೆಸೇಜ್ ಹಾಕಿ, ಅವರು ಬ್ಲೂ ಕೊಡ್ತಾರೆ. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕನ್ನು ಕೊಡಿ. ಗಿಫ್ಟ್ ಕೊಡಿ ಅಂತಿದ್ದಾರೆ ಲಕ್ಷ್ಮೀ ದೇಸಾಯಿ ಅವರು. ಊಟ ಆಯಿತು. ಊಟ ಆಯಿತಾ? ನಂದು ಕೂಡ ಊಟ ಆಯಿತು. ಜಯಂತಿ ಉಮೇಶ್ ಅವರೇ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನೀವು ಏನು ಸುದ್ದಿ ಇಲ್ಲ ನಮ್ಮ ಕಡೆ, ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ಜಯಂತಿ ಅವರೇ, ಜಯಂತಿ ಉಮೇಶ್ ಅವರೇ ನೀವು ಕಾಲ್ ಮಾಡೋದಿಲ್ಲ ಯಾಕೆ ನನಗೆ? ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. LM ಬ್ಲಾಗ್ಸ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಬಂದಿದ್ಲು. ಹೌದಾ, ನಮ್ಮ ಕಡೆ ಬಂದಿದ್ರು ನೋಡಿ, ತುಂಬ ಖುಷಿ ಆಯಿತು. ಜಯಂತಿ ಉಮೇಶ್ ಅವರೇ ಡೈಲಿ ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಶೋಭಾ ಮುಕುಂದ್ ಅವರೇ ನ್ಯೂ ಪೀಪಲ್ ಕನೆಕ್ಟ್ ಆಗಿ. ಏಜಸ್ ಅವರು ಹೆಪ್ಪಿ ಬ್ಲೂ ಕೊಡ್ತೀನಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಡೇ ಅವರ ಏಜಸ್ ಓಕೆ ಅಂತಿದ್ದಾರೆ ನೋಡಿ. ಜಯಂತಿ ಉಮೇಶ್ ಅವರೇ ನೋಡಿ, ಏಜಸ್ ಅವರು ಕೂಡ ಇದ್ದಾರೆ ನೋಡಿ. ವಿ ಕ್ರಿಯೇಷನ್ ಏಜಸ್ ಬ್ಲಾಗ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಏಜಸ್ ಬ್ಲಾಗ್ ಅವರೇ ನಿಮಗೆ ಗಿಫ್ಟ್ ಡನ್ ಅಂತೆ ನೋಡಿ. ವಿ ಕ್ರಿಯೇಷನ್ ಅವರು ರಿಟರ್ನ್ ಮಾಡಿ ಅವರಿಗೆ. ಎಲ್ಲ ಇದು ಚೆನ್ನಾಗಿ ಖುಷಿ ಆಯಿತು ನಮಗೆ. ಎಲ್ಲ ವಿ ಕ್ರಿಯೇಷನ್ ಅವ್ರದ್ದು ಹೋಗಿ ಅವರೇ ಕನೆಕ್ಟ್ ಆಗಿ ಬಂದರು. ಇದು ಬೇಕು ನನಗೆ, ಇದು ಖುಷಿ ಆಯಿತು. ಕೊಡಿ ಅನ್ನಲ್ಲ, ಹೋಗಿ ಅವರೇ ಕನೆಕ್ಟ್ ಆಗಿ ಬರ್ತಾರೆ. ಅವರು ಕಿಟ್ಟಿ ಸಾರು ಹಾಗೆ ಹೋಗಿ ಕನೆಕ್ಟ್ ಆಗಿ ಬರ್ತಾರೆ. ಕೆಲವರು ಹಾಗೆ ಮಾಡ್ತಾರೆ, ಕೆಲವರು ಕೊಡಿ ಅಂತೂ ಮತ್ತು ಅವರಾಗಿ ಕೊಡುವುದಿಲ್ಲ. ಬೇಡ ಅಂದರೆ ಬೇಡವೇ ಅವರಿಗೆ. ಹಾಗೆ ಮಾಡಬೇಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಇದು ಖುಷಿ ಆಗ್ತದೆ. ಹಾಯ್ ಫ್ರೆಂಡ್ಸ್, ರಿಟರ್ನ್ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತಿದ್ದಾರೆ LM ಬ್ಲಾಗ್ಸ್ ಅವರು. ಥ್ಯಾಂಕ್ ಯು. ಎಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಐಡಲ್ಲಿದ್ದವ್ರು ಬಂದು ಪೂರ ಕೆಳಗೆ ಬಂದು ಮೆಸೇಜ್ ಮಾಡಿ ಆಯಿತಾ ನನಗೆ. ಎಲ್ಲರೂ ಲೈವ್ಗೆ ಬರ್ತೀನಿ, ನನ್ನ ಲೈವ್ಗೆ ಯಾರು ಜಾಯಿನ್ ಆಗಲ್ಲ. ಶೋಭಾ ಮುಕುಂದ್ ಅವರೇ ಎಷ್ಟು ಗಂಟೆಗೆ ನಿಮ್ಮದು ಅಂತ ನನಗೆ ಎಲ್ಲರದು ಮಂಡೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ ಸಿಸ್. ಎಷ್ಟು ಗಂಟೆಗೆ ಅಂತ ನನಗೆ ಗೊತ್ತಾಗಲ್ಲ, ಟೈಮ್ ಮಿಸ್ ಆಗುತ್ತೆ. ಇಲ್ಲಾಂದರೆ ಜಾಯಿನ್ ಆಗ್ತೀವಿ. ನಾನು ಎಲ್ರಿಗೂ ಈಗ ನೋಡು 7 ಗಂಟೆಯಿಂದ 9:30 ತನಕ ಎಲ್ರಿಗೂ ಸಪೋರ್ಟ್ ಮಾಡಿ ಬಂದಿದ್ದೀನಿ. ಅದರಲ್ಲಿ ಒಬ್ಬರು ಕೂಡ ಬಂದಿಲ್ಲ ಮಾತ್ರ. ಎಲ್ರಿಗೂ ಸಪೋರ್ಟ್ ಮಾಡಿ ಬಂದಿದ್ದೀನಿ ನಾನು 7 ಗಂಟೆಯಿಂದ 9:30 ತನಕ. ನಿಮ್ಮದು ಗೊತ್ತಿಲ್ಲ ನನಗೆ ಎಷ್ಟು ಗಂಟೆಗಂತ, ನನಗೆ ನೆನಪಾಗಲ್ಲ. ಕೆಲವೊಂದು ನೋಡ್ತಾ ಹೋಗ್ತೀನಿ. ಯಾರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಕಿಟ್ಟಿ ಅವರು ಶೋಭಾ ಮುಕುಂದ್ ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟಿದ್ದೀನಿ. ಶೋಭಾ ಮುಕುಂದ್ ಅವರೇ ನಿಮ್ಮ ಟೈಮು ಮತ್ತು ಎಷ್ಟು ಅಂತ ನನಗೆ ಒಂದು ಸ್ವಲ್ಪ ನೆನಪಲ್ಲಿಡುವ ಹಾಗೆ ಕೊಡಿ. ನಾನು ಖಂಡಿತ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತೀನಿ. ಶೋಭಾ ಮುಕುಂದ್ ಅವರೇ ನಾವು ಇದ್ದೀವಿ ಸಪೋರ್ಟ್ ಮಾಡಲಿಕ್ಕೆ, ಬರ್ತೀನಿ. ಟೈಮ್ ಗೊತ್ತಾಗಲ್ಲ ನಮಗೆ, ಎಲ್ಲರದು ಇದು ಮಾಡ್ತಾರೆ ಅಲ್ವಾ, ಗೊತ್ತಾಗಲ್ಲ. ಕೊಟ್ಟಿದ್ದವ್ರ ನೋಡ್ತಾ ಹೋಗ್ತೀನಿ, ಇದ್ದವರಿಗೆ ಇದಾಗಿ ಹೋಗ್ತೀನಿ. ಕಮೆಂಟ್ ಹಾಕಿ. ವಿ ಕ್ರಿಯೇಷನ್ ಅವರೇ ಕಮೆಂಟ್ ಹಾಕಿ. ಏಜಸ್ ಅವರಿಗೆ ಬಂದಿಲ್ಲಂತೆ, ಮಾಡಿರಾ ತಗೊಳ್ಳಿ ಅಂತಿದ್ದಾರೆ ನೋಡಿ. ಮ್ಯಾಮ್ ಪಿನ್ ಮಾಡಿ. ಓಕೆ. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಕಮೆಂಟ್ ಬಂದಾಗ ರಿಟರ್ನ್ ಮಾಡುವೆ. ಶೋಭಾ ಮುಕುಂದ್ ನಿಮ್ಮ ಲೈವ್ ಟೈಮ್ ಎಷ್ಟು ಮುಕುಂದ್ ಅವರೇ? ಖಂಡಿತ ಜಾಯಿನ್ ಆಗ್ತೀನಿ ಶೋಭಾ ಮುಕುಂದ್ ಅವರೇ. ನಮಗೆ ನೆನಪಾಗಲ್ಲ ಯಾವುದು, ಕೆಲವರದು ಬರೋದು ಇಲ್ಲ, ಎಂತಂತ ಗೊತ್ತಿಲ್ಲ. ಅದು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕಿಟ್ಟಿ 64 ಅವರೇ ರಿಟರ್ನ್ ಮಾಡಿ. ಕಿಟ್ಟಿ ಅವರೇ ನಿಮಗೆ ಶೋಭಾ ಮುಕುಂದ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿಟ್ಟಿ ಅವರು. ಥ್ಯಾಂಕ್ ಯು.
ಸುನೀತಾ ಲಕ್ಷ್ಮೀ ದೇಸಾಯಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಕ್ಷ್ಮಿ ಅವರೇ ಎಲ್ರಿಗೂ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆದ್ರೇ ಗಿಫ್ಟ್ ನಾವು 1K ಆಗಲು ಸಾಧ್ಯವಾಗುವುದು. ಎಜೆಸ್ ಅವರು ಗಿಫ್ಟ್ ಡನ್ ಮಾಡಿ. ಎಜೆಸ್ ಅವರಿಗೆ ಮೆಸೇಜ್ ಹಾಕಿದ್ರ ವಿ ಕ್ರಿಯೇಷನ್ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದೆ. ಸೂಪರ್ ಸಪೋರ್ಟ್ ಅಲ್ಲಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ಎಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೀಲಾ ಪಿನ್ ಐಡಿ ಪಿನ್ ಮಾಡಿ ಮ್ಯಾಮ್, ಪಿನ್ ಮಾಡಿದೆ ನೋಡಿ. ಲಕ್ಷ್ಮೀ ಗಿಫ್ಟ್ ಮಾಡಿ ಕಮೆಂಟ್ ಮಾಡಿ. ಅಕ್ಕ ಪನ್ಪುನು ಮಲಗಿ ರಿಟರ್ನ್ ಮಾಡ್ತೀನಿ ಎಲ್ರಿಗೂ. ಪಾಪುನ ಮಲಗಿಸಿ ರಿಟರ್ನ್ ಮಾಡ್ತೀನಿ. ಓಕೆ ಲಕ್ಷ್ಮಿ ಯಾರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸುನೀತಾ ಅವರೇ ವಿಡಿಯೋ ನೋಡಿ ಗಿಫ್ಟ್ ಡನ್. ಸುನೀತಾ ಅವರೇ ವಿಡಿಯೋ ನೋಡಿ ಗಿಫ್ಟ್ ಡನ್ ಅಂತೆ. ಕಿಟ್ಟಿ ಬ್ರದರ್ ಅವರು ಕೊಟ್ಟಿದ್ದಾರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಸುನೀತಾ ಅವರೇ ಇದ್ದೀರಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕಿಟ್ಟಿ ಬ್ರದರ್ ಅವರು. ಎಲ್ಲಮ್ಮ ಅವರು ದುರ್ಗಲಕ್ಷ್ಮಿ ಅವರೇ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಎಜೆಸ್ ಅಕ್ಕ ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ. ರಿಟರ್ನ್ ಡನ್ ವಿ ಕ್ರಿಯೇಷನ್ ಲೈಕ್ ಕಮೆಂಟ್ ಗಿಫ್ಟ್ ಡನ್ ಅಂತಿದ್ದಾರೆ. ಸಂಜನಾ ಕುಕಿಂಗ್ ಅವರು ದುರ್ಗಲಕ್ಷ್ಮಿ ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ದುರ್ಗಲಕ್ಷ್ಮಿ ಅವರೇ ಸಂಜನಾ ಕುಕಿಂಗ್ ಅವರು ಕನೆಕ್ಟ್ ಆಗಿದ್ದಾರೆ ನೋಡಿ, ರಿಟರ್ನ್ ಕೊಡಿ ಅವರಿಗೆ. ಹೈಡಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ. ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಬನ್ನಿ ಖುಷಿಯಾಗಿ ಮೆಸೇಜ್ ಮಾಡಿ ಬನ್ನಿ. ಶೋಭಾ ಮುಕುಂದ್ ಅವರೇ ಪ್ಲೀಸ್ ಟೈಮನ್ನು ಕೊಡಿ. ಒಂದು ವಿ ಕ್ರಿಯೇಷನ್ ಕನೆಕ್ಟ್ ಆಗಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ ಸಂಜನಾ ಕುಕಿಂಗ್ ಅವರು. ವಿ ಕ್ರಿಯೇಷನ್ ಅವರೇ ಕನೆಕ್ಟ್ ಆಗಿದ್ದಾರಂತೆ ನೋಡಿ. LM ಬ್ಲಾಗ್ ಗಿಫ್ಟ್ ಡನ್ ಅಂತಿದ್ದಾರೆ. 347 ಅಂತಿದ್ದಾರೆ ದುರ್ಗಲಕ್ಷ್ಮಿ ಅವರು. ದುರ್ಗಲಕ್ಷ್ಮಿ ಅವರೇ ಸಂಜನಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸಂಜನಾ ಕುಕಿಂಗ್ ಅವರು. ಥ್ಯಾಂಕ್ ಯು ಸೋ ಮಚ್. ಸಂಜನಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಜಾಯಿನ್ ಕೀಜಿಯೇ ರಿಟರ್ನ್ ಮಿಲೇಗಾ ಅಂತಿದ್ದಾರೆ ನಮ್ಮ ಸಂಜನಾ. ಇನ್ನೊಬ್ರು ಸಂಜನಾ ಅವರು ಬಂದರು. ಜಾಯಿನ್ ಕೀಜಿಯೇಗ ರಿಟರ್ನ್ ಮಿಲೇಗಾ ಅಂತಿದ್ದಾರೆ ನೋಡಿ. ಸಂಜನಾ ದೀದಿ ಪ್ಲೀಸ್ ಲೈಕ್ ಗಿವ್ ಮಿ ಲೈಕ್ ಪ್ಲೀಸ್. ಸಂಜನಾ ದೀದಿ, ಸಂಜನಾ ಕುಕಿಂಗ್ ಲೈಕ್ ಡನ್. ಸಂಜನಾ दीदी प्लीज गिव मी लाइक. सब्सक्राइब करना, वीडियो पर कमेंट करो, फिर रिटर्न मिलेगा. सब्सक्राइब सपोर्ट करो, रिटर्न मिलेगा. ವಿ ಕ್ರಿಯೇಷನ್ ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟಿದ್ದೀನಿ. ವಿ ಕ್ರಿಯೇಷನ್ ಅವರೇ ಕಿಟ್ಟಿ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ ಅವರಿಗೆ. LM ಬ್ಲಾಗ್ಸ್ ಪ್ಲೀಸ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಶೋಭಾ ಮುಕುಂದ ಅವರು. ಸಂಜನಾ 125 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀದಿ. LM ಬ್ಲಾಗ್ಸ್ ಗಿಫ್ಟ್ ಕೊಟ್ಟಿದ್ದೇನೆ, ರಿಟರ್ನ್ ಮಾಡಿ ಪ್ಲೀಸ್. LM ಬ್ಲಾಗ್ಸ್ ಪ್ಲೀಸ್ ರಿಟರ್ನ್ ಮಾಡಿ ನಮ್ಮ ಶೋಭಾ ಮುಕುಂದ ಅವರಿಗೆ. ಮೊನ್ನೆ ಬಂದಿದ್ದೇನೆ ನಿಮ್ಮ ಒಂದು ಲೈವ್ಗೆ, ಮತ್ತೆ ಬರಲಿಕ್ಕೆ ಟೈಮ್ ಎಷ್ಟು ಯಾವುದಂತ ನೆನಪು ಹೋಗುತ್ತೆ, ಅದು ಏನು ಮಾಡೋದು. 804 ಸಂಜನಾ ಗಿಫ್ಟ್ ಡನ್ ಅಂತಿದ್ದಾರೆ ದುರ್ಗಾಲಕ್ಷ್ಮಿ ಅವರು. ಲಕ್ಷ್ಮೀ ದೇಸಾಯಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವ್ರ ಐ ಸಿ ಸಾಯಿ ವೆಲ್ಕಮ್ ಸೀಸ್. ಎವ್ರಿಡೇ ಊಟ ಆಯಿತು ಸೀಸ್ ಸೂಪರ್ ಸಪೋರ್ಟಲ್ಲಿದೆ ಸಂಜನಾ ಕುಕಿಂಗ್ ಅವರು. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುಜಾತಾ ಬ್ಯೂಟಿ ಗಾರ್ಡನ್ ಅವರು. ಸುಜಾತಾ ಬ್ಯೂಟಿ ಗಾರ್ಡನ್ ಪ್ಲೀಸ್. ಸುಜಾತಾ ಬ್ಯೂಟಿ ಅಲ್ಲ, ಸುಜಾತಾ ಬ್ಲ್ಯಾಕೋರಿ ಗಾರ್ಡನ್. सुजाता गार्डन और निम्गे आपका हिंदी है, प्लीज़ गिफ्ट रिटर्न कीजिए किट्टी ब्रदर को. एवरीडे लाइक डन अंतिದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್ ಎವ್ರಿಡೇ ಅನ್ಕಟ್ಟು. ನೀವು ಮೆಂಬರ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಸಂಜನಾ ಅವರು ಕುಕಿಂಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಜನಾ सोलंकी वीडियो गिफ्ट डन. संजना सोलंकी प्लीज़ रिटर्न कीजिए किट्टी ब्रदर. संजना सोलंकी प्लीज़ रिटर्न कीजिए किट्टी ब्रदर. एवरीडे अनकट सुपर सपोर्ट अಲ್ಲಿದೆ. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು. ಲೈಫ್ ಆಫ್ ರಂಜ್ ಅವರು ಎಲ್ಲಿ ಹೋದ್ರಿ. ಎವ್ರಿಡೇ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮೀ ದೇಸಾಯಿ ಅವರು ಸೂಪರ್ ಸಪೋರ್ಟ್. ಸಂಜನಾ ಅವರು ಸೂಪರ್ ಸಪೋರ್ಟ್. ಐಡಲ್ ಇದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಅಯ್ಯಮ್ಮ ಐಡಲ್ ಇದ್ದಾರೆ ಎಲ್ಲ ಸಪೋರ್ಟ್ ಮಾಡಿ ಬನ್ನಿ.
ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ ಸಂಜನಾ ಕುಕಿಂಗ್ ಅವರು, ಸೂಪರ್ ಸಪೋರ್ಟ್ ಸಂಜನಾ ಕುಕಿಂಗ್, ಸೂಪರ್ ಸಪೋರ್ಟ್. ಏಜಿಸ್ ಗುಡ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸಂಜನಾ ಕುಕಿಂಗ್ ಗಿಫ್ಟ್ ಡನ್ ರಿಟರ್ನ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. NBR ಅವರೇ ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಲಕ್ಷ್ಮೀ ದೇಶ ಸೂಪರ್ ಸಪೋರ್ಟ್. LM ಹಾಯ್ ಸಿಸ್ಟರ್, ಹಾಯ್ ಎಲ್ಲ LM ಅವರಿದ್ದಾರೆ ನೋಡಿ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. UK ಬ್ರದರ್ ಬೆಲ್ಗ ಏಜಸ್ ಅಕ್ಕ ಅಂತಿದ್ದಾರೆ. ಏಜಸ್ ಅಕ್ಕ ಅವರು ಇದ್ದಾರೆ ನೋಡಿ. ಸಂಜನಾ ಅವರು ಎವ್ರಿಡೇ ಡನ್ ಅಂತಿದ್ದಾರೆ ನೋಡಿ. ಲಕ್ಷ್ಮೀ ದೇಶ ಸೂಪರ್ ಸಪೋರ್ಟ್ ಅಲ್ಲಿದೆ. ಎವ್ರಿಡೇ ಅನ್ಕಟ್ ಅವರು ಸಂಜನಾ ಕುಕಿಂಗ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಶೋಭಾ ಮುಕುಂದ್ IM ಬ್ಲಾಗ್ಸ್ ಗಿಫ್ಟ್ ಕೊಟ್ಟಿದ್ದೇನೆ ರಿಟರ್ನ್. IM ಬ್ಲಾಗ್ಸ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. NBR ಅವರು ಶೋಭಾ ಮುಕುಂದ್ ಅವರಿಗೆ ರಿಟರ್ನ್ ಕೊಡಿ. NBR ಅವರು ಲೈಕ್ ಡನ್ ಅಂತಿದ್ದಾರೆ. ಸಂಜನಾ ಕುಕಿಂಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಎವ್ರಿಡೇ ಅನ್ಕಟ್ ಅವರು ಥ್ಯಾಂಕ್ ಯು ಸಂಜನಾ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಕಿಟಿ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದುರ್ಗಾಲಕ್ಷ್ಮಿ ಟೈಲರಿಂಗ್ NBR ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು LM ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದೆ. ಲಕ್ಷ್ಮಿ ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಬೆಸ್ಟ್ ತಮ್ಮನನ್ನು ನೋಡಿ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಊಟ ಮಾಡಿ ಬಂದಿಯಾ ತಮ್ಮ? ಊಟ ಮಾಡಿ ಬಂದಿಯಾ? ಥ್ಯಾಂಕ್ ಯು ಬೆಸ್ಟ್ ಗಿಫ್ಟ್. ನನಗೆ ಗಿಫ್ಟ್ ಬೇಕು ಅಂತಿದ್ದಾರೆ ಕಿಟ್ಟಿ ಬ್ರದರ್ ಅವರು. ಶೋಭಾ ಮುಕುಂದ್ ಗಿಫ್ಟ್ ಡನ್ ರಿಟರ್ನ್ ಅಂತಿದ್ದಾರೆ. ಬೆಸ್ಟ್ ಎವ್ರಿಡೇ ಅನ್ಕಟ್ ಅವರು. ಶೋಭಾ ಮುಕುಂದ್ ಅವರೇ ನಿಮಗೆ ಗಿಫ್ಟ್ ಡನ್ ನೋಡಿ. ಎವ್ರಿಡೇ ಅನ್ಕಟ್ ಅವರು. ಬೆಸ್ಟ್ ಅವರು ಊಟ ಮಾಡ್ಲಿಕ್ಕೆ ಅಕ್ಕ ಊಟ ಮಾಡಿ ಬಂದ್ಯಾ? ಏನೂ ಆಗಲ್ಲ, ಇನ್ನೂ ಆಗಲ್ಲ ಅಂತಿದ್ದಾರೆ. ಇನ್ನೂ ಆಗಿಲ್ವಾ ಊಟ? ಹೌದಾ? ಕಿಟ್ಟಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. LM ಅವರು ಬೆಸ್ಟ್ ನಾನು ಕನೆಕ್ಟೆಡ್ ಆಗಿ ಇದ್ದೀನಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಮಾಡಿದ್ದೀನಿ ರಿಟರ್ನ್ ಅಂತಿದ್ದಾರೆ. ಶೋಭಾ ಮುಕುಂದ್ ಅವರು. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಎವ್ರಿಡೇ ಅನ್ಕಟ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಎವ್ರಿಡೇ ಅನ್ಕಟ್ ಥ್ಯಾಂಕ್ ಯು ಶೋಭಾ ಅಂತಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ಸಂಜನಾ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಕಿಟ್ಟಿ ಬ್ರೂ ಏನು ಎಕ್ಸ್ಟ್ರಾ ಗಿಫ್ಟ್ ಬರುವುದು ಇದೆ. ಸಂಜನಾ ಅವರು ಸೂಪರ್ ಸಪೋರ್ಟ್. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಹಾಂ ಅಕ್ಕ ಬಂದೆ, ಇನ್ನೂ ಕನೆಕ್ಟ್ ಆಗ್ತೀನಿ ನೋಡಿ. ಕಿಟ್ಟಿ ಬ್ರದರ್ ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಪ್ರೀತಿ ಕುಮಾರ್ ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ ಪ್ರೀತಿ ಕುಮಾರ್ ಅವರೇ. ಸಂಜನಾ ಅವರು ಕುಕಿಂಗ್ ಸೂಪರ್ ಸಪೋರ್ಟಲ್ಲಿ ಎವ್ರಿಡೇ ಅನ್ಕಟ್. ದುರ್ಗಾಲಕ್ಷ್ಮಿ ಆಲ್ರೆಡಿ ಕನೆಕ್ಟೆಡ್, ನೀವು ರಿಟರ್ನ್ ಮಾಡಿಲ್ಲ ಅಂದರೆ ಮಾಡಿಯಪ್ಪ ಅಂತಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಓಕೆ ಚೆಕ್ ಮಾಡಿ ಅಂತಿದ್ದಾರೆ. ಚೆಕ್ ಬ್ಯಾಲೆನ್ಸ್ ಗಿಫ್ಟ್ ಇದೆ ರಿಟರ್ನ್ ಮಾಡಿ ಅಂತಿದ್ದಾರೆ. ಸಂಜನಾ ಸಪೋರ್ಟಲ್ಲಿದ್ದಾರೆ. ಸಂಜನಾ ಕುಕಿಂಗ್ ಅವರು. ಶೋಭಾ ಮುಕುಂದ್ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿ. NBR ಅವರು ಸೂಪರ್ ಸಪೋರ್ಟ್. ಸಂಜನಾ ಅವರು ಸೂಪರ್ ಸಪೋರ್ಟ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಸಂಜನಾ ಕುಕಿಂಗ್ ಸೂಪರ್ ಸಪೋರ್ಟ್. ಕಿಟ್ಟಿ ಅವರು ಸೂಪರ್ ಸಪೋರ್ಟ್. ಎವ್ರಿಡೇ ಅನ್ಕಟ್ ಕಿಟ್ಟಿ ಬ್ರೂ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕಿಟ್ಟಿ ಬ್ರದರ್ ಎವ್ರಿಡೇ ಅನ್ಕಟ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. NBR ಅವರು ಸೂಪರ್ ಅಂತಿದ್ದಾರೆ. ಸ್ವಾತಿ ಅವರು ಹಾಯ್ ಅಂತಿದ್ದಾರೆ. ಕಿಟ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಶ್ರೀಲೀಲಾ ಕುಟುಂಬ ಅವರು ಮ್ಯಾಮ್ ಪಿನ್ ಐಡ್ಗೆ ಗಿಫ್ಟ್ ಕೊಡಲಿಕ್ಕೆ ಹೇಳಿ ಪ್ಲೀಸ್ ಅಂತಿದ್ದಾರೆ. ಪಿನ್ ಐಡ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಪಿನ್ ಐಡಿ ಲೀಲಾ ಕುಟುಂಬ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಸೂಪರ್ ಸಪೋರ್ಟ್ ಇದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. संजना सोलंकी हाय निम्गे संजना सोलंकी दीदी आपको किटी ब्रदर गिफ्ट डन हो गए, प्लीज़ रिटर्न कीजिए. एवरीडे अनकट सुपर सपोर्ट अलिदारे. थैंक यू सो मच. मेरे को ज्वाइन करो, रिटर्न हेल्प मिलेगा. किटी ब्रदर ज्वाइन किया दीदी, आपको प्लीज़ रिटर्न कीजिए. प्लीज़ रिटर्न कीजिए सुपर सपोर्ट. प्लीज़ वो वापस ಕೊಟ್ಟು ತಗೋಬೇಡಿ ಫ್ರೆಂಡ್ಸ್ ಅಂತಿದ್ದಾರೆ. ಯಾರು ವಾಪಸ್ ಕೊಟ್ಟು ತಗೋಬೇಡಿ. यस उन लोगों को मेरे ने रिटर्न कर दिया है. ओके ओके ओके. एवरीडे किटी ब्रू रिटर्न प्लीज ಅಂತಿದ್ದಾರೆ. ಕಿಟಿ ಬ್ರೂ ಬ್ರದರ್ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ. ಎವ್ರಿಡೇ ಅನ್ಕಟ್ ಅವರಿಗೆ ನೋಡಿ.
संज्ञा यशुस ब्लॉग्स और सुपर सपोर्ट सभी को जैसा ने कमेंट किया आई तो ज्वाइन किया रिटर्न ಯಶಸ್ ನೆಟ್ ಇಲ್ಲ ಅಂದರೆ ಈ 29 ರೂಪೀಸ್ ಹಾಕಿ ನೆಟ್ ಮಾಡಿ ಬೇಗ ನನಗೆ ಮೆಸೇಜ್ ಹಾಕಲೇಬೇಕು. ಸಪೋರ್ಟ್ ಮಾಡಿ ನನಗೆ ಇವತ್ತಾದರೂ ನಿಮ್ಗೆ ಸಪೋರ್ಟ್ ಸಿಗಲಿ. ಆಲ್ ಇನ್ ಒನ್ ಹಾಯ್ ಅಂತಿದ್ದಾರೆ. ಆಲ್ ಇನ್ ಒನ್ ವೈ ಪಿ ಅವರು ಬಂದರು. ಹಾಯ್ ವೆಲ್ಕಮ್ ಆಲ್ ಇನ್ ಒನ್ ವೈ ಪಿ ಅವರೇ. संजना और यहाँ मेरा नेटवर्क की प्रॉब्लम है इसलिए नहीं आ पाया पाई हूँ लाइव में. ओहो ऐसा. ಯಶು ಸಾನು ನೀವು ಕನೆಕ್ಟ್ ಆಗಿ ಅಂತಿದ್ದಾರೆ. ಯಶು ಸಾನು ಅದು ನನ್ನ ಹಸ್ಬೆಂಡ್ ಇದು ಐಡಿ. ಆಲ್ ಇನ್ ಒನ್ ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಕಿಟಿ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಂಜನಾ ಅವರು ಜಾಯಿನ್ ಕರೋ ರಿಟರ್ನ್ ಸಬ್ಸ್ಕ್ರೈಬ್ ಮಿಲೇಗ ಅಂತಿದ್ದಾರೆ. 310 ಸಂಜನಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಯಾರು ಸಂಜನಾ ಎವ್ರಿಡೇ ಅನ್ಕಟ್ ಅವರೇ? ಸಂಜನಾ ಕುಕ್ಕಿಂಗ ಸಂಜನಾ ಇವರು ಸಂಜನಾ ದೀದಿ आपको ಎವ್ರಿಡೇ ಅನ್ಕಟ್ ಗಿಫ್ಟ್ ಪ್ಲೀಸ್ ರಿಟರ್ನ್ ದೀಜಿಯೇ. ಸಂಜನಾ ಸೋನಾಗೆ ಪ್ಲೀಸ್ ರಿಟರ್ನ್ ಮಾಡಿ ಗಿಫ್ಟ್ ಕೊಟ್ಟಿದ್ದೇನೆ. ಸಂಜನಾ ಪ್ಲೀಸ್ रिटर्न कीजिए प्लीज़. शोभा मुकुंद एंड एवरीडे अनकट प्लीज़ दोनों को रिटर्न कीजिए. प्रीति कुमार संजना सी गिफ्ट मी अंतिದ್ದಾರೆ. सबो मी बाय मी अंतिದ್ದಾರೆ. संजना जी प्लीज़ रिटर्न कीजिए उन दोनों को. प्रीति कुमार संजना सिस कनेक्ट मी आई विल रिटर्न अंतिದ್ದಾರೆ. ಸ್ವಾತಿ ಬ್ಲಾಗರ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು ಸಿಸು? ಊಟ ಆಯಿತು. ಆಲ್ ಇನ್ ಒನ್ ವೈ ಪಿ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ವೈ ಪಿ ಅವರೇ. ಸಂಜನಾ ಸೋಲಂಗಿ ಪ್ಲೀಸ್ ರಿಟರ್ನ್ ಕರು ಅಂತಿದ್ದಾರೆ. ಶೋಭಾ ಮುಕುಂದ್ ಅವರು ಕಿಟಿ ಬ್ರದರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲೇ. ಪ್ರೀತಿ ಕುಮಾರ್ ಅವರು 900 ಇತ್ತು ಲೆಸ್ ಆಯಿತು 809 ಆಗುತ್ತೆ. ಅದು ಆಗ್ತಾನೆ ಇರುತ್ತೆ ಲೆಸ್ ಸೀಸ್. ನಂದು ಕೂಡ ನಾನು 1K 50 ಮಾಡಿಟ್ಟಿದ್ದೆ. ಇವತ್ತು ಓಡುವಾಗ 145 ಆಗಿದೆ. ಮತ್ತೆ ಪುನಃ ಆ್ಯಡ್ ಆಗಿದೆ. ಎವ್ರಿಡೇ 117 ಕಂಪ್ಲೀಟ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದೆ. ಕಿಟಿ ಬ್ರದರ್ ಸೂಪರ್ ಸಪೋರ್ಟ್ ಆಲ್ ಇನ್ ಒನ್ ವೈಫಿ ಸೂಪರ್ ಸಪೋರ್ಟ್. ಪ್ರೀತಿ ಕುಮಾರ್ ಅವರು ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಕಿಟಿ ಅವರು ಸೂಪರ್ ಸಪೋರ್ಟ್ ಆಲ್ ಇನ್ ಒನ್ ವೈ ಸೂಪರ್ ಸಪೋರ್ಟ್. ಶೋಭಾಜಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಕೊಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸಂಜನಾ ಸೋನಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರೇ ನಿಮಗೆ ರಿಟರ್ನ್ ಕೊಟ್ರಂತೆ ನೋಡಿ ಚೆಕ್ ಮಾಡಿ ಆಯ್ತಾ. ಸಂಜನಾ ಅವರು ಸಬ್ಕೋ ಹೋಗಯ ರಿಟರ್ನ್ ಅಂತಿದ್ದಾರೆ. ಆಲ್ ಇನ್ ಒನ್ ನೀವು ಸಪೋರ್ಟ್ ಮಾಡಿ ಅಂತಿದ್ದಾರೆ. ಆಲ್ ಇನ್ ಒನ್ ವೈ ಪಿ ಸಪೋರ್ಟ್ ಅಲ್ಲಿದ್ದಾರೆ. ಯಶಸ್ ನಾಟ್ ನೆಟ್ ಇಲ್ಲ ಅಂದರೆ ಪರವಾಗಿಲ್ಲ ಕಮೆಂಟ್ ಹಾಕಿ. ನೆಟ್ 29 ರೂಪೀಸ್ ಹಾಕಿ ನೆಟ್ ಮಾಡಿ. ಸೂಪರ್ ಸಪೋರ್ಟ್ ಎವ್ರಿಡೇ ಸಾಪ್ಕೋ ಹೋಗಯ ರಿಟರ್ನ್ ಅಂತಿದ್ದಾರೆ ನೋಡಿ. स्वाति और सुपर सपोर्ट अಲ್ಲಿದ್ದಾರೆ. मीने कमेंट नहीं किया है. मीने ನಮಗೆ ಕಮೆಂಟ್ नहीं किया है. ಲಕ್ಷ್ಮಿ ಹಾಯ್ ಅಂತಿದ್ದಾರೆ. ಹಾಯ್ ಲಕ್ಷ್ಮಿ ದೇಸಾಯಿ ಅವರೇ. ಇಲ್ಲಿ ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಥ್ಯಾಂಕ್ ಯು ಸಂಜನಾ ಅಂತಿದ್ದಾರೆ. ಇನ್ನು ಒಂದು ಸೂಪರ್ ಸಪೋರ್ಟ್ ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್ LMR ಕನೆಕ್ಟ್ ಆಗಿ ನೀವು ಅಂತಿದ್ದಾರೆ. ಅವರು ನೀವು ಕನೆಕ್ಟ್ ಆಗಿ ಅಂತೀರಾ, ನೀವು ಅವರು ಕನೆಕ್ಟ್ ಆಗಿ ಅಂತೀರಾ. ಲಾಸ್ಟ್ಗೆ ಇಬ್ಬರು ಕನೆಕ್ಟ್ ಆಗೋದಿಲ್ವಾ ಏನು? आल इन वन संजना जी आपने मुझे किया क्या चेक करो आई ऑलरेडी कनेक्टेड अंतिದ್ದಾರೆ ನಮ್ಮ ಆಲ್ ಇನ್ ಒನ್ ವೈಪ್. ಓಕೆ ಐ ವಿಲ್ ರಿಟರ್ನ್ ಸಂಜನಾ ಸಿಸ್ ವೇಟ್ 2 minutes ವಾಚ್ ಆ್ಯಂಡ್ ಐ ವಿಲ್ ಕಮೆಂಟ್ ಚೆಕ್. ಸೂಪರ್ ಸಪೋರ್ಟ್ ಲಕ್ಷ್ಮಿ 550ನಲ್ಲಿ ಇನ್ ಆಲ್ ಇನ್ ಒನ್ ಡನ್ ರಿಟರ್ನ್ ಮೀ. ಆಲ್ ಇನ್ ಒನ್ ಅವರೇ ಲಕ್ಷ್ಮಿ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್ ಓಕೆ ದೀದಿ ಕರ್ತಿ ಹೂँ ಚೆಕ್ ಕರೋ ರುಕೋ ಅಂತಿದ್ದಾರೆ. ಆಲ್ ಇನ್ ಒನ್ ಜಾಯಿನ್ ಆಪ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರೇ ಇವರಿಗೆ ರಿಟರ್ನ್ ಕೊಡಿ. ಯಾರು ಕೊಟ್ರು ಈಗ? ಲಕ್ಷ್ಮಿ ಅವರಿಗೆ ಆಲ್ ಇನ್ ಒನ್ ಅವರೇ. ಲಕ್ಷ್ಮಿ ಅವರೇ ವಿ ಆರ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಜಾಯಿನ್ ಕರೋ ರಿಟರ್ನ್ ಸಬ್ಸ್ಕ್ರೈಬ್ ಮಿಲೇಗಾ ಅಂತಿದ್ದಾರೆ. ಸಂಜನಾ ಅವರು ಸಪೋರ್ಟ್ ಮೀ ಅಂತಿದ್ದಾರೆ. ಜಾಯಿನ್ ಕರೋ ರಿಟರ್ನ್ सब्सक्राइब मिलेगा. संजना जी पिन आइड को वो ज्वाइन हो जाओ. आंटी ने रिटर्न देती है. आंटी को रिटर्न करने का ऐसा रिटर्न करने का आता है, खुद ज्वाइन करने का नहीं आएगा. प्लीज़ उनको ज्वाइन करो. लक्ष्मी जी कनेक्टेड ಆಲ್ರೆಡಿ ಯು ಗಿವನ್ ಟುಡೇ ಇಸಿಸ್ ಅಂತಿದ್ದಾರೆ. ಸಂಜನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಸಪೋರ್ಟ್ ಅಂತಿದ್ದಾರೆ. ಸಂಜನಾ ಅವರು ಥ್ಯಾಂಕ್ ಯು ಸೊ ಮಚ್. ಯಶಸ್ ಆನ್ ಬ್ಲಾಗ್ಸ್ ಪ್ಲೀಸ್ ರಿಟರ್ನ್ ಮಾ. ಯಶಸ್ ಆನ್ ಬ್ಲಾಗ್ಸ್ ಇದ್ದು ಸಪೋರ್ಟ್ ಐಡಿ ಯಾವುದು? ನನ್ನ ಯಜಮಾನ್ರದ ಐಡಿ ಬೇಕಾದರೆ ನಾನು ಕೊಡ್ತೀನಿ ನಿಮಗೆ. ಅದರಲ್ಲಿ
ಫ್ರೀ ಗಿಫ್ಟ್ ಕೊಡ್ತೀನಿ ಬೇಕಾದರೆ. ಅದು ನನ್ನ ಯಜಮಾನ್ರದ ಐ ಡಿ, ನನ್ನ ಹಸ್ಬೆಂಡಿದ ಐ ಡಿ ಅದು. ನಿಮ್ಮ ಮೆಂಬರ್ ಕನೆಕ್ಟ್ ಆಗಿ ಮೈ ಚಾನಲ್ ಅಂತಿದ್ದಾರೆ. ಮ್ಯಾಮ್ ಪಿನ್ ಐ ಡಿ ಒಂದು ಗಿಫ್ಟ್ ಬಂದಿಲ್ಲ. ಸಂಜನಾ ಗಿಫ್ಟ್ ಕೊಡಿ. ಸಿಸ್ ನಿಮಗೆ ಕನೆಕ್ಟ್ ಆಗ್ಲಿಕ್ಕೆ ಆಗಲ್ಲ, ಗೊತ್ತಿಲ್ವಾ? ಲೀಲಾ ಕುಟುಂಬ ನಿಮಗೆ ಕನೆಕ್ಟ್ ಆಗ್ಲಿಕ್ಕೆ ಗೊತ್ತಿಲ್ಲ. प्रेटी इन ओ मेरा में ज्वाइन मेरा आपको 900 कंप्लीट किया है प्रीति. लक्ष्मी इज ऑलरेडी कनेक्टेड. यू आर टुडे टू मी. संजना ज्वाइन करो, रिटर्न हेल्प मिलेगा. ಸಂಜನಾ ಸೋಲಂಕಿ ರಿಟರ್ನ್ ಮಾಡಿದ್ರಾ ನೋಡಿ ಚೆಕ್ ನಾನು ಅಂತಿದ್ದಾರೆ. ಪ್ಲೀಸ್ ಜಾಯಿನ್ ಕರೋ. ಸಂಜನಾ दीदी प्लीज़ ज्वाइन करो. लीला कुटुंबा पिन आईडी को वो दी आंटी को ज्वाइन होने का नहीं आएगा, रिटर्न देगी. प्लीज़ ज्वाइन करो. किसने ಯಾರೆಲ್ಲ ಜಾಯಿನ್ ಆಗಿಲ್ಲ ಪಿನ್ ಐಡಿಗೆ ಜಾಯಿನ್ ಆಗಿ. ನಿಮಗೆ ಬರಲ್ವಾ ಲೀಲಾ ಕುಟುಂಬ ಅವರೇ ಜಾಯಿನ್ ಆಗಲಿಕ್ಕೆ? ಅವರಿಗೆ ಖುದ್ದು ಜಾಯಿನ್ ಆಗಲಿಕ್ಕೆ ಬರಲ್ವಾ? ಅಕ್ಕೋ ಊಟ ಊಟ ಆಯಿತು. ಹೈಡಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ ಬನ್ನಿ. ಮೆಸೇಜ್ ಮಾಡಿ, ಸೂಪರ್ ಮೆಸೇಜ್ ಆದರೂ ಮಾಡಿ. ಹೋದ್ರೆ ಒಮ್ಮೆಲೆ ಎಲ್ಲರೂ ಹೋಗ್ತಾರೆ, ಬಂದರೆ ಒಮ್ಮೆಲೆ ಎಲ್ಲರೂ ಬರ್ತಾರೆ. ಅದೇ ಪ್ರಾಬ್ಲಮ್ ಆಗೋದು. ಎಪಿ ಡೇ ಅವರು ಎಲ್ಲಿ ಹೋದ್ರು? ಏಜಿಸ್ ಅವರು ಎಲ್ಲಿ ಹೋದ್ರು? ಯಾವರು ಅಕ್ಕ ನಿಮ್ದು? ಕಾರ್ಕಳ ಉಡುಪಿ ಅಂತ ಮುಂಬೈ. ಲಕ್ಷ್ಮೀ ಸಿಸ್ ನನಗೆ ಆಲ್ರೆಡಿ ಕನೆಕ್ಟೆಡ್ ಯು ಅಂತಿದ್ದಾರೆ. ನಿಮಿ ಅವರು ಬಂದರು. ಹಾಯ್ ಅರಿನಕ್ಕ, ಹಾಯ್ ವೆಲ್ಕಮ್ ವೆಲ್ಕಮ್. ನಿಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನಿಮಿ ಅವರೇ ಅಲಿವಿನ್ ವೈಫ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು 3 ಮೆಂಬರ್ ಅವರೇ. ನೀವು ಎಲ್ಲಿ ಅವರು? 28 ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಕನೆಕ್ಟ್ ಆಗಿ ಮತ್ತೆ ಕೊಡಿ ಅಂದಿದ್ದ. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ, ಸಪೋರ್ಟ್ ಮೆಸೇಜ್ ಹಾಕಿ ಸ್ವಲ್ಪ ಆದರೂ. ಲಕ್ಷ್ಮಿ ಅವರೇ, ಲೈಫ್ ಇದು ರಂಜು ಅವರೇ ಎಲ್ಲಿ ಹೋದ್ರಿ? ಎಪಿ ಡೇಸ್ ಅವರು ಎಲ್ಲಿ ಹೋದ್ರಿ? ಹಾಗೇನೆ ನಮ್ಮ ಇವರು ಎಲ್ಲಿ ಹೋದ್ರಿ? ಏಜಿಸ್ ಅವರು ಕೂಡ ಹೋದ್ರು. ಎಲ್ಲಿ ಹೋದ್ರಿ? ಇಷ್ಟು ಬೇಗ ಹೋದ್ರಾ? ನನ್ನ ಊರು ಉಡುಪಿ ಸಿಸ್, ಉಡುಪಿ. ನಾನು ಇರುವುದು ಮುಂಬೈಯಲ್ಲಿ. ಆಲ್ ಇನ್ ಒನ್ ಲಕ್ಷ್ಮಿ ಸಿಸ್. ನಾನು ನಿಮಗೆ 2 ಡೇ ಆಯಿತು ಕನೆಕ್ಟ್ ಆಗಿ. ನೀವು ರಿಟರ್ನ್ ಕೊಟ್ಟಿದ್ದಕ್ಕೆ ಆದೀನಿ ಅಕ್ಕ ಇಟ್ಕೊಳ್ಳಿ ನೆನ್ಬಿಟ್ಟು ಅಂತಿದ್ದಾರೆ. ಟೂ ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ. ಬನ್ನಿ ಮೆಸೇಜ್ ಮಾಡಿ. 3 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಲಕ್ಷ್ಮಿ ಅವರೇ ಮೆಸೇಜ್ ಮಾಡಿ. ಎಲ್ಲಿ ಹೋದ್ರಿ ಎಲ್ಲರೂ? ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ ಅಂತಿದ್ದಾರೆ. ದೇಸಾಯಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಲಕ್ಷ್ಮೀ ದೇಸಾಯಿ ಅವರ ಅಂತಿದ್ದಾರೆ. ಸಬ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಆಲ್ ಇನ್ ಒನ್ ವೈಫಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್. ಆಲ್ ಇನ್ ಒನ್ ವೈಫಿ ಅಂತಿದ್ದಾರೆ. 3 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ ಇರಬೇಡಿ ಪ್ಲೀಸ್. ಲಕ್ಷ್ಮೀ ದೇಸಾಯಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಜ್ಯೋತಿ ಆಲ್ ಇನ್ ಒನ್ ಅವರು ಬಂದರು. ಹಾಯ್ ಸಿಸ್ಟರ್, ಊಟ ಆಯ್ತಾ? ಊಟ ಆಯ್ತು ಸಿಸ್ಟರ್, ನಿಮ್ದಾಯ್ತಾ? ಏನು ಊಟಕ್ಕೆ ಇವತ್ತು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. 29 ಲೈಕ್ ಡನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟಲ್ಲ ಇದ್ದಾರೆ. ನಿಮ್ಮದು ಊಟ ಆಯ್ತಾ ಸಿಸ್? ಜ್ಯೋತಿ ಸಿಸ್
ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್ ಅವ್ರು ಬಂದರು. ಗುಡ್ ಈವ್ನಿಂಗ್ ಸಿಸ್ಟರ್, ಪ್ಯಾರಿ ಸಿಸ್ಟರ್. ಬ್ಲೂ ಕೊಡ್ಬೇಕಾ ನಿಮಗೆ? ನೀವು ಎಜೆ ಸಿಸ್ಟರ್ನ ನನಗೆ ಇಬ್ಬರನ್ನು ನೋಡಿದ್ರೆ ಸೇಮ್ ಅನಿಸುತ್ತೆ. ಅವ್ರು ನನ್ನ ತಂಗಿ, ನನ್ನ ಸ್ವಂತ ಓನ್ ತಂಗಿ ಏಜಸ್. ನಮ್ಮ ಊಟ ಆಯಿತು ಸಿಸ್ಟರ್. ರೊಟ್ಟಿ ಪಲ್ಯವಾ? ಆರ್ ಕೆ ಗುಡ್ ಈವ್ನಿಂಗ್ ಮೇರಿ ಬಡಿ ಬೆಹನ್. ಗುಡ್ ಈವ್ನಿಂಗ್ ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್, ಗುಡ್ ಈವ್ನಿಂಗ್. ಪ್ಲೀಸ್ ಗಿವ್ ಮಿ ಲೈಕ್. दीदी ब्लू दे दो. ओके नेटवर्क इशू थोड़ा देती हूँ. दिया ब्लू ಸೂಪರ್ ಸಪೋರ್ಟ್ 6-4 ಡನ್. ಜ್ಯೋತಿ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಓಕೆ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ. ಆಲಿನ್ ಒನ್ ವೈಪಿ ಅವರೇ, ಅವರು ನನ್ನ ಸ್ವಂತ ತಂಗಿ. ಅವರು ಕಣ್ ಕೊಟ್ಟರೆ ಲೆಸ್ ಆಗುತ್ತೆ, ಕ್ಷಣ ಕೊಟ್ಟರೆ ಲೆಸ್ ಆಗುತ್ತೆ, 5 ನಿಮಿಷ ಬಿಟ್ಟು ಕೊಟ್ಟು ಬಿಡ್ತೀನಿ ಅಂತಿದ್ದಾರೆ. ಓಕೆ ಜ್ಯೋತಿ ಸಿಸ್ ಅಂತಿದ್ದಾರೆ. ಶೋಭಾ ಮುಖಂದ್ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಆಲಿನ್ ಒನ್ ವೈರ್. ಓಕೆ ಜ್ಯೋತಿ ಅವರೇ, ನನ್ನ ಶರ್ಟ್ ನೋಡಿ ಕಮೆಂಟ್ ಹಾಕಿ. ಆಲಿನ್ ಒನ್ ವೈಪಿ ಅವರೇ, ನಿಮಗೆ ಒಂದೇ ಥರ ಕಾಣ್ತಿದ್ದೀವ ನಾವು? ರಿಟರ್ನ್ ಮಾಡ್ತೀನಿ 100% ಅಂತಿದ್ದಾರೆ. ನಾನು ನನ್ನ ತಂಗಿ, ಸ್ವಂತ ತಂಗಿ ಅವಳು, ಏಜಸ್ ಅವಳು ಸ್ವಂತ ತಂಗಿ. आर के यूट्यूब डांसर किधर गया आप? है ना, आपको ब्लू दे दिया. आप ब्लू देने के बाद रुकने का है ना? आप ब्लू देने के बाद किधर जाने का? ಹೌದಾ ಸೀಸ್, ನನಗೆ ಆಗಲೇ ಅನಿಸುತ್ತೆ ಸೇಮ್ ಕಾಣ್ತಾ ಇದ್ದೀರಾ. ಮೊದಲು ಸೇಮ್, ಈಗ ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಅವಳು ಸಣ್ಣಗೆ ಇದ್ದಾಳೆ. ಸೂಪರ್ ನಮಗೂ ಇದು ಮೈ ಆಯ್ ಸಿಸ್ಟರ್, ಮೈ ವಿಲೇಜ್ ಹೋಮ್ ಟೂರ್ ಅವರೇ, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲೈಕ್ ಕೊಡಿ ಮೈ ವಿಲೇಜ್ ಪ್ಲೀಸ್. ಶೋಭಾ ಸಿಸ್ಟರ್ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಮೈ ವಿಲೇಜ್ ಪ್ಲೀಸ್ ಗಿವ್ ಮಿ ಲೈಕ್. ಸಿಸ್ಟರ್ ಗಿಫ್ಟ್ ಡನ್, ಸಿಸ್ಟರ್ ಲೈಕ್ ಡನ್, ಸಿಸ್ಟರ್ ಗಿಫ್ಟ್ ಡನ್. ಲೈಕ್ ಕೊಟ್ರ ಮೈ ವಿಲೇಜು ಅವರೇ? ಭುವನ್ ವರ್ಲ್ಡ್ ಬಂದ. ಹಾಯ್ ವೆಲ್ಕಮ್ ಭುವನ್ ಅವರೇ. ನಿಮ್ಮದು ಲೈವ್ ಸಿಕ್ಕಿಲ್ಲ ಭುವನ್ ಅವರೇ, ಇವತ್ತು ಹುಡುಕಿದೆ ನಾನು. ತುಂಬ ದಿನದಿಂದ ಅನಿಸ್ತಾ ಇತ್ತು ಕೇಳಬೇಕಂತ, ಬಟ್ ಏನು ಅಂತ ಕೇಳಿಲ್ಲ. ಇಲ್ಲ, ಅವರು ನನ್ನ ಏಜಸ್ ಅವರ ಇದ್ದಾರಲ್ವಾ, ಅವರು ನನ್ನ ಸ್ವಂತ ತಂಗಿ. ಊಟ ಆಯ್ತಾ ಸಿಸ್ಟರ್? ಆಯಿತು, ನಿಮ್ದಾಯ್ತಾ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಪ್ಲೀಸ್. ಲೈಕ್ ಕೊಡಿ, ಒಂದು 30 ಲೈಕ್ ಡನ್ ಅಂತಿದ್ದಾರೆ. ಮೈ ವಿಲೇಜ್ ಪ್ಲೀಸ್ ಲೈಕ್ ಡನ್. ಅವರು ಕೂಡ 30 ಅಂತಿದ್ದಾರೆ. ಭುವನ್ ಕೂಡ 30 ಅಂತಿದ್ದಾರೆ. ಎಷ್ಟು ಆಯ್ತು ಹಾಗಾದರೆ ಲೈಕ್? ಭುವನ್ ಊಟ ಆಯ್ತಾ ಅಂತಿದ್ದಾರೆ ನೋಡಿ. ಜ್ಯೋತಿ ಸಿಸ್ಟರ್ ಅಂತಿದ್ದಾರೆ ಭುವನ್ ಅವರು. ಆಲಿನ್ ಒನ್ ಅವರು. ಭುವನ್, ನನಗೆ ನಿಮ್ಮ ಲೈವ್ಗೆ ಸಿಕ್ತಿಲ್ಲ ಇವತ್ತು. ನನಗೂ ಕೂಡ ಭುವನ್ ಸಿಕ್ಕಿಲ್ಲ. ನಿನ್ನ ಟೈಮ್ ಚೇಂಜ್ ಮಾಡಿದ್ಯಲ್ವ, ಹಾಗೆ ಏನು? ಯಾರು ಸ್ವಂತ ತಂಗಿ? ಏಜಸ್ ಅವರು, ಏಜಸ್ ಬ್ಲಾಗ್ ಇದ್ದಾರಲ್ವ ಅವರು. ಲೈಕ್ ಡನ್ ಅಂತಿದ್ದಾರೆ. ಲೈಕ್ ಡನ್ ಅಂತೀರಾ? ಲೈಕ್ ಬಂದೇ ಇಲ್ಲ, ಏನು 30 ಇದೆ? ಎಷ್ಟಿದೆ ಲೈಕ್ ನಿಮ್ಗೆ? ಇದರಲ್ಲಿ ಎಷ್ಟು ಕಾಣುತ್ತೆ ಉಂಟು? ನನಗೆ 30 ಅಂತ ಉಂಟು ನೋಡಿ. ಹೌದು, ಏಜಸ್ ಸಿಸ್ ಅವರು. ನಾನು ಮತ್ತು ಏಜಸ್ ಸಿಸ್ ಒಂದೇ. ಓ, ಅಕ್ಕ ತಂಗಿ. ನಾನು ನೈಟ್ ಮಾಡಿದ್ದೆ. ಹೌದಾ? ನೀನು ಟೈಮ್ ಇಲ್ಲ ನಿಮ್ಮದು? ನೀನು ಟೈಮ್ ಕೊಡು ಒಂದು ಸರಿಯಾಗಿ, ನಾವು ಬರ್ತೀವಿ. ಡಿ ಕಿಚನ್ ಸೂಪರ್ ಸಪೋರ್ಟ್ ಸಿಸ್ಟರ್. ಪಿನ್ ಐ ಡಿ ಗಿಫ್ಟ್ ಡನ್. ಪಿನ್ ಐ ಡಿ ನಿಮಗೆ ಗಿಫ್ಟ್ ಇರುವಾಗ ನೀವು ಇರಲ್ಲ. ಡಿ ಕಿಚನ್ ಸಪೋರ್ಟ್. ತಿನ್ನಾರ ರೇಣುಕಾ ಸೀಸ್ ಅಂತಿದ್ದಾರೆ. ಡಿ ಕಿಚನ್ ಸೂಪರ್ ಸಪೋರ್ಟ್. ಆಲಿನ್ ಒನ್ ಸೂಪರ್ ಸಪೋರ್ಟ್. ಶೋಭಾ ಮುಕಂದ್. ಜ್ಯೋತಿ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಅಂತಿದ್ದಾರೆ. ಪಿನ್ ಐ ಡಿ ಇದ್ದೀರಾ? ಪಿನ್ ಐ ಡಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಡಿ ಕಿಚನ್. ಥ್ಯಾಂಕ್ ಯು ಭುವನ್ ವರ್ಲ್ಡ್. ಓಕೆ ಸೀಸ್, ಟೈಮ್ ಕೊಡು ಒಂದು. ಟೈಮ್ ನೀನು ಸರಿಯಾಗಿ ಕೊಡಲ್ಲ. ಲಕ್ಷ್ಮಿ ಸಿಸ್ಟರ್, ಆಲ್ ಇನ್ ಒನ್ ಸಿಸ್ಟರ್, ಶೋಭಾ ಸಿಸ್ಟರ್, ನಿಮ್ಮ 3 ಜನಕ್ಕೆ ಗಿಫ್ಟ್ ಕೊಟ್ಟು ಮತ್ತೆ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಓಕೆ ಮ್ಯಾಮ್, ಇದ್ದೀನಿ ನೋಡಿ. ನಿಮಗೆ ಗಿಫ್ಟ್ ಬಂತಂತೆ ನೋಡಿ. ಯಾರು ಕೊಟ್ಟದ್ದು ಅವರಿಗೆ ಗಿಫ್ಟು? ನನಗೆ ನೆನಪೋಯ್ತು. ಹಾಂ, ಮೈ ವಿಲೇಜ್ ಅವರು ಕೊಟ್ಟರು ನೋಡಿ. ಮೈ ವಿಲೇಜ್ ಹೋಮ್ ಟೂರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಪಿನ್ ಐ ಡಿಗೆ ರಿಟರ್ನ್ ಕೊಡಿ ಅವರಿಗೆ ಪಿನ್ ಐ ಡಿ. ಸೂಪರ್ ಸಪೋರ್ಟ್ ಲಕ್ಷ್ಮಿ ಅವರು. ಓಕೆ ಜ್ಯೋತಿ ಸಿಸ್ ಅಂತಿದ್ದಾರೆ. ಆಲಿನ್ ಒನ್ ಭುವನ್ ಗುಡ್ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಭುವನ್, ಯಾವಾಗ ಮಾಡ್ತೀಯಾ ನೀನು? ಮತ್ತೆ ಯಾವ ಟೈಮ್ ನಿಂದು?
ಟೈಮ್ ಸರಿಯಾಗಿ ಕೊಟ್ಟರೆ ನಮಗೂ ಬರಲಿಕ್ಕೆ ಆಗುತ್ತದೆ, ಇಲ್ಲ ಅಂದರೆ ಎಷ್ಟೊತ್ತಿಗಂತ ಬರುದು ನಾನೀಗ. ನೋಡಿ ನನಗೆ ಲೈಕ್ ಕೊಡದವರು ಇನ್ನೊಮ್ಮೆ ಕೊಡಿ ನೋಡುವ. 30 ಇದೆ. ನೈಸ್ ನೈಸ್ ಅಂತಿದ್ದಾರೆ ಕುಟುಂಬ. ಓಕೆ ಮ್ಯಾಮ್ ಅಂತಿದ್ದಾರೆ. ಓಕೆ ಓಕೆ ಕೊಡಿ ಕೊಡಿ. 30 ಲೈಕ್ ಇದೆ, ಯಾರೂ ಕಟ್ಟಿಲ್ಲ. ಕೊಡದಿದ್ದವರು ಬಂದು ಕೊಟ್ಟು ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಬೇಡಿಕೆ ನನ್ನ. ಬೆಸ್ಟ್ ತಮ್ಮ ಬಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ತಮ್ಮ. ಆಲ್ ಇನ್ ಒನ್ ಜ್ಯೋತಿಸಿಸ್ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ರಿಟರ್ನ್. ಹಾಯ್ ಬೆಸ್ಟ್ ಅಂತಿದ್ದಾರೆ ನಮ್ಮ ಆಲ್ ಇನ್ ಒನ್ ಅವರು. ಡಿಡಿ ಕಿಚನ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಶೋಭಾ ಮುಕುಂದ್ ಅವರು. ಡಿಡಿ ಕಿಚನ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಶೋಭಾ ಮುಕುಂದ್ ಅವರಿಗೆ. ಅಯ್ಯೋ ದೇವ, ಯಾರದು ಗಿಫ್ಟ್ ರಿಟರ್ನ್ ಲೈವ್ ತಗೊಂಡಿತ್ತು? ಹಾಗೂ ತಗೋಬಾರ್ದಂತೆ. ಮೈ ವಿಲೇಜ್ ರಿಟರ್ನ್ ಗಿಫ್ಟ್ ಡಿ ಪ್ಲೀಸ್ ಅಂತ ಲಕ್ಷ್ಮಿ ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು ಮತ್ತೆ ಬಂದರು ಊಟ ಮಾಡಿ ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಯಾವುದೇ ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ. ಹ್ಯಾಪಿ ಡೇ ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಹೋಮ್ ಅವರು ಮೈ ಹೋಮ್ ಪ್ಲೀಸ್ ಅವರಿಗೆ ಬಂದಿಲ್ಲಂತೆ, ನೋಡಿ ಚೆಕ್ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಇವಾಗ 30 ಆಯಿತು, ಯಾರೋ ತೆಗೆದ್ರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರ್ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರೇ ಊಟ ಮಾಡಿ ಬಂದ್ರಾ? ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರ್ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟು. ಬೆಸ್ಟ್ ಅವರ್ ಸೂಪರ್ ಸಪೋರ್ಟು. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ವೈಶು ಅವ್ರು ಬಂದಿಲ್ಲ ಇವತ್ತು. TV17 ಅವ್ರು ಬಂದಿಲ್ಲ. YP ಅವ್ರ ಸೂಪರ್ ಸಪೋರ್ಟ್. ಮೈ ವಿಲೇಜ್ ಆಲ್ ಇನ್ ಒನ್ YP ಡನ್. ಮೈ ವಿಲೇಜ್ ಹೋಮ್ ಟೂರ್ ಅವರೇ ನಿಮ್ಮದು ಬಂದಿಲ್ಲಂತೆ ಪಿನ್ ಐಡಿಗೆ. ಶೋಭಾ ಸಿಸ್ಟರ್ ಪ್ರೀತಿ ಪ್ರೇಮ ಎಲ್ಲ ಡ್ರಾಮಾ ಈ ಶಾರ್ಟ್ ವಿಡಿಯೋಗೆ ಡನ್ ಮಾಡಿದ್ದೀನಿ, ಚೆಕ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಬೆಸ್ಟ್ ಊಟ ಮಾಡಿ ಬಂದ್ಯಾ? ಸಪೋರ್ಟ್ ಮೆಸೇಜ್ ಹಾಕು ಬೆಸ್ಟು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಬೆಸ್ಟು. ಥ್ಯಾಂಕ್ ಯು ಸೋ ಮಚ್. ಜ್ಯೋತಿಸಿಸ್ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಆಗಿ ಪ್ಲೀಸ್ ಅಂತಿದ್ದಾರೆ ಆಲ್ ಇನ್ ಒನ್ ಅವರು. ಹ್ಯಾಪಿ ಡೇ ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರ್ ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವ್ರ ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಸೂಪರ್ ಸಪೋರ್ಟ್. ಶೋಭಾ ಮುಕುಂದ್ ಅವರು. ಭುವನ್ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ಭುವನ್ ಅವರೇ ಇದ್ದೀರಾ? ಪ್ಲೀಸ್ ಗಿಫ್ಟ್ ಕೊಟ್ಟಿದ್ದಾರಂತೆ ಶೋಭಾ ಮುಕುಂದ್ ಅವರು, ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟ್. ಡಿಡಿ ಕಿಚನ್ ನೈಸ್ ನೈಸ್. ಹ್ಯಾಪಿ ಡೇ ಸೂಪರ್ ಸಪೋರ್ಟ್. ಶೋಭಾ ಭುವನ್ ಪ್ಲೀಸ್ ರಿಟರ್ನ್ ಮಾಡಿ. ಡಿಡಿ ಕಿಚನ್ ನೈಸ್ ನೈಸ್. ಲಕ್ಷ್ಮಿ ಅವರ್ ಸೂಪರ್ ಸಪೋರ್ಟ್. ಎಪಿ ಅವರ್ ಸೂಪರ್ ಸಪೋರ್ಟ್. ಡಿಡಿ ಕಿಚನ್ ನೈಸ್ ನೈಸ್. ಥ್ಯಾಂಕ್ ಯು ಸೋ ಮಚ್ ಡಿಡಿ ಕಿಚನ್ ಅವರೇ. ಡಿಡಿ ಕಿಚನ್ ನೈಸ್ ನೈಸ್. ಒನ್ ಜ್ಯೋತಿಸಿಸ್ ಎಲ್ಲಿದ್ರಿ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಜ್ಯೋತಿಸಿಸ್ ರಿಟರ್ನ್ ಮಾಡಿ ನೋಡಿ. ರಿತುಕುಮಾರಿ ಅವರು ಬಂದರು. ಲಕ್ಷ್ಮಿ 802 ರಿಟರ್ನ್ ಕೀಜಿಯೇ. ಲಕ್ಷ್ಮಿ ಅವರೇ ರಿತುಕುಮಾರಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ, ನೋಡಿ ರಿಟರ್ನ್ ಕೊಡಿ. ಲಕ್ಷ್ಮಿ ಸಿಸ್ಟರ್ ಕಾಮ ದಹನ ವಿಡಿಯೋಗೆ ಡನ್ ಮಾಡಿದ್ದೇನೆ, ಸರ್ಚ್ ಮಾಡಿ ಚೆಕ್ ಮಾಡಿ ಅಂತಿದ್ದಾರೆ. ರಿತುಕುಮಾರಿ ಲಕ್ಷ್ಮಿ ಅವರು ಡನ್ ಅಂತಿದ್ದಾರೆ. ರಿತುಕುಮಾರಿ ಪ್ಲೀಸ್ ಲೈಕ್. ಅಚ್ಚು ಬಂದ್ಲು. ಹಾಯ್ ಅಚ್ಚು. ಅಚ್ಚು ವೆಲ್ಕಮ್ ಅಚ್ಚು. ಅಚ್ಚು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಅಚ್ಚು. ರಿತುಕುಮಾರಿ ಲಕ್ಷ್ಮಿ ರಿಟರ್ನ್ ಕೀಜಿ ಅಂತಿದ್ದಾರೆ. ಲಕ್ಷ್ಮೀ ದೇವ್ ಓಕೆ ರೀ ಅಂತಿದ್ದಾರೆ. ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. ಜ್ಯೋತಿ ಅವ್ರು ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅಚ್ಚು ಅವ್ರು ಲೈಕ್ ಡನ್ ಅಂತಿದ್ದಾರೆ. ಯಾಕೆ ಲೈಕ್ ಬರ್ತಾ ಇಲ್ಲಪ್ಪ ಇವತ್ತು? ऋतु कुमारी जी प्लीज लाइक कोडी. लाइक दीजिए प्लीज. ऋतु कुमारी लाइक दीजिए प्लीज. अच्चु प्रपंच डन अंतिद्दारे. अच्चु प्रपंच डन अंते नोडी. नैस अंते. ऋतु कुमारी लाइक डन अंतिद्दारे. ಡಿಡಿ ಕಿಚನ್ ನೈಸ್ ನೈಸ್ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಪ್ಲೀಸ್. ಜ್ಯೋತಿಸಿಸ್ ನಾನು ನಿಮ್ಮ ಶಾರ್ಟ್ ಅಲ್ಲಿ ಕಮೆಂಟ್ ಮಾಡಿ ಬಂದಿದ್ದೀನಿ ಅಂತಿದ್ದಾರೆ. ಶೋಭಾ ಮುಗಂದ ನೀತು ಕುಮಾರಿ. ರಿತುಕುಮಾರಿ ಗಿಫ್ಟ್ ಡನ್. ರಿತುಕುಮಾರಿ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಶೋಭಾ ಮುಕುಂದ ಡನ್. ಶೋಭಾ ಸಿಸ್ ಅಂತಿದ್ದಾರೆ ಭುವನ್ ಅವರು. ರಿತುಕುಮಾರಿ ಗಿಫ್ಟ್ ಡನ್. ಶೋಭಾ ಮುಕುಂದ ಪ್ಲೀಸ್ ರಿಟರ್ನ್ कीजिए. ಡಿಡಿ ಕಿಚನ್ ನೈಸ್ 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 ನೈಸ್. ಡಿಡಿ ಕಿಚನ್ ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಡನ್. ಮೈ ವಿಲೇಜ್ ಹೋಮ್ ನೈಸ್ ನೈಸ್. ಡಿಡಿ ಕಿಚನ್ ಎಲ್ಲರೂ ವಿಡಿಯೋ ನೋಡಿ ಕೊಡಿ ಆಯ್ತಾ. ಶೋಭಾ ಮುಕುಂದ್ 260 ಡನ್ ಚೆಕ್ ಕರೋ ಅಂತಿದ್ದಾರೆ. ಡಿಡಿ ಕಿಚನ್ ನೈಸ್ ನೈಸ್. ನೇತ್ರಾ ದಿವ್ಯಾ ಅವ್ರು ಬಂದರು. ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನೇತ್ರಾ ಅವರೇ ಪ್ಲೀಸ್ ಒಂದು ಲೈಕ್ ಕೊಡಿ. ಲಕ್ಷ್ಮೀ ದೇಶಾಯಿ. ರಿತುಕುಮಾರಿ
ಟೂರ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಓಕೆ ಮಾಡಿ, ನೈಸ್ ನೈಸ್ ಅಂತಿದ್ದಾರೆ. ಡಿ ಕಿಚನ್ ಅವರು. ರಿತುಕುಮಾರಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಡಿ ಕಿಚನ್ ನೈಸ್ ನೈಸ್ ಅಂತಿದ್ದಾರೆ. ಆಲ್ ಇನ್ ಒನ್ ಜ್ಯೋತಿ ಸಿಸ್ ಚೆಕ್ ಮಾಡಿ ರಿಟರ್ನ್ ಕೊಡಿ ಅಂತಿದ್ದಾರೆ. ರಿತುಕುಮಾರ್ ಲಕ್ಷ್ಮಿ ಜಿ ದೀದಿ ರಿಟರ್ನ್ ಕೀಜಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿ ಕಿಚನ್ ಸೂಪರ್ ಸಪೋರ್ಟ್, ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಲಕ್ಷ್ಮೀ ದೇಸಾಯಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಆಲ್ ಇನ್ ಒನ್ YP. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜ್ಯೋತಿ ಅವರು. ಆಲ್ ಇನ್ ಒನ್ YP ₹10 ನೋಟಿನ ವಿಡಿಯೋ ಇದೆಯಲ್ಲ, ಆ ವಿಡಿಯೋಗೆ ಡನ್ ಮಾಡಿದ್ದೀನಿ, ಚೆಕ್ ಮಾಡಿ. ಅದರ ನನಗೆ ಗಿಫ್ಟ್ ಬಂದಿಲ್ಲ, ನಿಮ್ಮ ಗಿಫ್ಟ್ ಬಂದಿಲ್ಲ ಅಂತಿದ್ದಾರೆ ನೋಡಿ. ಆಲ್ ಇನ್ ಒನ್ YP ಅವರೇ ಬಂದಿಲ್ಲ ಅಂತೆ. ನನಗೆ ಗಿಫ್ಟ್ ಬಂದಿಲ್ಲ, ಕಮೆಂಟ್ ಬಂದಿಲ್ಲ ಅಂತಿದ್ದಾರೆ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಿತುಕುಮಾರಿ ಶೋಭಾ ರಿಟರ್ನ್ ಕರ್ ದಿಯಾ ಐ. ರಿತುಕುಮಾರಿ ನೇತ್ರ ಅವರೇ ಪ್ಲೀಸ್ ಒಂದು ಲೈಕ್ ಅನ್ನು ಕೊಡಿ. ರಿತುಕುಮಾರಿ ಕಮೆಂಟ್ ಮಾಡಿದ್ದೀನಿ, ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ರಿತುಕುಮಾರ್ ಜಿ ಪ್ಲೀಸ್ ರಿಟರ್ನ್ ಕೀಜಿಯೇ. ನೇತ್ರ ಸಿಸ್ ಶೋಭಾ ಮುಕುಂದ ನೇತ್ರ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಅಂತಿದ್ದಾರೆ. ನೇತ್ರ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ನೇತ್ರ ಅವರೇ ಪ್ಲೀಸ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಒಂದು ಲೈಕ್ ಅನ್ನು ಕೊಡಿ. ಶೋಭಾ ಮುಕುಂದ ನೇತ್ರ ಅವರೇ ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಜ್ಯೋತಿ ಸಿಸ್ ನಾನು ನಿಮ್ಮ ಕೃಷ್ಣ ಶಾರ್ಟ್ಗೆ ಕೊಟ್ಟು ಬಂದಿದ್ದೆ, ಚೆಕ್ ಮಾಡಿ ಅಂತಿದ್ದಾರೆ. ನೇತ್ರ ಅವರೇ ರಿಟರ್ನ್ ಕೊಡಿ ಅಂತಿದ್ದಾರೆ. ಲೈಕ್ ಕೊಡೋದವರು ಲೈಕ್ ಅನ್ನು ಕೊಡಿ ಪ್ಲೀಸ್, ಲೈಕ್ ಅನ್ನು ಕೊಡಿ. ನಾನು ಇಷ್ಟು ಬೊಬ್ಬೆ ಆಗ್ತಿದ್ದೀನಿ, ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಇಟ್ಕೋಬೇಡಿ ಪ್ಲೀಸ್, ಲೈಕ್ ರಿಟರ್ನ್ ಕೊಡಿ ನನಗೆ. ಯಾರು GNS ಸಿಸ್ ಬಂದರು, ಹಾಯ್ ಬ್ರದರ್ ಬಂದರು. ಹಲೋ ಸಿಸ್, ಹಲೋ, ವೆಲ್ಕಮ್ ವೆಲ್ಕಮ್ ಬ್ರದರ್, ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. 33 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೇತ್ರ ಅವರದ್ದು ಲೈಕ್ ಬಂದಿಲ್ಲ ನನಗೆ. ಆಲ್ ಇನ್ ಒನ್ YP ಅವರು ಇಲ್ಲ ಕೊಡ್ತೀನಿ ಟು ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. 2 ಕೊಟ್ಟಿದ್ದಾರಂತೆ ನೋಡಿ. ಆಲ್ ಇನ್ ಒನ್ ಅವರು 2 ಕಮೆಂಟ್ ಮಾಡಿದ್ದಾರಂತೆ. ನನ್ನ ಚಾನಲ್ ಪಿನ್ ಮಾಡಿ ಸಿಸ್, ಓಕೆ ಮಾಡುವ. ಊಟ ಆಯಿತು GNS ಅವರೇ, ನಿಮ್ದಾಯ್ತಾ? ನಿಮ್ಮದು ಊಟ ಆಯ್ತಾ GNS ಅವರೇ? ಲೀಲಾ ಸಿಸ್ಟರಿಗೂ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಮಾಡ್ತೀನಿ. ಲೀಲಾ ಸಿಸ್ಟರ್ಗೆ ಗಿಫ್ಟ್ ಕೊಡಲಿಕ್ಕೆ ಬರಲ್ಲಂತೆ, ಅವರಾಗಿ ಜಾಯಿನ್ ಆಗಲಿಕ್ಕೆ ಬರಲ್ಲಂತೆ. ನೀವೆಲ್ಲ ಜಾಯಿನ್ ಆಗಬೇಕಂತೆ ಅವರಿಗೆ, ಅವರು ಖಂಡಿತ ರಿಟರ್ನ್ ಕೊಡ್ತಾರಂತೆ. ಮೈ ವಿಲೇಜ್ ಹೋಮ್ ಟೂರ್ ಗಿಫ್ಟ್ ಕೊಡಿ, ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಮೈ ವಿಲೇಜ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ನನಗೆ ಲೈಕನ್ನು ಕೊಡೋದವರು ಪ್ಲೀಸ್ ಲೈಕನ್ನು ಕೊಡಿ. NACS ಅವರು ಬಂದರು ಚಾನಲ್. ಐ ಸಿ ಸಾಯ್ ವೆಲ್ಕಮ್ ಸಿಸ್, ವೆಲ್ಕಮ್. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ, ಅವ್ರು ಕೊಡ್ತಾರೆ. ಶೋಭಾ ಮುಕುಂದ್ ಕೆಲವರಿಗೆ ಇದು ಮಾಡೋದು ಬೇಕಂತೆಲ್ಲ ಕೊಡ್ತಾರೆ ಲೈಕ್, ಖುಷಿ ಆಗುತ್ತೆ. ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಎನರ್ಜಿ ಆಗ್ತದೆ ಓದಲಿಕ್ಕೆ. ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಹೆಲೋ ಸಿಸ್, ಹೆಲೋ ಹೆಲೋ, ವೆಲ್ಕಮ್ ವೆಲ್ಕಮ್. ಲೈಕ್ ಡನ್, ಗೊತ್ತಾಯಿತು ನಿಮ್ಮದು ಲೈಕ್ ಬಂದೇ ಬರುತ್ತೆ ಅಂತ. ರಿತುಕುಮಾರಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ರಿತುಕುಮಾರಿ ರಿಟರ್ನ್ ಡನ್. 1K ಶಾರ್ಟ್ ವಿಡಿಯೋಗೆ ಆಲ್ ದ ಬೆಸ್ಟ್ ರಿತುಕುಮಾರಿ ಅಂತಿದ್ದಾರೆ. ರಿತುಕುಮಾರಿ ಡನ್ ಅಂತ ಲಕ್ಷ್ಮೀ ದೇಸಾಯಿ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಎಪಿ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಎಪಿ ಅವರೇ, ಥ್ಯಾಂಕ್ ಯು ಆಲ್ ಇನ್ ಒನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಿಸ್ ಗಿಫ್ಟ್ ಈಗ ಕೊಟ್ಟಿದ್ದಾರೆ. ಮಾರ್ನಿಂಗ್ ನೋಡಿದರೆ ಲೆಸ್ ಆಗುತ್ತೆ ಸಿಸ್. ಮಾರ್ನಿಂಗ್ ಎಲ್ಲರೂ ಅದು ಲೆಸ್ ಆಗುತ್ತೆ ಉಂಟು, ಆದರೆ ಕೆಲವೊಂದು ಲೆಸ್ ಆಗಲ್ಲ. ಯಾಕಂದರೆ ಅದಕ್ಕೆ ಲೈಕ್ ಕೊಡಿ, ವಿಡಿಯೋ ನೋಡಿ ಸಂಬಂಧಪಟ್ಟ ಕಮೆಂಟ್ ಹಾಕಿ, ಎಂಥದೂ ಆಗಲ್ಲ. ಓಕೆ ಲಕ್ಷ್ಮೀ ದೀದಿ ಅಂತಿದ್ದಾರೆ. ಸಪೋರ್ಟಲ್ಲಿದ್ದಾರೆ ಪಿ ಅವರು. GNS ಅವರು ಊಟ ಆಯ್ತಾ ಸಿಸ್? ಊಟ ಆಯಿತು, ನಿಮ್ದಾಯ್ತಾ? ಆಲ್ ಇನ್ ಒನ್ IP. ನಿಮಗೆ ಏನು ಊಟಕ್ಕೆ GNS ಅವರೇ? ಸೂಪರ್ ಸಪೋರ್ಟಲ್ಲಿದ್ದಾರೆ ಪಿ ಅವರು. ರಿತುಕುಮಾರಿ ಅಂತಿದ್ದಾರೆ. SM ಕ್ರಿಯೇಷನ್ಸ್ ಟೂರಿಸ್ಟ್ ಡಿವಿಷನಲ್ ಅವರು ಬಂದರು. ಆಯ್ ಸಿಸ್, ಊಟ ಆಯ್ತಾ ಸಿಸ್ಟರ್? ಆಯಿತು ಸಿಸ್, ನಿಮ್ದಾಯ್ತಾ ಸಿಸ್? ರಿತುಕುಮಾರಿ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಅವರಿಗೆ ಹಿಂದಿ ಜ್ಯೋತಿ ಅವರು ಹಿಂದಿಯಲ್ಲಿ ಮಾತಾಡೋದು. ಥ್ಯಾಂಕ್ ಯು ಸಪೋರ್ಟ್ ಮಾಡಿದೆ ಎಲ್ಲರಿಗೂ. ಆಲ್ ಇನ್ ಒನ್ ಪಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಚ್ಚು ಪ್ರಪಂಚ ಪ್ಲೀಸ್ ರಿಟರ್ನ್ ಮಾಡಿ, ಗಿಫ್ಟ್ ಕೊಟ್ಟಿದ್ದೇನೆ. ಅಚ್ಚು ಪ್ರಪಂಚ ಇದ್ದೀರಾ?
ಶಿವಮೊಗ್ಗ ಅವರಿಗೆ ರಿಟರ್ನ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಆಲ್ ಇನ್ ಒನ್ ವೈಪಿ ಅವರು, ಅಚ್ಚು ಅವರು, ರಿತುಕುಮಾರಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಶ್ರೀ SM ಕ್ರಿಯೇಷನ್ಸ್ ಟೂರಿಸ್ಟ್ ಅವರು ಬಂದು 35 ಲೈಕ್ ಡನ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೇತ್ರ ಅವರು ಆಲ್ ಇನ್ ಒನ್ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಆಲ್ ಇನ್ ಒನ್ ಅವರಿಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ನೇತ್ರ ಅವರು. ಹ್ಯಾಪಿ ಡೇ ಅವರು ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಶೋಭಾ ಮುಕುಂದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ಈಗ ನೋಡ್ಲಿಕ್ಕೆ ಆಗಲ್ಲ ಯಾರಿಗೂ, ಮತ್ತೆ ನೋಡಿ ಅದೇ ವಿಡಿಯೋವನ್ನು ನೋಡಿ ಅವರಿಗೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ಪೂರ್ತಿ ವಿಡಿಯೋ ನೋಡ್ಲಿಕ್ಕೆ ಅಂದರೆ ಹೋದರೆ ಅವರಿಗೆ ಲೈವ್ ಟೈಮ್ ಕಟ್ ಆಗುತ್ತೆ. ಅದಕ್ಕೆ ಈಗ ಸ್ವಲ್ಪ ಆದರೂ ವಿಡಿಯೋ ನೋಡಿ ಆನ್ ಮಾಡಿ ನೋಡಿ ಮತ್ತೆ ಕೊಡಿ, ಮತ್ತೆ ಪೂರ್ತಿ ವಿಡಿಯೋ ನೋಡಿ ಅವ್ರದ್ದು ಬೇಕಾದರೆ ನಿಮಗೆ. ಎಲ್ರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ NCS ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. AP ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಿಟರ್ನ್ ಡನ್ ಶೋಭಾ ಅವರೇ ಅಂತಿದ್ದಾರೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮೀ ದೇಸಾಯಿ ಆಯ್ಸಿಸ್ ಅಂತಿದ್ದಾರೆ. ರುಚಿ ಅವರು ಬಂದರು. ಆಯ್ಸಿಸ್ ಹಾಯ್ ವೆಲ್ಕಮ್ ವೆಲ್ಕಮ್. ಲಕ್ಷ್ಮೀ ಕ್ರಿಯೇಷನ್ ಅವರೇ ಹಾಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಥ್ಯಾಂಕ್ ಯು. ಲಕ್ಷ್ಮಿ ಅವರೇ ಲೈಕ್ ಕೊಡಿ. ರುಚಿ ಅವರೇ ಒಂದು ಲೈಕನ್ನು ಕೊಡಿ. ಶೋಭಾ ಅವರೇ ರಿಟರ್ನ್ ಡನ್ ರಿಟರ್ನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. JNS ಆಲ್ ಇನ್ ಒನ್ ವೈಪಿ 50 555 ಗಿಫ್ಟ್ ಡನ್ ಕನೆಕ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ. JNS ಅವರು ಆಲ್ ಇನ್ ಒನ್ ಅವರೇ ಡನ್ ಅಂತೆ ನಿಮಗೆ ರಿಟರ್ನ್ ಕೊಡಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹ್ಯಾಪಿ ಡೇ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ ನಮ್ಮ ರುಚಿ ಅವರು. ಲಕ್ಷ್ಮಿ ಅವರೇ ಲೈಕ್ ಕೊಟ್ರ ನೀವು ಪ್ಲೀಸ್. ಲಕ್ಷ್ಮಿ ಅವರೇ ಒಂದು ಲೈಕನ್ನು ಕೊಡಿ. ಲಕ್ಷ್ಮಿ ಅವರು ಕ್ರಿಯೇಷನ್ ಅವರು ಲಕ್ಷ್ಮಿ ಕ್ರಿಯೇಷನ್ ಅವರೇ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಪಿನ್ ಐಡಿಗೆ ಡನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಪಿನ್ ಐಡಿಗೆ NACS ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ರಿಟರ್ನ್ ಕೊಡಿ. ಲೈಕ್ ಡನ್ ಸಿಸ್. ಊಟ ಆಯ್ತಾ ಅಂತಿದ್ದಾರೆ. ಊಟ ಆಯಿತು. ನಿಮ್ದು ಆಯ್ತಾ ಸಿಸ್? ಲೈಕ್ ಯಾಕಂತ ಗೊತ್ತಿಲ್ಲ, ಆ್ಯಡ್ ಆಗ್ತೇನೆ ಇಲ್ಲ. ಶ್ರೀ ಕ್ರಿಯೇಷನ್ ಸಾಯಿ ಶೋಭಾ ಸಿಸ್ಟರ್ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಶ್ರೀ ಕ್ರಿಯೇಷನ್ ಅವರಿಗೆ ನೋಡಿ ಟೂರಿಸ್ಟ್ ಡಿವಿಷನಲ್ ಅವರಿಗೆ ಕೊಡಿ. ಶೋಭಾ ಮುಕುಂದ್ ಅವರೇ ಹಾಯ್ ಹಲೋ ಫ್ರೆಂಡ್ಸ್ ಅಂತಿದ್ದಾರೆ. NC ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಅವರು ರುಚಿ ಗಿಫ್ಟ್ ಡನ್ ಅಂತಿದ್ದಾರೆ. AP ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. NC ಅವರು 788 ಕಮೆಂಟ್ ಡನ್ ಮಾಡಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. ನವೀನ್ ಪ್ರೇಮ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ. AP ಡೇ ಅವರು ಸೂಪರ್ ಸಪೋರ್ಟ್. ರುಚಿ ನೈಸ್ ಅಂತಿದ್ದಾರೆ. AP ಡೇ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಶೋಭಾ ಮುಕುಂದ ಅವರು NACS ಅವರಿಗೆ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತಿದ್ದಾರೆ. NACS ಅವರು ನಿಮಗೂ ಕೂಡ ಕೊಟ್ಟಿದ್ದಾರೆ ಚೆಕ್ ಮಾಡಿ. ಲಕ್ಷ್ಮೀ ದೇಸಾಯಿ 805 ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಲಕ್ಷ್ಮೀ ದೇಸಾಯಿ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ರಿಟರ್ನ್ ಕೊಡಿ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. NACS ಅವರು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಶೋಭಾ ಮುಕುಂದ NACS ಅವರೇ ರಿಟರ್ನ್ ಮಾಡಿದ್ದಾರೆ ನೋಡಿ ಮೊದಲು ಚೆಕ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಜ್ಯೋತಿ ಆಲ್ ಇನ್ ಒನ್ ಕನ್ನಡ ರಿಟರ್ನ್ ಮಾಡಿ ಅಲ್ಲಿದ್ದಾರೆ. ಲಕ್ಷ್ಮಿ ಅವರು ಶೋಭಾ ಸಿಸ್ ರಿಟರ್ನ್ ಮಾಡಿ. ಶೋಭಾ ಅವರೇ ನಿಮಗೆ ತುಂಬ ಗಿಫ್ಟ್ ಬಂದಿದೆ ನೋಡಿ ಕೊಡಿ ಬೇಗ. ಅಚ್ಚು ಪ್ರಪಂಚ ಥ್ಯಾಂಕ್ ಯು. ರುಚಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. JNS ಅವರು ಹೌದು ಲಕ್ಷ್ಮಿ ಸಿಸ್ ಓಕೆ ಅಂತಿದ್ದಾರೆ. ಹಾಯ್ ಎಪ್ಪಿ ಬ್ರೂ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಕೊಡಿ ಅಂತಿದೆ. ಎಪ್ಪಿ ಬ್ರದರ್. ಶ್ರೀ ಕ್ರಿಯೇಷನ್ ಮತ್ತು ಟೂರಿಸ್ಟ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಕೊಡಿ. ನೇತ್ರ ಅವರು ಲಕ್ಷ್ಮಿ ಕ್ರಿಯೇಷನ್ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನಿವಿ ಅವರು SM ಕ್ರಿಯೇಷನ್ ಕನೆಕ್ಟ್ ಆಗಿ ಅಂತಿದ್ದಾರೆ. ರಿಟರ್ನ್ ಡನ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ಹ್ಯಾಪಿ ಡೇ ಅವರು ಥ್ಯಾಂಕ್ ಯು ಸೋ ಮಚ್. SM ಕ್ರಿಯೇಷನ್ ಓಕೆ ಈಗ ಕೊಡ್ತೀನಿ ಅಂತಿದ್ದಾರೆ. ಬೆಸ್ಟ್ ಅಂತಿದ್ದಾರೆ. ಅಚ್ಚು ಅವರು ಜ್ಯೋತಿ ಆಲ್ ಇನ್ ಒನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರುಚಿ ಅವರು ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ. ಥ್ಯಾಂಕ್ ಯು ರುಚಿ ಅವರೇ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದೆ. ಲಕ್ಷ್ಮಿ ಅವರು ನಿಮಿ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ರುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕನ್ನು ಕೊಡಿ ಪ್ಲೀಸ್. ಲೈಕ್ ಕೊಟ್ಟಿಲ್ಲ ಕೆಲವರು ಕೊಟ್ಟಿಲ್ಲ. ನೀವು ಆಲ್ರೆಡಿ ಕನೆಕ್ಟೆಡ್ ನೀವು ಆಗಿಲ್ಲ ಅಂದರೆ ಆಗಿ ಅಂತಿದ್ದಾರೆ. JNS ಅವರು ವೆರಿ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಅಚ್ಚು ಪ್ಲೀಸ್, ಅಚ್ಚು ಅವರೇ ಪ್ಲೀಸ್ ಕಮೆಂಟ್ ಮಾಡಿ, ಚೆಕ್ ಮಾಡಿ ಅಂತಿದ್ದಾರೆ. NAC ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ನನ್ನ ಚಾನಲ್ ಇವರು NB ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನೀತಾ ಅವರು, ಜೈನ್ ಅವರು ಹಾಯ್ ಅಂತಿದ್ದಾರೆ. JNS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್, ವೆಲ್ಕಮ್ ಸುನೀತಾ ಅವರೇ, ವೆಲ್ಕಮ್. ನಿಮ್ಮದು ಲೈವ್ ನನಗೆ ಸಿಗೋದಿಲ್ಲ, ನಾನು ಏನು ಮಾಡಲಿ? ಎಷ್ಟು ಹುಡುಕಿದ್ರು ಯಾರ್ದು ಕೆಲವರದು ಸಿಗೋದೇ ಇಲ್ಲ. ಎಲ್ಲದಕ್ಕೆ ಹೋಗಿ ಜಾಯಿನ್ ಆಗಿ ಕಮೆಂಟ್ ಮಾಡಿ ಬರ್ತೀನಿ ನಾನು. ಹಾಯ್ ಸಾಯ್, ವೆಲ್ಕಮ್ ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಕೆಲವ್ರ ಹತ್ರ ಮೆಸೇಜ್ ಹಾಕಿ ಅಂತೀನಿ, ಅವ್ರ ಮೆಸೇಜ್ ಕೂಡ ಹಾಕಲ್ಲ ವಿಡಿಯೋದಲ್ಲಿ. ಆಲ್ ಇನ್ ಒನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಶುಚಿ ರೊಟ್ಟಿ ಗಿಫ್ಟ್ ಡನ್ ಅಂತಿದ್ದಾರೆ. ಶೋಭಾ ಮುಕುಂದ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಸುನಿತಾ ಜೈನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. JNS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಪಿ ಡೇ ಅವರು ಥ್ಯಾಂಕ್ ಯು ಸೋ ಮಚ್. ದಾ ಪೂಜಾರೀಸ್ ಅವರು ಬಂದರು. ಪೂರ್ಣ ವಿಡಿಯೋ ನೋಡಿ ಲೈಕ್ ಮತ್ತು ಸ್ವಲ್ಪ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ದಾ ಪೂಜಾರಿ ಅವರು ಇದ್ದಾರೆ. ನೋಡಿ ಪೂಜಾರಿ ಅವರೇ ಪ್ಲೀಸ್ ಒಂದು ಲೈಕನ್ನು ಕೊಡಿ ಪ್ಲೀಸ್. ನಿವಿ ಅವರು, ಲಕ್ಷ್ಮಿ ಅವರೇ ಕನೆಕ್ಟ್ ಅಂತಿದ್ದಾರೆ. ಆಲ್ ಇನ್ ಒನ್ ಸೂಪರ್. ದಾ ಪೂಜಾರಿ ಕನೆಕ್ಟ್ ಆಗಿ ಅಂತಿದ್ದಾರೆ. 26 ಶೋಭಾ ಮುಕುಂದ ಡನ್ ಚೆಕ್ ಮಾಡಿ ಅಂತಿದ್ದಾರೆ. ಶೋಭಾ ಅವರು ಸೂಪರ್ ಸಪೋರ್ಟಲ್ಲಿ. ಸುನೀತಾ ಜೈನ್ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಎಪಿ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನೀತಾ ಜೈನ್ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಅವರು ಸೂಪರ್ ಸಪೋರ್ಟ್. JNS ಅವರು ಸೂಪರ್ ಸಪೋರ್ಟ್. JNS ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. JNS ಅವರು ಸೂಪರ್ ಸಪೋರ್ಟ್. JNS ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಎಪಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. JNS ಥ್ಯಾಂಕ್ ಯು. ಸುನೀತಾ ಅವರೇ ಥ್ಯಾಂಕ್ ಯು. ಎಪಿ ಅವರೇ ಥ್ಯಾಂಕ್ ಯು. JNS ಅವರೇ ಥ್ಯಾಂಕ್ ಯು ಸೋ ಮಚ್. ಪೂಜಾರಿ ಡನ್ ಅಂತಿದ್ದಾರೆ. ನಿವಿ ಅವರೇ ಡನ್ ಅಂತೆ. ಪೂಜಾರೀಸ್ ಅವರೇ ಪ್ಲೀಸ್ ಲೈಕ್ ಕೊಡಿ. ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ನಿವಿಸಿಸ್ ಆಲ್ರೆಡಿ ಕನೆಕ್ಟೆಡ್. ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್. ಸುನೀತಾ ಅವರು ಇದ್ದಾರೆ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಅಚ್ಚು ಅವರು ಸೂಪರ್ ಸಪೋರ್ಟ್. ಎಪಿ ಡಿ ಅವರು ಸೂಪರ್ ಸಪೋರ್ಟ್. JNS ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಲಕ್ಷ್ಮಿ ಅವರು ಆದರೂ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ರಾಮ ಅಂತಿದ್ದಾರೆ. ಲೈಕ್ ಕೊಡೋದವರು ಲೈಕ್ ಕೊಡಿ ಪ್ಲೀಸ್. ಒಂದು ಲೈಕ್ ಅನ್ನು ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿದ್ದೆ ಬರ್ತಾ ಇಲ್ಲ ನನಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ನಿದ್ದೆನೇ ಬರುತ್ತೆ ಮತ್ತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನೀತಾ ಬ್ಲಾಗ್ಸ್ ಅವರೇ ಸೂಪರ್ ಸಪೋರ್ಟಲ್ಲಿದೆ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿಮಿ ಅವರು ಸುನೀತಾ ಕನೆಕ್ಟ್ ಆಗಿ ಅಂತಿದ್ದಾರೆ. ಲಕ್ಷ್ಮಿ ಅವರು ನೇತ್ರಾಜಿಗಿ ಡನ್ ಅಂತಿದ್ದಾರೆ. ನೋಡಿ ಶೋಭಾ ಮುಕುಂದ್ ಅವರು. ದಾ ಪೂಜಾರೀಸ್ ಅವರೇ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಕೊಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್. ಅಚ್ಚು ಆ್ಯಂಡ್ ಲಕ್ಷ್ಮಿ ರಿಟರ್ನ್ ಕ್ರಿಯೇಷನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು. ಅಚ್ಚು ಆ್ಯಂಡ್ ಲಕ್ಷ್ಮಿ ಅವರು ರಿಟರ್ನ್ ಮಾಡಿ. ಲಕ್ಷ್ಮೀ ಕ್ರಿಯೇಷನ್ ಅವರೇ ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟ್. JNS ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ದೀಪಾ ಅವರು ಬಂದರು. ಸಾಯಿ ಎಲ್ಲಿ ಅವರೇ ಥ್ಯಾಂಕ್ ಯು. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ನಿವಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ರುಚಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಶೋಭಾ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ NCS ಗಿಫ್ಟ್ ರಿಟರ್ನ್ ಕೊಟ್ಟಿದ್ದೀರಾ, ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. SR ಕ್ರಿಯೇಷನ್ ಅವರು. ದೀಪಾಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನ್ನಡ ಸ್ವೀಸ್ ಫ್ಯಾಕ್ಟ್ರಿ ಅವರು ಬಂದರು ನೋಡಿ. ಥ್ಯಾಂಕ್ ಯು. ಕನ್ನಡ ಕಿಜ್ ಅವರು ಐಡಸ್ ಆರ್ ಶಾರ್ಟ್ ನೋಡಿ ರಿಲೇಟೆಡ್ ಕಮೆಂಟ್ ಹಾಕಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ. ಕನ್ನಡ ಕ್ವಿಜ್ ಅವರೇ ಒಂದು ಲೈಕ್ ಕೊಡಿ. ದೀಪಾ ಅವರೇ ಒಂದು ಲೈಕನ್ನು ಕೊಡಿ. ಊಟ ಆಯ್ತಾ ಸಿಸ್? ಊಟ ಆಯಿತು ಸಿಸ್, ನಿಮ್ದಾಯ್ತಾ? ವಿಡಿಯೋಸ್ ಶಾರ್ಟ್ ನೋಡಿ ಅದರ ರಿಲೇಟೆಡ್ ಕಮೆಂಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದೀನಿ ಕೊಡ್ತೀನಿ, ಇಲ್ಲ ಅಂದರೆ ಗಿಫ್ಟ್ ಕೊಡಲ್ಲ. ಹೊಸಬ್ರು ಬನ್ನಿ ಒಟ್ಟಿಗೆ ಕೈ ಜೋಡಿಸೋಣ, ಸಪೋರ್ಟ್ ಮಾಡಿ, ಸಪೋರ್ಟು ಪಡೆಯಿರಿ. ಕಿಚನ್ ಜರ್ನಿ ಅವರಿಗೆ ನೋಡಿ
ಹೌದು, ಅವರು ಅಂದಿದ್ದು ಸರಿ. ಕಮೆಂಟ್ ಹಾಕಿ, ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ವಿಡಿಯೋ ಸ್ವಲ್ಪ ನೋಡಿ ಕೊಡಿ, ಲೈಕ್ ಕೊಡಿ ಒಂದು. ಈಗ ತುಂಬ ರೂಲ್ಸ್ ಆಗಿದಂತೆ ಯೂಟ್ಯೂಬಿದ್ದು. ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಹೊಸಬ್ರು ಬನ್ನಿ ಬನ್ನಿ ಬನ್ನಿ, ಒಟ್ಟಿಗೆ ಕೈ ಜೋಡಿಸೋಣ, ಸಪೋರ್ಟ್ ಮಾಡಿ, ಸಪೋರ್ಟ್ ಪಡೆಯಿರಿ ಅಂತಿದ್ದಾರೆ. ಕಿಚನ್ ಜರ್ನಿ ಅವರು, ಕನ್ನಡ ಕ್ವಿಜ್ ಫ್ಯಾಕ್ಟ್ರಿ ಅವರು, ಪೂಜಾರಿ ಅವರು ಸ್ಕಿಪ್ ಅಂತಿದ್ದಾರೆ. ಹೌದು, ಸ್ಕಿಪ್ ಆಯಿತು, ನಾನು ನೀರು ಕುಡಿಲಿಕ್ಕೆ ಅಂತ ಹೋದೆ. ಕನ್ನಡ ಕ್ವಿಜ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕನ್ನಡ ಕ್ವಿಜ್ ಅವರೇ, ನಿಮಗೆ ನಿವಿ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ರಿಟರ್ನ್ ಕೊಡಿ. ದೀಪ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಲ್ಲಿನ ಸೂಪರ್ GNS ಅವರು ಸೂಪರ್ ಸಪೋರ್ಟ್. ಕನ್ನಡ ಕ್ವಿಜ್ ರೂಪಾ ಪೂಜಾ ಸಿಸ್ ನಮಸ್ತೆ ಅಂತಿದ್ದಾರೆ. ದೀಪಾ ಅವರು ಡನ್ ಅಂತಿದ್ದಾರೆ ನೋಡಿ, ಡನ್. ಶುಚಿರುಚಿ ಆಯ್ತು ಸಿಸ್ ಅಂತಿದ್ದಾರೆ. ಆಯ್ತಾ, ಏನು ಊಟಕ್ಕೆ ಮಗಳೇ ಹೇಗಿದ್ದಾಳೆ ದೀಪಾ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಹೌದು, ವಿಡಿಯೋ ಗಿಫ್ಟ್ ಲೆಸ್ ಆಗಲ್ಲ. ನಿಮ್ಮ ಗಿಫ್ಟು ನಿಮ್ಮ ಕೈಯ ಇರಬೇಕಾದ್ರೆ ನೀವು ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಇಬ್ಬರದು ಗಿಫ್ಟ್ ಲೆಸ್ ಆಗುತ್ತೆ. ನಿಮ್ಮ ಕಡೆಯಿಂದಲೂ ಅವ್ರ ಕಡೆಯಿಂದ ಇಬ್ಬರಿಗೂ ಲೆಸ್ ಆಗುತ್ತೆ ನೋಡಿ. ನಿಮ್ಮ ಗಿಫ್ಟ್ ಬೇಕಾದ್ರೆ ನೀವು ಆ ರೀತಿ ಮಾಡಿ ಕೊಡಿ. ವಿಡಿಯೋ ನೋಡಿ ಕಮೆಂಟ್ ಹಾಕಿ ಕನೆಕ್ಟ್ ಆಗಿ ಅಂತಿದ್ದಾರೆ ಸುನೀತಾ ಬ್ಲಾಗ್ಸ್ ಅವರು ನೋಡಿ. ಹೌದು ಸರಿ, ಅವರು ಅಂದಿದ್ದು ಸರಿ. 211 ಕನ್ನಡ ಕ್ವಿಜ್ ರಿಟರ್ನ್ ಮಾಡಿ. 211 ಕನ್ನಡ ಅವರೇ ರಿಟರ್ನ್ ಕೊಡಿ. ಅಲ್ಲಿನ್ ಒನ್ ನಮಸ್ತೆ ಅಣ್ಣ ಅಂತ. ದೀಪಾ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ದೀಪಾ ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ. ಶೋಭಾ ಮುಕುಂದ್ ಅವರು ರಿಟರ್ನ್ ಮಾಡಿ ಅಂತೆ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತೆ ನೋಡಿ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಹೊಸಬ್ರು ಬನ್ನಿ ಬನ್ನಿ, ಒಟ್ಟಿಗೆ ಕೈ ಜೋಡಿಸೋಣ, ಸಪೋರ್ಟ್ ಮಾಡಿ, ಸಪೋರ್ಟು ಪಡೆಯಿರಿ. ಕಿಚನ್ ಜರ್ನಿ ಅವರು. ಲೈಫ್ ಇದು ರಂಜು ಅಕ್ಕ, ಊಟ ಮಾಡಿ ಬಂದಿಯಾ ರಂಜು? ಸುನೀತಾ ಬ್ಲಾಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸುಚಿ ಅವರು ರೆಡಿ ಅಂತಿದ್ದಾರೆ. ಜೇನೆಸ್ ಅವರು ನಿಮಿ ಅವರೇ ಕನೆಕ್ಟ್ ಇಸಿಸ್ ಅಂತಿದ್ದಾರೆ. ಅಲ್ಲಿನ ಒನ್ ಊಟ ಆಯ್ತಾ ಬ್ರದರ್ ಅಂತಿದ್ದಾರೆ ನೋಡಿ. ಸುಚಿ ಅವರು ನೈಸ್ ಅಂತಿದ್ದಾರೆ. ಸುಚಿ ಅವರು ಸೂಪರ್ ಸಪೋರ್ಟ್. ಯಾರೋ ಆರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲಿನ್ ಒನ್ ಸೂಪರ್ ಸಪೋರ್ಟ್. ದೀಪ ಅವರು ಸೂಪರ್ ಸಪೋರ್ಟ್. ಪೂಜಾರಿ ಅವರು ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ಲಕ್ಷ್ಮಿ ಅವರು ಆಲಿನ್ ಒನ್ ವೈಪ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಆಲಿನ್ ಒನ್ ವೈಪ್ ಲಕ್ಷ್ಮಿ ಕ್ರಿಯೇಷನ್ ಅವರಿಗೆ ರಿಟರ್ನ್ ಕೊಡಿ. 212 ಡನ್ ಕ್ವಿಜ್ ಕನ್ನಡ ಕ್ವಿಜ್ ಅವರೇ 212 ಡನ್ ಅಂತೆ ನೋಡಿ. ಕನ್ನಡ ಕ್ವಿಜ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ. ಶುಚಿರುಚಿ ಓಕೆ ಅಂತಿದ್ದಾರೆ. ಅಚ್ಚು ಅವರು ಆಲಿನ್ ಒನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಆಲಿನ್ ಒನ್ ಅವರೇ ಅಚ್ಚು ಅವರಿಗೆ ರಿಟರ್ನ್ ಕೊಡಿ. ವೆರಿ ಯೂಸ್ಫುಲ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಕಾರ್ಟೂನ್ ರಿಟರ್ನ್ ಮಾಡಿ. ಲಕ್ಷ್ಮಿ ಕ್ರಿಯೇಷನ್ ರಿಟರ್ನ್ ಮಾಡಿ ನಿವಿ ಅವರಿಗೆ ನೋಡಿ. ದೀಪಾ ಸಿಸ್ ಬ್ಲಾಗ್ಸ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಶೋಭಾ ಮುಕುಂದ್ ಅವರು ಸೂಪರ್ ಸಪೋರ್ಟ್. ಸುಚಿರಕ್ ಸೂಪರ್ ಸಪೋರ್ಟ್. ಜೆನೆಸ್ ವರ್ಲ್ಡ್ ಸೂಪರ್ ಸಪೋರ್ಟ್. ಹಾಯ್ ದೀಪಾ ಸಿಸ್ಟರ್, ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ದೀಪಾ ಸಿಸ್ ನಿಮಗೆ ಇವರು ಕೊಟ್ಟಿದ್ದಾರೆ ನೋಡಿ, SM ಕ್ರಿಯೇಷನ್ ಅವರು, ಅವರಿಗೂ ಕೂಡ ರಿಟರ್ನ್ ಕೊಡಿ. ಮತ್ತು ಇವರು ಕೊಟ್ಟಿದ್ದಾರೆ, ಯಾರು ಶೋಭಾ ಮುಕುಂದ್ ಅವರು ಕೊಟ್ಟಿದ್ದಾರೆ. ಪ್ಲೀಸ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ. ಸುಚಿರುಚಿ ಅವರು ಸೂಪರ್ ಸಪೋರ್ಟ್. APD ಅವರು ಸೂಪರ್ ಸಪೋರ್ಟ್. ಲೈಕ್ ಆರ್ ಕಮೆಂಟ್ ಮಾಡಿದ್ದಿರೆ ಲೆಸ್ ಆಗುತ್ತೆ, ಮಾಡದಿದ್ರೆ. ಹೌದು, ಲೈಕ್ ಮತ್ತು ಕಮೆಂಟ್ ಕನ್ನಡ ರಿಟರ್ನ್ ಅಂತಿದೆ. ಲೆಸ್ ಆಗ್ತಾ ಉಂಟು, ಎಲ್ಲರದು ಲೆಸ್ ಆಗ್ತಾ ಉಂಟು ಈಗ. ಹಾಗೇನೆ ಮತ್ತೆ ಅಂದರೆ SM ಕ್ರಿಯೇಷನ್ ರಿಟರ್ನ್ ಮಾಡಿ ನಿವಿ ಅವರಿಗೆ. ಹೊಸಬ್ರು ಕನೆಕ್ಟ್ ಆಗಿ ಸುನೀತಾ ಜೈನ್ ಅವರಿಗೆ APD ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ರಿಟರ್ನ್ ಕೊಟ್ಟಿದ್ದೀನಿ, ಆದರೆ ಸಬ್ ಡನ್. ನಂಬರ್ ಬೇಡ, ಗುಡ್ ಕಮೆಂಟ್ ಮಾಡಿ ನೋಡಿ. ಲಕ್ಷ್ಮಿ ಅವರೇ ನಂಬರ್ ಎಲ್ಲ ಹಾಕಬೇಡಿ, ಅವರು ಇಷ್ಟೊತ್ತು ನಾನು ಎಂತ ಭಜನೆ ಮಾಡಿದ್ದ ಎಲ್ರಿಗೂ ನಂಬರ್ ಎಲ್ಲ ಅವರೆಲ್ಲ ಇಷ್ಟೊತ್ತು ಅಷ್ಟು ಮೆಸೇಜ್ ಹಾಕಿದ್ರು, ಅದನ್ನೆಲ್ಲ ಕೇಳಬೇಕಲ್ವ, ಸ್ವಲ್ಪ ನೋಡಬೇಕು. ನಂಬರ್ ಹಾಕಬೇಡಿ. ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ. ಅವರೇನು ಅಡಿಗೆದು ಮಾಡಿದಾರ, ಅದರ ಅಡಿಗೆ ಬಗ್ಗೆ ಸ್ವಲ್ಪ ಹೇಗಾಗಿದೆ, ಚೆನ್ನಾಗಿ ಆಗಿದೆ ಅದೆಲ್ಲ ಹಾಕಿ. ಅದೆಲ್ಲ ಬೇರೆ ಮಾಡಿದಾರ ಅದರ ಬಗ್ಗೆ ಹಾಕಿ. ಮತ್ತು ಗಿಫ್ಟ್ ಬಾಕ್ಸ್ ಅದೆಲ್ಲ ಹಾಕಬೇಡಿ ಪ್ಲೀಸ್. ಇಷ್ಟೊತ್ತು ನಾನು ಅಂದಿದ್ದೀನಿ, ಅದಕ್ಕೊಂದು ರೆಸ್ಪೆಕ್ಟ್ ಕೊಡಬೇಕಲ್ವಾ, ನಾವು ಇಷ್ಟು ಬಡ್ಕೊಂಡಿದ್ದೀವಿ ನಾನಿಲ್ಲಿ, ಕೊಡಿ. ಹಾಗೆ ಹಾಕಬೇಡಿ ಯಾರು ಕೂಡ.
ನಿಮಗೂ ಲಾಸ್ ಆಗುತ್ತೆ, ಅದು ನೆನಪಲ್ಲಿಡಿ. ನಿಮಗೂ ಕೂಡ ಲೆಸ್ ಆಗುತ್ತೆ, ಅವರಿಗೂ ಕೂಡ ಲೆಸ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಡನ್. ನಂಬರ್ ಅಂತೂ ಹಾಕ್ಲೇಬೇಡಿ, ತಪ್ಪದು. ಸೂಪರ್ ಸಪೋರ್ಟ್ ನೆವಿ ಅವರು. ಸುನೀತಾ ರಿಟರ್ನ್ ಮಾಡಿ ಅಂತಿದ್ದಾರೆ. ಸುನೀತಾ ಸಿಸ್ ರಿಟರ್ನ್ ಮಾಡಿ. ನೆವಿ ಅವರಿಗೆ ಸುಚಿ ಎಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಅಷ್ಟು ಪೂಜಾರಿ ಅವರು ಕೂಡ ಹಾಕಿದ್ದಾರೆ, ಕನ್ನಡ ಕ್ವಿಜರ್ ಹಾಕಿದ್ದಾರೆ ನೋಡಿ. ಕಮೆಂಟ್ ರಿಲೆಕ್ಟೆಡ್ ಹಾಕಿ ಅಂತ ನೋಡಿ. ಸ್ವಲ್ಪ ಓದಿ ಅವ್ರದ್ದು ಕೂಡ ಮೆಸೇಜ್ ಓದಿ ಕೊಡಿ. ಇಲ್ಲ ನಾನು ಇಲ್ಲಿ ಬಡ್ಕೊಡ್ತಿದ್ದೀನಿ ನೋಡಿ, ಹಾಕಿ ಆ ಥರ ಹಾಕಬೇಡಿ ಅಂತ. ಲಕ್ಷ್ಮಿ ಅವರೇ ರಿಟರ್ನ್ ಮಾಡಿ, ಕಮೆಂಟ್ ಹಾಕಿದ್ದೀನಿ ನೋಡಿ ಅಂತಿದ್ದಾರೆ. ರಿಟರ್ನ್ ಮಾಡುತ್ತೇನೆ ಅಂತಿದ್ದಾರೆ. ಮಾಡ್ತಾರೆ ಸುನೀತಾ ಅವರು ಮಾಡ್ತಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮೀ ಸಿಸ್ ಆಟೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್, ರಿಟರ್ನ್ ಮಾಡಿಕೊಡ್ತೀನಿ ಅಂತಿದ್ದಾರೆ. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಎಪಿ ಡೇ ಅವರಿದ್ದಾರೆ ನೋಡಿ. ಎಪಿ ಡೇ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಡೈಲಿ ಎಲ್ಲರೂ ನನ್ನ ಲೈವಿಗೆ ಬನ್ನಿ. 1:30ರಿಂದ 2:30 ಕಿಚನ್ ಜರ್ನಿ. 1:30ರಿಂದ 2:30ವಾ? ಓಕೆ 1:30 2:30 ಅಂದರೆ ಕೆಲವೊಂದು ನನಗೆ ಸಿಗಲ್ಲ. ಕೆಲವರು ಬಂದು ಹೋದ್ರು. ಈಗ ಸುನೀತಾ ಅವರಿದ್ದಾರೆ, ಅವ್ರದ್ದು ಲೈವ್ ಕೂಡ ನನಗೆ ಸಿಗಲ್ಲ, ಅವರ ಟೈಮಿಗೂ ಸಿಗಲ್ಲ, ಯಾವ್ದಂತ ಗೊತ್ತಿಲ್ಲ ನನಗೆ. ಮೆಸೇಜ್ ಎಲ್ಲ ಇದ್ದರೆ ಮೆಸೇಜ್ ಹಾಕಿದರೆ ಖಂಡಿತ ಜಾಯ್ನ್ ಆಗ್ತೀನಿ. 1:30ಗೆ ನನ್ನ ಲೈವ್ ಮುಗಿಯುತ್ತದೆ. 2:30 ತನಕ ಇರ್ತೀರಿ ನಾವು ಬರ್ಬೋದು. ಒಂದು ಅರ್ಧ ಗಂಟೆ 20 ನಿಮಿಷ ಬಿಟ್ಟು ಬರ್ಬೋದು. ಮೆಸೇಜ್ ಹಾಕಿದರೆ ಖಂಡಿತ ಜಾಯ್ನ್ ಆಗ್ತೀನಿ. ಕನ್ನಡ ಕ್ವಿಜ್ ಫ್ಯಾಕ್ಟ್ರಿ ಅವರೇ, ಕಿಚನ್ ಜರ್ನಿ ಅಲ್ವಾ? ಓಕೆ, ಬರ್ತೀನಿ. JNS ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಸುಟ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಶಾರ್ಟ್ ವಿಡಿಯೋ ನೋಡಿ, ಅದನ್ನು ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿ JNS ಅವರು ಸೂಪರ್ ಸಪೋರ್ಟು. ವಿಡಿಯೋಗೆ ಕಮೆಂಟ್ ಲೈಕ್ ಮಾಡಿ. ಹೌದು, ವಿಡಿಯೋಗೆ ಕಮೆಂಟ್ ಲೈಕ್ ಮಾಡಿ, ಅದು ಕೂಡ ಇಂಪಾರ್ಟೆಂಟ್. ಇಲ್ಲ ಅಂದರೆ ತುಂಬ ರೂಲ್ಸ್ ಆಗಿದೆ ಯೂಟ್ಯೂಬ್ ಇದು, ನೆನಪಲ್ಲಿ. ಮುಂಚಿನಾಗೆ ಇಲ್ಲ ಈಗ ಯೂಟ್ಯೂಬ್ ನೋಡಿ. ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ವಿಡಿಯೋ ಕೂಡ ಒಮ್ಮೆ ಹಾಕಿದರೆ ಡಿಲೀಟ್ ಮಾಡುವ ಹಾಗೆ ಇಲ್ಲ, ಅದು ಕೂಡ ತುಂಬ ಕಷ್ಟ ಇದೆ ಈಗ. ವಿಡಿಯೋಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಅಂತಿದ್ದಾರೆ. ನಿಮಿ ಅವರು ಕನ್ನಡ ಕ್ವಿಜ್ ಅವರೇ ಅಂತಿದ್ದಾರೆ. ವಿಡಿಯೋಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಅಂತಿದ್ದಾರೆ. ಪೂಜಾರಿ ಅವರು. JNS ಅವರು ಸೂಪರ್ ಸಪೋರ್ಟ್. ಎಪಿ ಅವರು ಬಂದವರ ಮಕ್ಕಳನ್ನು ಬೆಳೆಸಿ, ಬಡವರ ಮಕ್ಕಳನ್ನು ಬೆಳೆಸಿ ನೋಡಿ. ಎಪಿ ಡೇ ಅವರು ಇದ್ದಾರೆ. ಎಪಿ ಡೇ ಅವರೇ, ನಾನು ನಿಮ್ಮದು ಪಿನ್ ಮಾಡ್ತೀನಿ ನೋಡಿ. ಆಗ ಅಂದ್ರಲ್ವ ನೀವು, ಮಾಡ್ತೀನಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್ ಸಪೋರ್ಟ್ ಆಗಿದ್ದಾರೆ. ಶೋಭಾ ಸುನೀತಾ ಜೈನ್ ಅವರು ವಿಡಿಯೋಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಅಂತಿದ್ದಾರೆ. ಎಪಿ ಡೇ ಅವರೇ, ಯಾರೆಲ್ಲಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ನೀವು ಕೂಡ ಆಗಿ. ಎಪಿ ಡೇ ಅವರೇ ನೋಡಿ. ಲಕ್ಷ್ಮಿ ಕ್ರಿಯೇಷನ್ ಆ್ಯಂಡ್ ಅಚ್ಚು ಪ್ರಪಂಚ ಕನ್ನಡ ಕ್ವಿಜ್ ರಿಟರ್ನ್ ಮಾಡಿ. ಲಕ್ಷ್ಮಿ ಆ್ಯಂಡ್ ಅಚ್ಚು ಪ್ರಪಂಚ ಆ್ಯಂಡ್ ಕನ್ನಡ ಕ್ವಿಜ್ ರಿಟರ್ನ್ ಮಾಡಿ ಲಕ್ಷ್ಮೀ ದೇಸಾಯಿ ಅವರಿಗೆ. ಸುನೀತಾ ಸಿಸ್ ಊಟ ಆಯ್ತಾ ಸಿಸ್, ಲೈವಿಗೆ ಬನ್ನಿ ಅಂತಿದ್ದಾರೆ. ಸಿಸ್ ಆಲ್-ಇನ್ ಒನ್ YP ಅವರು ರಿಟರ್ನ್ ಆಗಿಲ್ಲ ನೋಡಿ. ಆಲ್-ಇನ್ ಒನ್ YP ಅವರೇ ಪ್ಲೀಸ್ ಅಚ್ಚು ಅವರಿಗೆ ಒಂದು ರಿಟರ್ನ್ ಕೊಡ್ತೀರಾ? ಬರ್ತೀನಿ ಬ್ರದರ್, ಊರಿಗೆ ಹೋಗಿದ್ದೀವಿ, ಶೋ ಆಗಿಲ್ಲ ಅಂತಿದ್ದಾರೆ ನೋಡಿ. ಆಲ್-ಇನ್ ಒನ್ YP ಅವರೇ, ಅಚ್ಚು ಅವರಿಗೆ ಒಂದು ರಿಟರ್ನ್ ಕೊಡಿ. ವಿಡಿಯೋಗೆ ಕಮೆಂಟ್ ಹಾಕಿ. ಎಪಿ ಡಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸುನೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟು. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮಿ ಕ್ರಿಯೇಷನ್ ಅನ್ನು ಅಚ್ಚು ಪ್ರಪಂಚ ಆ್ಯಂಡ್ ಕನ್ನಡ ಕ್ವಿಜ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದೆ. ಸುನೀತಾ ಅವರು ಸೂಪರ್ ಸಪೋರ್ಟು. ಶುಚಿರುಚಿಯ ರಾಯ್ ಅಂತಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟು. JNS ಅವರು ಓಕೆ ಸಿಸ್ ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಓಕೆ ಬಾಯ್ ಗುಡ್ ನೈಟ್. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಶುಚಿರುಚಿ ಹಾಯ್ ಅಂತಿದ್ದಾರೆ. ಸುನೀತಾ ಡನ್. ಸೌತೆಕಾಯಿ ದೋಸೆ ಸೂಪರ್ ಅಂತಿದ್ದಾರೆ ಸುನೀತಾ ಅವರಿಗೆ. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಶುಚಿರುಚಿ ಸೂಪರ್ ಸಪೋರ್ಟ್. ದೀಪಾ ಡೈಲಿ 276.7. ಶೋಭಾ ಮುಕುಂದ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ದೀಪಾ ಅವರು ಥ್ಯಾಂಕ್ ಯು. JNS ಕನೆಕ್ಟ್ ಆಗಿ ಅಂತಿದ್ದಾರೆ. ಅವರು ಹೋದರು. ದೀಪಾ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಲಕ್ಷ್ಮಿ ಅವರು, ಲಕ್ಷ್ಮಿ ಕ್ರಿಯೇಷನ್ಸ್ ಅವರು. ಲಕ್ಷ್ಮಿ ಕ್ರಿಯೇಷನ್ ಆ್ಯಂಡ್ ಅಚ್ಚು ಪ್ರಪಂಚ ಆ್ಯಂಡ್ ಕನ್ನಡ ಕ್ವಿಜ್ ಅವರು ರಿಟರ್ನ್ ಮಾಡಿ. ಎಲ್ಲರೂ ಅವರವರ ಗಿಫ್ಟನ್ನು ರಿಟರ್ನ್ ಕೊಡಿ ಪ್ಲೀಸ್.
ಲೈಫ್ ವಿತ್ ರಂಜು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬ್ಲೂ ಡನ್ ದೀದಿ ದ ಪೂಜಾರಿ ಜಾಯಿನ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ ನೋಡಿ. ಹಾಯ್ ದೀದಿ, ಹಾಯ್, ವೆಲ್ಕಮ್ ದೀದಿ. ದೀಪಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಿಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದೆ ದೀಪಾ ಅವರು. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬ್ಲೂ ಡಾನ್ ದೀದಿ ಹಾಯ್ ಪೂಜಾರಿ ಪ್ಲೀಸ್ ಚೆಕ್ ಅಂತಿದ್ದಾರೆ. NBR ಅವರು ಸೂಪರ್ ಸಪೋರ್ಟ್. ಬ್ಲೂ ಡಾನ್ ದೀದಿ ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ YP ಸೂಪರ್ ಸಪೋರ್ಟ್. ದೀಪಾ ಸೂಪರ್ ಸಪೋರ್ಟ್. ಬ್ಲೂ ಡಾನ್ ದೀದಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಆಲ್ ಇನ್ ಒನ್. ಥ್ಯಾಂಕ್ ಯು ಬ್ಲೂ ಡಾನ್ ದೀದಿ. ಥ್ಯಾಂಕ್ ಯು ದೀಪಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. NBR ಅವರೇ ಥ್ಯಾಂಕ್ ಯು. ಡೈಲಿ ದೀಪಾಸ್ ಅವರೇ ಥ್ಯಾಂಕ್ ಯು. ಬ್ಲೂ ಡಾನ್ ದೀದಿ ಥ್ಯಾಂಕ್ ಯು. ಲೈಫ್ ಇದ್ದು ರಂಜು ಥ್ಯಾಂಕ್ ಯು. ಆಲ್ ಇನ್ ಒನ್ ಥ್ಯಾಂಕ್ ಯು. ಬ್ಲೂ ಡಾನ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಹಿಟ್ಲರ್ ಅವರು ಬಂದರು. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಂತಿದ್ದಾರೆ. ನಮಸ್ಕಾರ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಕುತ್ಕೊಳ್ಳಿಕ್ಕೆ ಆಗಲ್ಲ, ಬೆನ್ನು ನೋವಾಗುತ್ತೆ. ಲೈಕ್ ಕೊಡೋದಿದ್ರೆ ಲೈಕನ್ನು ಕೊಡಿ. ಥ್ಯಾಂಕ್ ಯು ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಸುನೀತಾ ಅವರು ಸೂಪರ್ ಸಪೋರ್ಟ್ ಆಲ್ ಇನ್ ಒನ್. ಲೈಫ್ ಇದು ರಂಜ್ ಸೂಪರ್ ಸಪೋರ್ಟ್. ಸುಜಾತಾ ಅವರು ನೈಸ್ ಅಂತಿದ್ದಾರೆ. ಸುಜಾತಾ ಅವರು ಬಂದರು ನೋಡಿ. ಲೈಕ್ ಕೊಡದಿದ್ದವ್ರು ಲೈಕನ್ನು ಕೊಡಿ. ಸುಜಾತಾ உள்ளாரு யானு சௌக்கிய இட்லர் அவரே ஈரேಂಚ್ உள்ளாரு ಯಾನು ಸೌಖ್ಯ ಈರೇಂಚ್ உள்ளாரு. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೈಫ್ ಇದ್ರೆ ಸೂಪರ್ ಸಪೋರ್ಟ್. ಸುನೀತಾ ಅವರು ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಸುನೀತಾ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, APD ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್ ಸಪೋರ್ಟ್ ಇಟ್ಲಾರ ಅವರು ಸಪೋರ್ಟ್ ಮೆಸೇಜ್ ಮಾಡಿ ಸಪೋರ್ಟ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು. NBR ಅವರು ರಿಟರ್ನ್ ಮಾಡಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು. ಬ್ಲೂ ಡನ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಆಲ್ ಇನ್ ಒನ್. ಥ್ಯಾಂಕ್ ಯು. ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್ ರಿಟರ್ನ್ ಚೆಕ್ ಮಾಡಿ ಅಂತಿದ್ದಾರೆ. 808 ಅಂತೆ ನೋಡಿ. ಬ್ಲೂ ಡನ್ ಅವರು ಸಪೋರ್ಟ್. ಹಿಟ್ಲರ್ ಅವರು 45 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಬ್ಲೂ ಡನ್ ಅವರು ಸೂಪರ್ ಸಪೋರ್ಟ್ ಬೆಸ್ಟ್ ಅಂತಿದ್ದಾರೆ. ಸುಚಿರುಚಿ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಸುಚಿರುಚಿ ಅವರು ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್ ಅಂತಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟ್. ಅಕ್ಕ ಎಂಚ ಉಳ್ಳಾರು ಯಾನ್ ಹುಷಾರಿಲ್ಲ ಸಪೋರ್ಟ್ ಮೆಸೇಜಾ. ಓಕೆ. ಲಕ್ಷ್ಮೀ ಹೋದ್ರಾ ಹೇಗೆ? ಲಕ್ಷ್ಮಿ ಅವರು ಹೋದ್ರೇನಾ ಗೊತ್ತಿಲ್ಲ. ಬೆಸ್ಟ್ ತಮ್ಮ ಬಂದ. ಊಟ ಆಯ್ತಾ ತಮ್ಮ? ಬೆಸ್ಟ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಬ್ಲೂ ಡನ್ ಅವರು ಸೂಪರ್ ಸಪೋರ್ಟ್. ಮಿಸ್ಟರ್ ಅವರು ಸೂಪರ್ ಸಪೋರ್ಟ್ ಮೆಸೇಜ್. ಓಕೆ ಸಪೋರ್ಟ್ ಹಾಕಿ ಸೂಪರ್ ಮೆಸೇಜ್. ಬ್ಲೂ ಡನ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್ YP ಸೂಪರ್ ಸಪೋರ್ಟ್. ಬ್ಲೂ ಡನ್ ದೀದಿ ಸೂಪರ್ ಸಪೋರ್ಟ್. ಬೆಸ್ಟ್ ಸೂಪರ್ ಸಪೋರ್ಟ್. थैंक यू सुपर मजे। सुनीता और सुपर सपोर्ट। ब्लू डन दीदी को किसने ज्वाइन होगा नहीं हो गए तो ज्वाइन कर दो। ब्लू डन दीदी रिटर्न देगी। सपोर्ट मैसेज सुपर सपोर्ट मैसेज। ओके ओके ब्रदर ओके। ಸುಜಾತಾ ಅವರೇ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ. ಸುಜಾತಾ ಅವರೇ ಗಿಫ್ಟ್ ಕೊಟ್ಟಿದ್ದಾರಂತೆ. ಶೋಭಾ ಮುಕುಂದ್ ಅವರು ಬೆಸ್ಟ್ ಅವರು ಹಾಯ್ ಸುಚಿ ರುಚಕ್ಕ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಇನ್ ಒನ್ ವೈಪ್. ಬ್ಲೂ ಡನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಮಿಸ್ಟರ್ ಹಿಟ್ಲರ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಸುಚಿ ರುಚಿ ವೆರಿ ಗುಡ್ ಅಂತಿದ್ದಾರೆ. NBR ಅವರು ಮಿಸ್ಟರ್ ಹಿಟ್ಲರ್ ಗಿಫ್ಟ್ ಡನ್ ಪ್ಲೀಸ್ ಅಂತಿದ್ದಾರೆ. ಮಿಸ್ಟರ್ ಹಿಟ್ಲರ್ ಅವರೇ NBR ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಆಲ್ ಇನ್ ಒನ್ ವೈ ಸೂಪರ್ ಸಪೋರ್ಟ್. ಬ್ಲೂ ಡನ್ ಆರ್ಟ್ ಗುಡ್ಡು ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಮಿಸ್ಟರ್ ಹಿಟ್ಲರ್ ಡನ್ ಅಂತಿದ್ದಾರೆ. ದೀಪಾಸ್ ಅವರು ಲಕ್ಷ್ಮಿ ಗಿಫ್ಟ್ ಕೊಟ್ಟಿದ್ದೇನೆ. ಲಕ್ಷ್ಮಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಸೂಪರ್ ಸಪೋರ್ಟ್ ಆಲ್ ಇನ್ ಒನ್ ಸೂಪರ್ ಸಪೋರ್ಟ್. ಶೋಭಾ ಮುಕುಂದ್ ಸುಜಾತಾ ಶಿಸ್ ರಿಟರ್ನ್ ಕೊಡಿ ನೋಡಿ. ಶೋಭಾ ಮುಕುಂದ್ ಅವರಿಗೆ ದೀಪಾ ಅವರು ಸೂಪರ್ ಸಪೋರ್ಟ್. ಸುಚಿರುಚಿ ಸೂಪರ್ ಸಪೋರ್ಟ್. ಸುಚಿರುಚಿ ಅಕ್ಕ ಊಟ ಆಯ್ತಾ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಯೂಸ್ಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಾ ಪೂಜಾರಿ ಆಲ್ ಇನ್ ಒನ್ ರಿಟರ್ನ್ ಮೀ. ಆಲ್ ಇನ್ ಒನ್ ಅವರೇ ಪೂಜಾರಿ ದಾ ಪೂಜಾರಿ ಅವರಿಗೆ ರಿಟರ್ನ್ ಕೊಡಿ. ಪೂಜಾರಿ ಫೈಲ್ಸ್ ಅವರಿಗೆ ರಿಟರ್ನ್ ಕೊಡಿ. NBR ಕಮೆಂಟ್ ಲೈಕ್ ಮಾಡಿ. ಇಲ್ಲ ಲೆಸ್ ಆಗುತ್ತೆ ಅಂದರು ಲಕ್ಷ್ಮೀ ದೇಸಾಯಿ ಅವರು. ದೀಪಾ ಅವರು ಸೂಪರ್ ಸಪೋರ್ಟ್ ಅಲ್ಲೇ. ಥ್ಯಾಂಕ್ ಯು ಸೋ ಮಚ್ ದೀದಿ. ದೀದಿ ಥ್ಯಾಂಕ್ ಯು. NBR ಡನ್ ಅಂತೆ ನಮ್ಮ ಮಿಸ್ಟರ್ ಹಿಟ್ಲರ್ ಅವರು. ದೀಪಾ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದು ರಂಜು. ಸುಜಾತಾ ಅವರೇ 985
ಡನ್ ಪ್ಲೀಸ್ ರಿಟರ್ನ್. ಸುಜಾತ ಅವರು ಇದ್ದೀರಾ? ಸುಜಾತ ಅವರು 1Kಗೆ ಹತ್ತಿರವಾಗಿದ್ದೀರಾ? ಇದ್ದೀರಾ? ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರು ಶುಚಿರುಚಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸುನೀತಾ ಅವರು ಬ್ಲೂಡನ್ ಹಾರ್ಟ್ ಕೊಟ್ಟಿದ್ದಾರೆ. ಶೋಭಾ ಮುಕುಂದ್ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಬ್ಲೂಡನ್ ಹಾರ್ಟ್ ಕೊಟ್ಟಿದ್ದಾರೆ. ಲಕ್ಷ್ಮಿ ಅವರು ಲಕ್ಷ್ಮೀ ಸಿಸ್ ಯಾಕೆ ಅಂತಿದ್ದಾರೆ. ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಬ್ಲೂಡನ್ ದೀದಿ ಲಕ್ಷ್ಮಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸುಜಾತ ಅವರೇ ನಿಮಗೆ ಗಿಫ್ಟ್ ತುಂಬ ಜನ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ ಅವರಿಗೆ. ಲಕ್ಷ್ಮೀ ದೇಸಾಯಿ ಗಿಫ್ಟ್ ಡನ್ 808 ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ರಿಟರ್ನ್ ಮಾಡಿ ಸಿಸ್ ಅಂತಿದ್ದಾರೆ. ರುಚಿ ರಿಟರ್ನ್ ಮೀ ಅಂತಿದೆ. ರುಚಿ ಅವರೇ ದಾ ಪೂಜಾರಿಸ್ ಅವರಿಗೆ ರಿಟರ್ನ್ ಕೊಡಿ. ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಸುಜಾತ ಅವರೇ ನಿಮಗೆ ಕೆಲವರು ಕನೆಕ್ಟ್ ಆಗಿದ್ದಾರೆ. ಶೋಭಾ ಮುಂದ್ ಅವರೆಲ್ಲ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ, ಚೆಕ್ ಮಾಡಿ ನೋಡಿ. ಸುಜಾತ ಅವರಿಗೆ ಲೈಫ್ ಇದ್ದು ರಂಜು ಅವರು ಕೂಡ ಆಗಿದ್ದಾರೆ ನೋಡಿ. ಸುಜಾತ ಅವರಿಗೆ ಕೊಡಿ, ರಿಟರ್ನ್ ಕೊಡಿ. 1Kಗೆ ಹತ್ತಿರದಲ್ಲಿದ್ದೀರಿ ನೋಡಿ ನೀವು. ಕೊಡಿ ಫಾಸ್ಟ್ ಕೊಡಿ ನೀವು. 1K ಆಗಲಿ ನಿಮಗೆ. ನೈಸ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಓಕೆ ಸಿಸ್ ಅಂತಿದ್ದಾರೆ. ಶೋಭಾ ಮುಕುಂದು ಸುಜಾತಾ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೇಗ ಮಾಡಿ ಸುಜಾತಾ ಅವರೇ ಎಲ್ರಿಗೂ. ಅವರು ಬಂದರು ಆಯ್ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಆಯ್ ರಚನಾ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಅವರು ಥ್ಯಾಂಕ್ ಯು ಸೋ ಮಚ್. ಬ್ಲೂ ಡನ್ ಆರ್ಟ್ ಕೊಟ್ಟಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟಲ್ಲಿ. ಸುನೀತಾ ಅವರು ಹಿಟ್ಲರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್ ಅಂತಿದ್ದಾರೆ. ಓಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಮೀ ಅಂತಿದ್ದಾರೆ. ಓಕೆ ನೋಡಿ, ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಕೊಡ್ತಾರೆ ಅವರು. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಚನಾ ಕೊಪ್ಪ ಅವರು ನೀವು ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಪಿನ್ ಐಡಿ ಇದ್ದಾರೆ ನೋಡಿ, ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಸುನೀತಾ ಬ್ಲಾಗ್ ಜೈನ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮಿ ಅವರು ಲಕ್ಷ್ಮೀ ದೇಸಾಯಿ ಯಾವ ಊರು ಅಂತಿದ್ದಾರೆ. ಲಕ್ಷ್ಮಿ ಅವರಿಗೆ ಲಕ್ಷ್ಮಿಯೂ ಕೇಳುದು ಲಕ್ಷ್ಮೀ ದೇಸಾಯಿ ಅವರೇ ಯಾವ ಊರು ಅಂತ ನೋಡಿ. ಒಂದೇ ಹೆಸರು ಇಬ್ಬರದ್ದು ಕೂಡ. ರಚನಾ ಅವರು ಸೂಪರ್ ಸಪೋರ್ಟ್. ಬ್ಲೂಡನ್ ಅವರು ಆರ್ಟ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿ. ಸುನೀತಾ ಅವರು ಸೂಪರ್ ಸಪೋರ್ಟ್. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ನೋಡಿ. ರಚನಾ ಅವರು ಎಸ್ ಅಂತಿದ್ದಾರೆ. ಕೊಟ್ಟಿದ್ದೀನಿ ಅಂತಿದ್ದಾರೆ. ಬ್ಲೂಡನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. NB ಅವರು ಲಕ್ಷ್ಮಿ ಗಿಫ್ಟ್ ಡನ್ ಲೈಕ್ ಕಮೆಂಟ್ ಹಾಕಿದ್ದೀನಿ ನೋಡಿ ಅಂತಿದ್ದಾರೆ. ಲಕ್ಷ್ಮಿ ಗಿಫ್ಟ್ ಡನ್ ಅಂತ ನೋಡಿ. ಸುನೀತಾ ಅವರು ಸೂಪರ್ ಸಪೋರ್ಟ್. ಆಲ್ ಇನ್ ಒನ್. ಹಾಯ್ ಪೂಜಾರಿ ಫ್ರೆಂಡ್ಸ್ ಅವರೇ ನಿಮ್ಮ ದಾಳಿಂಬೆ ಹಣ್ಣಿನ ಶಾರ್ಟ್ ವಿಡಿಯೋಗೆ ಹಾಕಿದ್ದೀನಿ ನೋಡಿ ಅಂತಿದ್ದಾರೆ. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್. ಕಾಮಾಕ್ಷಿ ಕುಮಾರಿ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಹಿಟ್ಲರ್ ಅವರು NB ಡನ್ ಅಂತಿದ್ದಾರೆ. ಪೂಜಾರಿ ಅವರು ಎಪಿ ಡೇ ರಿಟರ್ನ್ ಮೀ ಅಂತಿದ್ದಾರೆ. ಬ್ಲೂಡನ್ ಹಾಯ್ ಅಂತಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟ್. ರಚನಾ ಕೊಪ್ಪರ್ ಥ್ಯಾಂಕ್ ಯು. ಕನಿಷ್ ಅವರೇ ರಚನಾ ಕೊಪ್ಪರ್ ಸೂಪರ್ ಸಪೋರ್ಟ್. ಹಿಟ್ಲರ್ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು 98. ಸುಜಾತ ಸಿಸ್ಟರ್ ಗಿಫ್ಟ್ ರಿಟರ್ನ್ ಮಾಡಿ. ಲಕ್ಷ್ಮೀ ದೇಸಾಯಿ ಅವರಿಗೆ ಸುಜಾತ ಅವರೇ ರಿಟರ್ನ್ ಮಾಡಿ. NB ಅವರು ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟ್. ಸುನೀತಾ ಡನ್ ವೆರಿ ಯೂಸ್ಫುಲ್ ಅಂತಿದ್ದಾರೆ. ಶುಚಿರುಚಿ ಅವರು ಸಪೋರ್ಟ್ ಅಂತಿದ್ದಾರೆ. ನಮ್ಮ ಹಿಟ್ಲರ್ ಅವರು ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಚ್ಚು ಆಯ್ ಅಂತಿದ್ದಾರೆ. ಪೂಜಾರಿ ಅವರು ಪೂಜಾರಿ ಸೂಪರ್ ಸಪೋರ್ಟ್. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ. ಲಕ್ಷ್ಮಿ ಗ್ರೇಷನ್ಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಕ್ಷ್ಮಿ ಅವರು ಬಾಗಲಕೋಟೆ ಎದ್ರಿ ಲಕ್ಷ್ಮಿ ಅಕ್ಕ ಅಂತಿದ್ದಾರೆ. ಹಿಟ್ಲರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಕ್ಷ್ಮಿ ಸಿಸಿ ಯಾವ ಊರದ್ದು ನೀವು ಗೋಕಕ್ಕ. ಸುಜಾತ ಅವರೇ ನೀವು ಎಲ್ರಿಗೂ ಗಿಫ್ಟ್ ರಿಟರ್ನ್ ಕೊಟ್ರಾ. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿ. ಶುಚಿರುಚಿ ಅವರು ಊಟ ಆಯ್ತಾ ಅಂತಿದ್ದಾರೆ. ಫ್ರೆಂಡ್ಸ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ರಿಟರ್ನ್ ಮೀ ಗಿಫ್ಟ್ ಅಂತಿದ್ದಾರೆ. ಪೂಜಾರಿ ಅವರು ಲಕ್ಷ್ಮೀ ದೇಸಾಯಿ ಅವರೇ ರಿಟರ್ನ್ ಕೊಡಿ. ಶುಚಿರುಚಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮೀ ದೇಸಾಯಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಪೂಜಾರಿ ಅವರಿಗೆ. ಲಕ್ಷ್ಮೀ ದೇಸಾಯಿ ಅವರೇ ಇದ್ದೀರಾ? हाय ब्लू डन सिस्टर गिफ्ट डन रिटर्न प्लीज. ब्लू डन सिस्टर आपको गिफ्ट डन हो गया. SM क्रिएशन
टूरिस्ट एंड डिवोशनल प्लीज रिटर्न कीजिए बेस्ट 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 थैंक यू सो मच बेस्ट सपोर्ट ಮಾಡಿದೆ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರಂಜು ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಹಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ ಹಾಯ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ಯೂಸ್ಫುಲ್ ಅಂತಿದ್ದಾರೆ ಲೈಫ್ ಇದ್ರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಜರೀನಾ ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಶೋಭಾ ಮುಕುಂದ್ ಅವರು ಜರೀನಾ ಕಿಚನ್ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ರಚನಾ ಕೊಪ್ಪರ್ ಸೂಪರ್ ಸಪೋರ್ಟ್ ಲೈಫ್ ಇದ್ರೆ ಸೂಪರ್ ಸಪೋರ್ಟ್ ರಚನಾ ಅವರು ಸೂಪರ್ ಸಪೋರ್ಟ್ ರಚನಾ ಕೊಪ್ಪರ್ ಸೂಪರ್ ಸಪೋರ್ಟ್ ಕಾಮಾಕ್ಷಿ ಊಟ ಅಂತಿದ್ದಾರೆ ಊಟ ಆಗಿಲ್ಲ ಆಯ್ತು ಊಟ ಏಜಸ್ಗೆ ನೋಡಿ ಎಲ್ರಿಗೂ ಮಾಡಬೇಕು ಯಾರಿಗೆ ಮಾಡಬೇಕು ಲಕ್ಷ್ಮೀ ದೇಸಾಯಿ ಅವರೇ ನಿಮಗೂ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಪೂಜಾರಿ ಅವ್ರು ಕೊಟ್ಟಿದ್ದಾರೆ ನೋಡಿ ರಿಟರ್ನ್ ಕೊಡಿ ಥ್ಯಾಂಕ್ ಯು ಬ್ಲೂಡನ್ ದೀದಿಗೆ ಥ್ಯಾಂಕ್ ಯು ಸುಚಿ ರುಚಿ ಅವರೇ ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ ಥ್ಯಾಂಕ್ ಯು ಸೋ ಮಚ್ 5 ರಿಟರ್ನ್ ಮಾಡ್ತೀನಿ ರಿಟರ್ನ್ ಮಾಡ್ತೀನಿ ಪ್ಲೀಸ್ ಗಿಫ್ಟ್ ಡನ್ ಅಂತ ಹಾಕಬೇಡಿ ಅವರಿಗೆ ನಾನು ಅವಾಗದಿನ್ನೋ ಬೊಬ್ಬೆ ಹಾಕ್ತಿದ್ದೀನಿ ವಿಡಿಯೋಗೆ ರಿಲೇಟೆಡ್ ಕಮೆಂಟ್ ಹಾಕಿ ಅಂತ ಗಿಫ್ಟ್ ಡನ್ ಅಂತ ಯಾರು ಹಾಕಬೇಡಿ ಆಯಿತಾ ಪ್ಲೀಸ್ ನಿಮಗೆ ಎಷ್ಟು ರಿಕ್ವೆಸ್ಟ್ ಮಾಡಬೇಕು ನಾನು ಎಷ್ಟು ಮಾಡಿದ್ರೂ ಒಂದೇ ಬ್ಲೂ ಡನ್ ಗಿಫ್ಟ್ ಡನ್ ಅಂತಿದ್ದಾರೆ दीपा डैली ब्लॉग्स प्लीज रिटर्न कीजिए ब्लूडन दीदी दीपा डैली ब्लॉग्स प्लीज रिटर्न कीजिए एपी और सुपर सपोर्ट अल्लिदारे थैंक यू सो मच प्लीज गिफ्ट डन ಅಂತ ಹಾಕಬೇಡಿ ಯಾಕೆ ಹಾಗೆ ಮಾಡ್ತೀರಾ ಎಂತಕ್ಕೆ ಅವರಿಗೂ ಪಾಪ ಅವ್ರದ್ದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ ಹಾಕಿ ಹೋಯ್ತು ಇವತ್ತಿನಿಂದ ತುಂಬ ಸ್ಟ್ರಾಂಗ್ ಆಗಿದೆ ಯೂಟ್ಯೂಬ್ ಇನ್ನು ಎಲ್ಲನೂ ಚೆಕ್ ಮಾಡ್ತದೆ ನೋಡಿ ಸಾರಿ ಅಂತಿದ್ದಾರೆ ಯಾರು ನೀವಾ ಯಾರು ಹಾಕಿದ್ದು ರಂಜು ಅವರಿಗೆ ಯಾರು ಹಾಕಿದ್ದು ಸೂಪರ್ ಸಪೋರ್ಟಲ್ಲಿದ್ದಾರೆ ದೀಪ ಜಾಯಿನ್ ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ ಡನ್ ಅಂತೆ ಜಾಯಿನ್ ಪೂಜಾ ದೀಪಾ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ ರಚನಾ ಕುಪ್ಪರ್ ಅವರು ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ ಪಿ ಅವರು ಸೂಪರ್ ಸಪೋರ್ಟ್ ರಚನಾ ಅವರು ಸೂಪರ್ ಸಪೋರ್ಟ್ ಬ್ಲೂಡನ್ ಅವರು ಸೂಪರ್ ಸಪೋರ್ಟ್ ರಚನಾ ಅವರು ಸೂಪರ್ ಸಪೋರ್ಟ್ ಶುಚಿ ರುಚಿ ಬೆಸ್ಟ್ ಅಂತಿದ್ದಾರೆ ಸಾರಾ ಬ್ಯೂಟಿ ವರ್ಲ್ಡ್ ಸಾರಾ ಬ್ಯೂಟಿ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಆಯಿತಾ ಥ್ಯಾಂಕ್ ಯು ಸಾರಾ ಬ್ಯೂಟಿ ಅವರು ಥ್ಯಾಂಕ್ ಯು ಸೋ ಮಚ್ ಬ್ಲೂಡ್ ಅಂತಿದ್ದಿ ಹಾಯ್ ಅಂತಿದ್ದೆ ಲಕ್ಷ್ಮಿ ಅವರು ಸಾರಾ ಬ್ಯೂಟಿ ವರ್ಲ್ಡ್ ರಿಟರ್ನ್ ಮಾಡಿ ಅಂತಿದ್ದಾರೆ ಲಕ್ಷ್ಮಿ ಅವರು ಕೊಡಿ ಎಲ್ರಿಗೂ ಅವರವರ ಗಿಫ್ಟ್ ಕೊಡಿ ಎಲ್ರಿಗೂ ಸಪೋರ್ಟ್ ಮೆಸೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಾರಾ ರಿಟರ್ನ್ ಮೀ ಅಂತಿದ್ದಾರೆ ಪೂಜಾರಿ ಅವರಿಗೆ ಸಾರಾ ಅವರೇ ರಿಟರ್ನ್ ಕೊಡಿ ರಿಟರ್ನ್ ಗಿಫ್ಟ್ ಅಂತ ಯಾರು ಹಾಕಬೇಡಿ ಪ್ಲೀಸ್ ಗಿಫ್ಟ್ ನಂಬರ್ ಹಾಕಬೇಡಿ ಗಿಫ್ಟ್ ಪೆಟ್ಟಿಗೆ ಹಾಕಬೇಡಿ ಏನು ಹಾಕಬೇಡಿ ದೀಪಾ ಸೂಪರ್ ಸಪೋರ್ಟ್ ಹಾಯ್ ವಿಭಾನ ಅವರು ಬಂದರು ಹಾಯ್ ವೆಲ್ಕಮ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಅಭಿ ಅವರೇ ಪ್ಲೀಸ್ ರಚನಾ ಅವರು ಸೂಪರ್ ಸಪೋರ್ಟ್ ಎಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ ಎಪಿ ಅವರಿದ್ದಾರೆ ಕನೆಕ್ಟ್ ಆಗಿ ಹೊಸಬ್ರು ಯಾರೆಲ್ಲ ಇದ್ದೀರಾ ಕನೆಕ್ಟ್ ಆಗಿ ಸಾರಾ ಬ್ಯೂಟಿ ಅವರು ಲೈಕ್ ನಾನು ಆಗಲೇ ಕೊಟ್ಟೆ ಸಿಸ್ ಹೌದಾ ಓಕೆ ಕೊಟ್ರಲ್ವಾ ಅಭಿ ಅವರೇ ಒಂದು ಲೈಕ್ ಕೊಡಿ ಊಟ ಆಯ್ತಾ ಎಲ್ಲರದು ಅಂತಿದ್ದಾರೆ ನೋಡಿ ಲಕ್ಷ್ಮಿ ಅವರು ತುಂಗಭದ್ರಾ ಡ್ಯಾಮ್ ಕಮೆಂಟ್ ಮಾಡಿದ್ದೀನಿ ನೋಡಿ ಚೆಕ್ ಮಾಡಿ ಪೂಜಾರಿ ಅವರೇ ಅಂತಿದ್ದಾರೆ NBR ಅವರು ಸೂಪರ್ ಅಂತಿದ್ದಾರೆ ರಚನಾ ಕೊಪ್ಪರ್ ಸೂಪರ್ ಸಪೋರ್ಟ್ ಡೈಲಿ ದೀಪಾ ಡೈಲಿ ಅವರು ಸೂಪರ್ ಸಪೋರ್ಟ್ ಬ್ಲೂಡನ್ ಅವರು ಸೂಪರ್ ಸಪೋರ್ಟ್ ರಚನಾ ಕುಪ್ಪರ್ ಸೂಪರ್ ಸಪೋರ್ಟ್ ಎಪಿ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ 50 ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಚಿ ರುಚಿ ಅವರೇ ಥ್ಯಾಂಕ್ ಯು ಎಪಿ ಅವರಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬೆಸ್ಟ್ ಅಂತಿದ್ದಾರೆ ಬ್ಲೂಡನ್ ದಿ ಸೂಪರ್ ಸಪೋರ್ಟಲ್ಲಿದ್ದಾರೆ ನಾನು ಕನ್ನಡಿಗ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಕನ್ನಡಿಗ ಅವರೇ ಥ್ಯಾಂಕ್ ಯು ಸೋ ಮಚ್ ಇದ್ದೀರಾ ಬ್ಲೂ ಕೊಡ್ತೀನಿ ಕನೆಕ್ಟ್ ಆಗಿ ಎಲ್ರಿಗೂ ಯಾರಾದರೂ ಒಂದು ಮೆಸೇಜ್ ಹಾಕಿದರೆ ಹೋಗಿ ಕನೆಕ್ಟ್ ಆಗಬೇಡಿ 2-3 ಮೆಸೇಜ್ ಬರಲಿ ಮತ್ತೆ ಕನೆಕ್ಟ್ ಆಗಿ ಎಲ್ಲರೂ ಮತ್ತೆ ಗಿಫ್ಟ್ ಬಂದಿಲ್ಲ ಅಂತ ಅನ್ಬೇಡಿ
ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ಶುಚಿರುಚಿ ಅವರು. ಸೂಪರ್ ಸಪೋರ್ಟಲ್ಲಿದೆ. ಬ್ಲೂಡನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮಲಗುವಾಗ ನಗು ನಗುತ್ತಾ ಮಲಗಿ, ನಮ್ಮ ನಗು ನೋಡಿ ಕಣ್ಣುಗಳು ದುರ್ವಾಗಲಿ. ಗುಡ್ ನೈಟ್ ಅಂತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಬ್ಲೂ ಕೊಡಬೇಕಾ? ನಾನು ಕನ್ನಡಿಗ ಬ್ಲೂ ಕೊಡಬೇಕಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಎಪಿ ಡೇ ಅವ್ರ ಸೂಪರ್ ಸಪೋರ್ಟ್, ನಮ್ಮ ಕನ್ನಡಿಗ ಸೂಪರ್ ಸಪೋರ್ಟ್. ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್ ಅವರು ಗುಡ್ ಈವ್ನಿಂಗ್ ಮೇರಿ ಬಡಿ ಬೆಹನ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ನಗು ನಗುತ್ತಾ ಮಲಗು ಅಂತಿದ್ದಾರೆ ನೋಡಿ. ಎಪಿ ಡೇ ಲಕ್ಷ್ಮೀ ದೇಸಾಯಿ ಅವರು. ಸುಜಾತಾ ಸಿಸ್ ರಿಟರ್ನ್ ಮಾಡಿ. ಸುಜಾತಾ ಅವರೇ ರಿಟರ್ನ್ ಕೊಡಿ ಪ್ಲೀಸ್. ನಾನು ಕನ್ನಡಿಗ ಅಂತ ಮಲಗುವಾಗ ನಗು ನಗುತ್ತಾ ಮಲಗಿ ಅಂತಿದ್ದಾರೆ ನೋಡಿ. ನಿಮಗೆ ಬ್ಲೂ ಕೊಡಬೇಕಾದ್ರೆ ಕೊಡ್ತೀನಿ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆರ್ ಕೆ ಯೂಟ್ಯೂಬ್ ಅವರು ಸಭಿ ಲೋಗ್ ಮುಜೆ ಜಾಯಿನ್ ಕೀಜಿಯೇ ಸಬ್ಕೋ ರಿಟರ್ನ್ ಮಿಲೇಗಾ ಅಂತಿದ್ದಾರೆ ನಮ್ಮ ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್ ಅವರು. ನಾನು ಕನ್ನಡಿಗ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮುಜೆ ಜಾಯಿನ್ ಕೀಜಿಯೇ ಸಭಿ ಕೋ ರಿಟರ್ನ್ ಮಿಲೇಗಾ. ಆರ್ ಕೆ ಯೂಟ್ಯೂಬ್ ಚಾನಲ್ ಅವರು. ನಾನು ಕನ್ನಡಿಗ ಗಿಫ್ಟ್ ಕೊಡಿ. ಅಬೀಸ್ ಕಿಚನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಪಿ ಅವರು. ಆರ್ ಕೆ ಯೂಟ್ಯೂಬ್ ಚಾನಲ್ कनेक्ट करो बायो भैया. आर के भैया प्लीज कनेक्ट करो, कनेक्ट हो जाओ एपी डे ब्रदर को. दोस्तों प्लीज ज्वाइन कीजिए, सभी लोगों को रिटर्न मिलेगा. आर के यूट्यूब डांसर प्लीज आप भी ज्वाइन कीजिए. सब लोग रिटर्न करेगा. प्लीज आप भी ज्वाइन कीजिए. एक के साथ ज्वाइन करने का है ना, सबको साथ आप भी ज्वाइन कर लो. सब गिफ्ट ज़्यादा मिलता है आपको. ज्वाइन कर लो जल्दी जल्दी से. ಸೂಪರ್ ಅಂದಿದ್ದಾರೆ. ಎಸ್ ಎಮ್ ಡನ್. ಕಮೆಂಟ್ ರಿಟರ್ನ್ ಎಡಿಟ್ ಮಾಡಿ. ಎಸ್ ಎಮ್ ಅವರೇ ಪ್ಲೀಸ್ ಡನ್ ಅಂತೆ ನೋಡಿ. 8211 ಕಮೆಂಟನ್ನು ಎಡಿಟ್ ಮಾಡಿ. ಎಸ್ ಎಮ್ ಅವರೇ ಪ್ಲೀಸ್ ಅವರಿಗೆ ಕಮೆಂಟ್ ಎಡಿಟ್ ಮಾಡಿ. ಕಮೆಂಟ್ ಹಾಕಬಾರ್ದಂತಲ್ವ, ಗೊತ್ತಾಗಲ್ಲ, ಅದು ಕಷ್ಟ ಆಗುತ್ತಂತೆ ಇವಾಗ. ಮುಂಚೆ ಆದರೂ ಗೊತ್ತಾಗಲಿಲ್ಲ. ಆರ್ ಕೆ ಗಿಫ್ಟು ರಿಟರ್ನ್ ಕರುಂಗಿ ದೇದೋ ಅಂತಿದ್ದಾರೆ ಸಾರಾ ಬ್ಯೂಟಿ ಅವರು. ಅವರು ಕೇಳ್ತಾರೆ ನೀವು ಕೊಡಿ ಅಂತ. ದೀಪಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ. प्लीज़ दोस्तों मेरे चैनल को 50 सब्सक्राइबर क्या दीजिए. मैं आप सभी को लोगों से साथ जोड़कर रिक्वेस्ट करता हूँ. भैया मैं एक बोलती हूँ, आप भी ज्वाइन कीजिए सबके साथ. आपको भी रिटर्न मिलेगा, उनको साथ रिटर्न मिलेगा. उन लोगों को ज्वाइन करना, आप भी ज्वाइन कीजिए, रिटर्न मिलेगा ही ना. ಎಂತಾದರೂ ಮಾಡ್ಕೊಳ್ಳಿ ಅವರು. ಅವರಿಗೆ ಅಂದದ್ದು ಅವರಿಗೆ ಬೇರೆಯವರೇ ಜಾಯಿನ್ ಆಗಬೇಕು, ಅವರಾಗಿ ಜಾಯಿನ್ ಆಗೋದೇ ಇಲ್ಲ. ಅದೇಗೆ ಯಾಕೆ ಮಾಡ್ತಾರೆ? ಎಲ್ಲರೂ ಒಂದೇ ಅಲ್ವಾ, ಒಬ್ರಿಗೊಬ್ರು ಜಾಯಿನ್ ಆಗಬೇಕು. ಆಯಿತು, ಮುಗೀತು. ಥ್ಯಾಂಕ್ ಯು ಆರ್ ಕೆ ಯೂಟ್ಯೂಬ್ ರಿಟರ್ನ್ ಕರಿಯೇ. आर के यूट्यूब प्लीज़ रिटर्न करिए. एपी डे ब्रदर डन हो गए आपको. आर के ब्रू प्लीज़ रिटर्न कीजिए एपी डेज भैया को. दीदी प्लीज़ मेरे को कनेक्ट कर दीजिए. भैया मैंने बोला ना आपको एपी डे कनेक्ट हो गया. आप रिटर्न कीजिए. बाद में आप भी सबको हो जाओ. सब लोग रिटर्न देता है, आप भी हो जाओ, उन लोग भी होता है. ಕುಳ್ಳಿನಡೆ ಬರುಡುವಂಡ ಕೂತಲ್ಲಿಗೆ ಬರುವುದು ಹೇಗೆ ಅದು? ಮತ್ತೆ ರುಚಿ ಜಸ್ಟ್ ಅಂತಿದ್ದಾರೆ. ದೀಪ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಕೊಪ್ಪ ಸೂಪರ್ ಸಪೋರ್ಟ್. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಎಪಿ ಅವರು ಸೂಪರ್ ಸಪೋರ್ಟ್.
ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎಲ್ರಿಗೂ. ದೀದಿ ಮೇರಾ ಲೋ ಕಿ ಮೇರಾ ಲೂ ಲೂ ಕೀಜಿಯೇ ಪ್ಲೀಸ್. ಎಂತ ಮಾತಾಡ್ತಾರ ದೇವ್ರಿಗೆ ಗೊತ್ತು. ಮೇರಾ ಲೋ ಕೀಜಿಯೇ भाई, वो भाई आर के भाई, प्लीज सबको साथ ज्वाइन करो. आप भी ज्वाइन हो जाओ प्लीज, रिक्वेस्ट आपके साथ. उन लोग ज्वाइन नहीं होएगा तो मैं क्या करूँ? आप भी ज्वाइन हो जाने का ही ना भैया. आपको गिफ्ट चाहिए ना? अभी आपको गिफ्ट चाहिए ना? आप प्लीज़ ज्वाइन कर दीजिए सबके साथ. आपको गिफ्ट मिलेगा, ज़रूरी मिलेगा. आप ज्वाइन कर दीजिए. आपको अभी गिफ्ट चाहिए ना? हमको मैं देखो 1 महीने में 1K किया. मैंने किसी के पास दे दो ऐसा नहीं बोला. मैं डायरेक्ट जाके गिफ्ट करके उनके साथ लेके आ गए. मैं डायरेक्ट ऐसा करो भैया, आपको भी देता है उन लोगों, आप भी ज्वाइन करो. सब लोग करता है, एक के साथ एक ज्वाइन करने का ही ना. मैं कैसे देंगी? उन लोग नहीं देगा तो मैं कैसे देंगी? आप भी ज्वाइन करो. ಎಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಎಲ್ರಿಗೂ ಕೂತಲ್ಲಿ ಬರಬೇಕಂದ್ರೆ ಬರುತ್ತಾ? ಬರಲ್ಲ. ಅವರಾಗಿ ಬಂದು ಜಾಯಿನ್ ಆಗಬೇಕಲ್ವಾ? ಯಾರು ಕೂಡ ಇಲ್ಲಿ ಮೇಲು ಕೇಳು ಇಲ್ಲ, ಎಲ್ಲರೂ ಒಂದೇ. सारा ब्यूटी और आर के ब्रदर, प्लीज़ आपको एपी डे एंड आर के सारा ब्यूटी दीदी एंड एपी डे ब्रदर गिफ्ट डन हो गया. आप प्लीज़ रिटर्न कीजिए, जल्दी से जल्दी रिटर्न कीजिए. दीदी दिया दीदी प्लीज़ रिटर्न कीजिए. सारा ब्यूटी दीदी कीजिए, रिटर्न कीजिए. हाँ, सारा ब्यूटी दीदी निಮಗೆ ಕೊಟ್ಟಿದ್ದಾರಂತೆ ನೋಡಿ रिटर्न. हाँ, वो दीदी ने रिटर्न कीजिए. आपको डन हो गया दीदी के तरफ से. आर के यू डांसर रिटर्न प्लीज़. आर के डांसर लक्ष्मी क्रिएशन प्लीज़ रिटर्न कीजिए. लक्ष्मी क्रिएशन दीदी को रिटर्न कीजिए. आर के डांसर लक्ष्मी क्रिएशन दीदी को रिटर्न कीजिए. सुपर सपोर्ट द पुजारी और सुपर सपोर्ट ब्लू डन और सुपर सपोर्ट. ಕೂತಲ್ಲಿ ಬರೋದಿಲ್ಲ ಯಾವ ಗಿಫ್ಟೂ. ನಾವು ಕೂಡ ಕಷ್ಟಪಡಬೇಕು. ಕೊಡಿ ಅನ್ನೋದಲ್ಲ, ನಾವು ಕೂಡ ಹೋಗಿ ಜಾಯಿನ್ ಆಗಬೇಕು. ಅದೇ ಗಿಫ್ಟ್ ಅಂತಾರೆ. ನಾವು ಕೂತಲ್ಲಿ ನನಗೆ ಕೊಡಿ ಅಂದರೆ ಎಲ್ಲರೂ ಕೊಡಲಿಕ್ಕೆ ರೆಡಿ ಇರಲ್ಲ, ಕೆಲವರು ಕೊಡ್ತಾರೆ. ನಾವು ಕೂಡ ಹೋಗಿ ಜಾಯಿನ್ ಆಗಬೇಕಲ್ವ? ಭರವಸೆ ಇಡಬೇಕು ಒಬ್ಬರ ಮೇಲೆ ಒಬ್ಬರು. ಭರವಸೆ ಇಟ್ಟರೆ ಎಲ್ಲದರಲ್ಲಿ ಮುಂದುವರಲು ಸಾಧ್ಯ. ಸೂಪರ್ ಸಪೋರ್ಟ್ ದೀಪಾ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. रिमूव पिन ओके दीदी, थैंक यू दीदी. लाइक की भैया प्लीज़ रिटर्न कीजिए. लाइफ की भैया कौन सा लाइफ की भैया प्लीज़ रिटर्न कीजिए. ಯಾರದು ಲೈಫು? ಲಕ್ಷ್ಮಿ ವಿದ್ದ ಲೈಫು. ಹಾಂ, ಲೈಫ್ ವಿದ್ ರಂಜು ಇದ್ದೀರಾ ನೋಡಿ? ನಿಮಗೆ ಕೊಟ್ಟಿದ್ದಾರಂತೆ ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್ ಅವರು. ರಿಟರ್ನ್ ಕೊಡಿ. ಬ್ಲೂ ಡನ್ ಆರ್ಟ್ ಕೊಟ್ಟಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. 2 2 3 ಅಭಿ ಇಬನ್ ಡನ್ ರಿಟರ್ನ್ ಮಾಡಿ. 2 2 3 ಅಭಿ ಇಬನ್ ಡನ್ ರಿಟರ್ನ್ ಮಾಡಿ. प्लीज़ रिटर्न कीजिए प्लीज़, बंद कीजिए. क्या वो देवा ಏನು ಮೆಸೇಜ್ ಹಾಕ್ತಾರಾ ದೇವ್ರಿ. ब्लोडर दीजिए प्लीज़, बंद कीजिए. क्या बंद करने का भैया? लीडर दीजिए प्लीज़, बंद कीजिए. इंतर थैंक यू मैडम ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಪೂಜಾರಿ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ಆರ್ ಕೆ ಡನ್ ಪ್ಲೀಸ್ ರಿಟರ್ನ್.
लाइफ विद रंजू डन। आर के ब्रदर प्लीज रिटर्न कीजिए। आर के ब्रदर लाइफ विद रंजू एपी एंड लक्ष्मी प्लीज रिटर्न कीजिए। थैंक यू ब्लूडन दीदी, थैंक यू सो मच। सुपर सपोर्ट सुपर सपोर्ट सुपर सपोर्ट। ಲಕ್ಷ್ಮಿ ಸಿಸ್ಟರ್ ಗಿಫ್ಟೆಡ್ ಅಂಡ್ ಶಾರ್ಟ್ ಕಮೆಂಟ್ ಮಾಡಿದ್ದೀನಿ ನೋಡಿ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆರ್ ಕೆ ರಿಟರ್ನ್ ಕರೋ ಉನ್ಕೋ ರಿಟರ್ನ್ ಅವರಿಗೆ ರಿಟರ್ನ್ ಮಾಡ್ಲಿಕ್ಕೆ ಬರುದಿಲ್ವಾ? ಅಲ್ಲ ರಿಮೂವ್ ಮಾಡಿದೆ. ಥ್ಯಾಂಕ್ ಯು ಮಚ್. ಯಾರ್ದು ನಂದ ಯಾರ್ದು? ಅಭಿ ಥ್ಯಾಂಕ್ ಯು ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಕ್ಷ್ಮಿ ಅವರು ಸುಜಾತ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು. ರಿಮೂವ್ ಪಿನ್ ಅಂತಿದ್ದಾರೆ, ತುಂಬ ಸರ್ತಿ ಅಂದಿದ್ದಾರೆ, ನಾನು ಈಗ ರಿಮೂವ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. सारा डन प्लीज। आर के और लक्ष्मी दीदी रिटर्न कीजिए। लक्ष्मी दीदी ने आपको दिया भैया लक्ष्मी क्रिएशन, आप लक्ष्मी देसाई को दे दिया, किसको दे दिया? लक्ष्मी 2 लक्ष्मी है इधर, प्लीज किसको दिया आपने? लक्ष्मी और लक्ष्मी दीदी रिटर्न कीजिए. ನೋಡಿ ಅವ್ರದ್ದು ಗಿಫ್ಟ್ ಯಾರಿಗೆಲ್ಲ ಬಂದಿದೆ ನೋಡಿ. ಇಬ್ರು ಲಕ್ಷ್ಮಿ ಇದ್ದಾರೆ, ಹೌದು. ಒಂದು ಲಕ್ಷ್ಮಿ ದೇಸಾಯಿ ಇದ್ದಾರೆ, ಒಂದು ಲಕ್ಷ್ಮಿ ಕ್ರಿಯೇಷನ್ ಅವರಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಇವರು ಯಾರು, ಇವರು ದೀಪಾಸ್ ಅವರಿದ್ದಾರೆ. ಸಾರಾಸಿಸ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಸಾರಾಸಿಸ್ ಲೈಫ್ ಇದ್ದು ರಂಜು ಅವರಿಗೆ ರಿಟರ್ನ್ ಕೊಡಿ. ಸಾರಾಸಿಸ್ ಇದ್ದೀರಾ? ಪ್ಲೀಸ್ ಸ್ವಲ್ಪ ಲೈಫ್ ಇದ್ದು ರಂಜು ಅವರಿಗೆ ರಿಟರ್ನ್ ಕೊಡಿ. ಯಾರು ಕೂಡ ಗಿಫ್ಟ್ ಡನ್ ಅದು ಬಾಕ್ಸ್ ನಂಬರ್ ಅದೇನು ಹಾಕ್ಲಿಕ್ಕೆ ಹೋಗಬೇಡಿ, ನನಗೆ ಗೊತ್ತಿಲ್ಲ. ಮತ್ತು ನಾಳೆ ಲೆಸ್ ಆಯ್ತು ಅಂತ ನನ್ನ ನಮ್ಮಲ್ಲಿ ಬಂದು ಇದು ಮಾಡಲಿಕ್ಕೆ ಇಲ್ಲ ಅಷ್ಟೇ. ನಾನು ಬೊಬ್ಬೆ ಹಾಕುವಷ್ಟು ಹಾಕಿದ್ದೇನೆ, ಪ್ರತಿ ಇದರಲ್ಲೂ ನಾನು ಇದು ಮಾಡ್ತೀನಿ. ಅವ್ರು ಲಕ್ಷ್ಮೀ ದೀದಿ ಹಿಂದಿ ಅವರಿಗೆ ಹೇಳಿ ರಿಟರ್ನ್ ಮಾಡೋದಕ್ಕೆ, ಇಲ್ಲ ಅಂದರೆ ರಿಟರ್ನ್ ಮಾಡಲ್ಲ. आर के यूट्यूब डांसर प्लीज रिटर्न कीजिए. द पुजरीस भैया को रिटर्न कीजिए प्लीज. आर के यूट्यूब डांसर. ಅಯ್ಯೋ ದೇವ, ನೀವು ಅವ್ರು ಎಂತಕ್ಕೆ ಬಂದರು ನನಗೆ ತಲೆ ತಿನ್ನಲಿಕ್ಕೆ. ಯಾರಿಗೆ ಕೊಟ್ಟರು ಯಾರಿಗೆ ಕೊಟ್ಟಿಲ್ಲ ಅಂದರೆ ನನಗೆ ಗೊತ್ತಿಲ್ಲ. ಸೂಪರ್ ಸಪೋರ್ಟು ನಿಮಗೆ ದೇಸಾಯಿ ಕೊಟ್ಟಿದ್ದು. ಸಾರಾ ಬ್ಯೂಟಿ ಅವರೇ ಪ್ಲೀಸ್ ಲೈಫ್ ಇದ್ದು ರಂಜು ಅವರಿಗೆ ಕೊಡಿ. ವಿ ಆರ್ ಅವರು ಬಂದರು. ಆಯ್ ವೆಲ್ಕಮ್ ವಿ ಆರ್ ಅವರೇ ವೆಲ್ಕಮ್. ಲಕ್ಷ್ಮೀ ದೇಸಾಯಿ ಸಾರಿ ಅಂತಿದ್ದಾರೆ, ಯಾಕೆ? ದೀಪಾ ಸೂಪರ್ ಸಪೋರ್ಟ್ ವಿ ಆರ್ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ಸಾರಾ ಸಿಸ್ ಓಕೆ ಅಂತಿದ್ದಾರೆ. ವಿ ಆರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಲೈಫ್ ಇದ್ದು ರಂಜು ಸಾರಾ ಬ್ಯೂಟಿ ಪ್ಲೀಸ್ ರಿಟರ್ನ್. ಸಾರಾ ಬ್ಯೂಟಿ ಪ್ಲೀಸ್ ರಿಟರ್ನ್. ಪ್ಲೀಸ್ ಎಲ್ಲರ ಗಿಫ್ಟ್ ಎಲ್ರಿಗೂ ಕೊಡಿ ಆಯ್ತಾ? ಸಾರಾ ಬ್ಯೂಟಿ ಅವರೇ ಪ್ಲೀಸ್ ಒಂದು ರಿನ್ ಕೊಡಿ. ಲೈಫ್ ಇದ್ದು ರಂಜು ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪಾ ಅವರು ವಿ ಆರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಿಂದಿ ಅವರಿಗೆ ಹೇಳಿ ರಿಟರ್ನ್ ಮಾಡೋದಕ್ಕಿಲ್ಲ ಅಂದರೆ ರಿಟರ್ನ್ ಮಾಡಲ್ಲ. ಅಯ್ಯೋ ಹಿಂದಿ ಅವರೇ ಎಲ್ಲಿದ್ದೀರಾ ನೀವು? ಆರ್ ಕೆ ಡ್ಯಾನ್ಸರ್ ಅವರೇ ಪ್ಲೀಸ್ ರಿಟರ್ನ್ ಕೀಜಿಯೇ. ಸಪೋರ್ಟ್ ಅಂತಿದ್ದಾರೆ ದೀಪಾ ಅವರು. ಇವರು ನನ್ನ ತಲೆ ತಿನ್ನಲಿಕ್ಕೆ ಬಂದಿದ್ದಂತ. ಲಕ್ಷ್ಮೀಜಿ ರಿಟರ್ನ್ ಕರ್ ದಿಯಾ, ಓಕೆ ಗುಡ್. ಆರ್ ಕೆ ಯೂಟ್ಯೂಬ್ ಡ್ಯಾನ್ಸರ್ ಪ್ಲೀಸ್ ರಿಟರ್ನ್ कीजिए. पुजरीस प्लीज ಅವರಿಗೆ ರಿಟರ್ನ್ कीजिए. उन भैया को रिटर्न कीजिए प्लीज, रिटर्न कीजिए. सुपर सपोर्ट. आनंद मौत मॉर्निंग नाइट 8 मौत ಲೈ ಇದೆ ಬನ್ನಿ ಅಂತಿದ್ದೆ. ಸಪೋರ್ಟ್ ಅಲ್ಲಿದ್ದಾರೆ ಅವರಿಗೆ. ನನಗೆ ಏನು ಮಾಡೋದು ಪಾಪ, ತಲೆ ಬಿಸಿ ಆಗ್ತುಂಟು ನನಗೆ. ಏನೋ ಗೊತ್ತಾಗಲ್ವೇನ, ಅದಕ್ಕೆ ಕೊಡಿ ಅಂದಿದ್ದ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಯ್ಯಾ ಆಪ್ಕೋ ಹೋಗಯಾ ರಿಟರ್ನ್? सभी लोगों को रिटर्न करो, मिलकर सबको रिटर्न करूँगा. भैया आर के यूट्यूब डांसर भैया प्लीज़ द पुजरीस भैया को रिटर्न कीजिए.
प्लीज़ प्लीज़ आप पुजारी भैया को रिटर्न कीजिए, प्लीज़ जल्दी से जल्दी रिटर्न कीजिए. ಅಯ್ಯೋ ದೇವ, ಪ್ಲೀಸ್ ಜಲ್ದಿ ಸೆ ಜಲ್ದಿ ರಿಟರ್ನ್ ಕೀಜಿಯೇ, ರಿಟರ್ನ್ ಮಿಲೇಗ ಅಂತಿದ್ದಾರೆ ನೋಡಿ. ಯಾರಿಗೆ ಅದು? ಯಾರು ಬೇಗ ಬೇಗ ರಿಟರ್ನ್ ಮಾಡಿ, ಅವ್ರು ರಿಟರ್ನ್ ಕೊಡ್ತಾರಂತೆ. ಕನೆಕ್ಟ್ ಆಗಿ ಅಂತಿದ್ದಾರೆ ಅವರು. 963 ಡನ್. ವಿ ಆರ್ ಕುಕಿಂಗ್ ಚಾನಲ್ ಗಿಫ್ಟ್ ಡನ್ ಅಂತಿದ್ದಾರೆ ಅಭಿ ಅವರು ನೋಡಿ. ದೀಪಾ ಸಪೋರ್ಟ್ ಅಲ್ಲಿದ್ದಾರೆ. ವಿ ಆರ್ ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಭಯ್ಯ ಆಯ್ ಅಂತಿದ್ದಾರೆ. ಆಯ್ ಜನರಲ್ ನಾಲೆಜ್ ಭಯ್ಯ, खाना हो गया भाई आपका? आर के यूट्यूब और दोस्तों जल्दी से रिटर्न कीजिए, रिटर्न करूँगा. अयो भैया आप रिटर्न कीजिए, रिटर्न करूँगा. मेरा मतलब क्या है, आपको रिटर्न, आपको गिफ्ट चाहिए, आप रिटर्न करेगा ವೈಸಾ ನೋಡಿ. ಅವರಿಗೆ ರಿಟರ್ನ್ ಅವ್ರು ಕೊಡ್ತಾರಂತೆ, ಅವರಿಗೆ ಕನೆಕ್ಟ್ ಆಗಬೇಕಂತೆ. ಪೂಜಾರಿ ಪೈಲ್ಸ್ ಡನ್ ಅಂತಿದ್ದಾರೆ. ಆರ್ ಆರ್ ಅಡಿಗೆ ಅವರು ಬಂದರು ನೋಡಿ. ಹಾಯ್ ವೆಲ್ಕಮ್ ವೆಲ್ಕಮ್. ಲಕ್ಷ್ಮೀ ಇದ್ರವರು ಅಕ್ಕ ಅವರಿಗೆ ಕಮೆಂಟ್ ಯಾರು ಮಾಡಿದ್ದಾರೆ ಅವರಿಗೆ ಫಸ್ಟ್ ಕೊಡಿ ಎನ್ನಿ. ಭಯ್ಯ आर के डांसर भैया प्लीज़, आपको पहले का कमेंट किसने भेजा उनको रिटर्न कीजिए प्लीज़, जल्दी से जल्दी कीजिए. वी आर कुकिंग डन अंतिದೆ. दीपा सुपर सपोर्ट. अभी से और वी आर कुकिंग चैनल गिफ्ट डन. वी आर कुकिंग चैनल गिफ्ट डन अंतिದ್ದಾರೆ. आर के यूट्यूब चैनल बाई लोग रिटर्न कीजिए, सबको रिटर्न मिलेगा ಅಂತಿದ್ದಾರೆ. ಅಯ್ಯೋ ದೇವ ಪರಮಾತ್ಮ, ಅವ್ರು ಏನಂತ ಅನ್ನೋದು ನನಗೆ ಗೊತ್ತಾಗಲ್ಲ. ಅಯ್ಯೋ ದೇವ, ಏನು ಅನ್ಬೇಕಂತಾನೆ ನನಗೆ ಗೊತ್ತಾಗಲ್ಲ ಅವರಿಗೆ. ಅವು ಯಶು ಪಾಡ್ತಾನೆ, ಯಶು ವಿ ಆರ್ ಗೊತ್ತು ಜಂಕ್ ಬಂದು ಮಲ್ಪ್ಲೆ. ಯಾನ್ ದೆಪ್ಪರ ಬಂದೈತೆ ಅವು ಲೈಟ್ ದಿನ ದೆಪ್ಪಲು ಬಂದು ಮಲ್ಪ್ಲೆ, ರೆಡ್ ಹಿಡ್ದು ಮಲ್ಪ್ಲೆ. ವಿ ಆರ್ ಕುಕಿಂಗ್ ಸೂಪರ್ ಸಪೋರ್ಟ್ ಅಲ್ಲಿದೆ. ಲಕ್ಷ್ಮೀ ದೇಸಾಯಿ ಅವರು ನಗಾಡ್ತಿದ್ದಾರೆ. ಯಾಕೆ ನಗಾಡ್ತಿದ್ದೀರಾ? ದೀಪಾ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. आर के यूट्यूब चैनल अभी में भैया प्लीज़ रिटर्न कीजिए. अभी भैया प्लीज़ रिटर्न कीजिए आर के यूट्यूब चैनल डांसर को. अभी भैया आपको रिटर्न आप कीजिए प्लीज़. सुपर सपोर्ट अಲ್ಲಿದ್ದಾರೆ. ನೋ ನೈಸ್ ಲೈವ್ ಅಂತಿದ್ದಾರೆ ದೀಪಾ ಅವರು. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ. ಅಯ್ಯೋ ದೇವ. ಆರ್ ಕೆ ಬ್ರೂ ಫಸ್ಟ್ ಯು ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಆರ್ ಕೆ ಬ್ರೂ ಫಸ್ಟ್ ಯು ರಿಟರ್ನ್ ಪ್ಲೀಸ್. ಅವರು ಎಂತ ಮಾತಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗಲ್ಲ, ಓದಲಿಕ್ಕೆ ಅರ್ಥ ಆಗುತ್ತೆ. ಆರ್ ಆರ್ ಅಡ್ಗೆ ಅವರು ಸೂಪರ್ ಸಪೋರ್ಟು. ವಿ ಆರ್ ಅವರು ಸೂಪರ್ ಸಪೋರ್ಟು. ಲೈಫ್ ಇದ್ ರಂಜು ಅವರು ಆಲ್ ಆರ್ ವೈಟಿಂಗ್ ಡನ್ ಹರ್. ಆಲ್ ಆರ್ ವೈಟಿಂಗ್ ಹರ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ವಿ ಆರ್ ಅವರು ಕನೆಕ್ಟ್ ಆಗಿ ರಿಟರ್ನ್ ಒಂದು ಸರಿ ಇದು ಮಾಡ್ತೀನಿ ಅವರಿಗೆ. ಲಕ್ಷ್ಮಿ ಹೌದು, ಲಕ್ಷ್ಮಿ ಅಕ್ಕ ಇದ್ರು ಕನ್ಫ್ಯೂಸ್ ಇಬ್ಬರು ಇದ್ದಾರೆ, ಇಲ್ಲದ್ರು ಯಾರಂತಲೇ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದೆ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಅವ್ರು ಇದ್ದಾರೆ ನೋಡ್ತೀನಿ, ಅವರಿಗೊಂದು ಇದು ಮಾಡ್ತೀನಿ. ಅಕ್ಕ ನನ್ನ ಹಿಂದಿ ನೋಡಬೇಕು ಅಂದರೆ ಮತ್ತೆ ಹೈಸ್ಕೂಲಿಗೆ ಹೋಗಬೇಕು ಮಾರ್ರೆ. ನಾನು ಮುಂಬೈಗೆ ಬಂದು ಕಲ್ತಿದ್ದು ಹಿಂದಿ. ವಿ ಆರ್ ಕುಕಿಂಗ್ ಚಾನಲ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ ಪೂಜಾರಿ ಅವರು ನೋಡಿ. ವಿ ಆರ್ ಕುಕಿಂಗ್ ಅವರೇ ಡನ್ ಅಂತೆ ನೋಡಿ ನಿಮಗೆ. ಲೈಫ್ ಇದ್ ರಂಜು ಅವರಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಹಿಂದಿ ಬರಲ್ಲ, ಕಷ್ಟ ಆಗಿದೆ. ನನಗೆ ಹಿಂದಿ ಬರುತ್ತೆ, ನಾನು ಅಂದೆ ಅವರಿಗೆ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ ಸೂಪರ್ ಸಪೋರ್ಟ್. ದೀಪಾ ಸೂಪರ್ ಸಪೋರ್ಟ್ ಅಲ್ಲಿದೆ. ಲಕ್ಷ್ಮೀ ಡಿ ಬೈ ಸೂಪರ್ ಸಪೋರ್ಟ್. ನೇಪಾಲ್ ಭಯ್ಯ ಜನರಲ್ ನಾಲೆಜ್ ಭಯ್ಯ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ದೀಪಾ ಸೂಪರ್ ಸಪೋರ್ಟ್. ಅಭಿ ಲೈಫ್ ಇದ್ ರಂಜು ಗಿಫ್ಟ್ ಡನ್ ಅಂತಿದ್ದಾರೆ. ಅಭಿ ಅವರು ಲೈಫ್ ಇದ್ ರಂಜು ಅವರಿಗೆ ಡನ್ ಅಂತೆ ನೋಡಿ, ರಿಟರ್ನ್ ಕೊಡಿ. ದೀಪಾ ಸೂಪರ್ ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಕ್ಷ್ಮೀ ದೇಸಾಯಿ ಆರ್ ಅಡಿಗೆ ಮನೆ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಲಕ್ಷ್ಮೀ ದೇಸಾಯಿ ಅವರು. ಪೂಜಾರಿ ಡನ್ ಅಂತಿದ್ದಾರೆ. ಎಸ್ ಆರ್ ಪೂಜಾರಿ ಎಸ್ ಆರ್ ಶ್ರೀದುರ್ಗ ತರಲೆ ಮಾರೆ. ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ. ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ಲೈಕ್ ಡನ್ ಅಂತಿದ್ದಾರೆ. ವೆಲ್ಕಮ್ ದೀದಿ, ವೆಲ್ಕಮ್ ಸಿಸ್, ನಿಮಗೆ ವೆಲ್ಕಮ್.
ದೀಪಾ ಸೂಪರ್ ಸಪೋರ್ಟ್ ಅವು ಲೈಟ್ ಬಂಡಲ್ಲ ಆಯ್ತು ತೋಜು ನಿಂಗೆ. ಲೈಫ್ ಇದು ರಂಜು ಗಿಫ್ಟ್ ಡನ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ. ಲೈಫ್ ಇದು ರಂಜು ನಿಮಗೆ ಗಿಫ್ಟ್ ಡನ್ ಅಂತೆ ಪೂಜಾರಿ ಅವ್ರದ್ದು ನೋಡಿ. ಶ್ರೀ ದುರ್ಗಾ ಕನ್ನಡ ತುಳು ಆ್ಯಂಡ್ ಕನ್ನಡ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಭಿ ಅವರು ಹಾಯ್ ಜನರಲ್ ನಾಲೆಜ್ ನೇಪಾಲ್ ಬ್ರೂ ಹಾಯ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ನೇಪಾಲ್ ಬ್ರೂ ಕೊಡ್ತಾರೆ ರಿಟರ್ನ್, ಅವರಿಗೆ ಕೊಡಿ ಬೇಕಾದರೆ ಅವ್ರು ಕೊಡ್ತಾರೆ. ತುಂಬ ಒಳ್ಳೇರು ಮೆಸೇಜ್ ತಂದುಳ್ಳೇರು ಬಾಯ್ ಗುಲೇ ಬಂದೆ. ವಿ ಆರ್ ಕುಕಿಂಗ್ ರಿಟರ್ನ್ ಮೀ ಅಂತಿದ್ದಾರೆ. ವಿ ಆರ್ ಕುಕಿಂಗ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಐ ಸಿಸ್ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರೇ ವೆಲ್ಕಮ್ ವೆಲ್ಕಮ್. ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ದಿಸ್ ಕುಕ್ಕಿಂಗ್ ಚಾನಲ್ ಗಿಫ್ಟ್ ಡನ್. ಯಾರು ಕುಕ್ಕಿಂಗ್? ಶ್ರೀ ಕುಕ್ಕಿಂಗ್ ಚಾನಲ್ ಅಂತೆ. ವಿ ಆರ್ ಕುಕಿಂಗ್ ನಿಮಗೆ ಡನ್ ಅಂತೆ ನೋಡಿ. ಶ್ರೀದುರ್ಗ ತುಳು ಆ್ಯಂಡ್ ಕನ್ನಡ ಅವರು ಪೂಜಾರಿ ಡನ್ ಅಂತಿದ್ದಾರೆ. ವಿ ಆರ್ ಕುಕಿಂಗ್ ನಿಮಗೆ ಡನ್ ನೋಡಿ. ಪೂಜಾರಿ ಪೈಲ್ಸ್ ಡನ್ ಅಂತಿದ್ದಾರೆ ನೋಡಿ. ನಮ್ಮ ಅಭಿ ಕಿಚನ್ ಅವರು ಎಸ್ಕ್ಯೂನ್ ಕಿಚನ್ ಐ ಎವ್ರಿ ಒನ್ ಅಂತಿದ್ದಾರೆ ನೋಡಿ. ಎಸ್ಕ್ಯೂನ್ ಕಿಚನ್ ಐ ಸಿಸ್ ಅಂತಿದ್ದಾರೆ. ಪಿನ್ ಮಾಡಿ, ಪಿನ್ ಮಾಡುವ ಒಬ್ಬರಿಗೆ ಆದಮೇಲೆ ಒಬ್ಬರಿಗೆ ಮಾಡಲೇಬೇಕಲ್ವಾ, ಒಂದು 5 10 ನಿಮಿಷ. ಥ್ಯಾಂಕ್ ಯು ಅಂತಿದ್ದಾರೆ ಎಸ್ಕ್ಯೂನ್ ಕಿಚನ್ ಅವರು. ಲಕ್ಷ್ಮೀ ದೇಸಾಯಿ ಅವರೇ 530 ಡನ್. ದುರ್ಗಾ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದುರ್ಗಾ ಅವರೇ ನಿಮಗೆ ಲಕ್ಷ್ಮೀ ದೇಸಾಯಿ ಅವರು ಡನ್ ಕೊಟ್ಟಿದ್ದಾರೆ ನೋಡಿ. ಅಭಿ ರಿಟರ್ನ್ ಓಕೆ ಅಂತಿದ್ದಾರೆ. ಪೂಜಾರಿ ಅವರು ಲೈಫ್ ಇದ್ದು ರಂಜು ಅವರು ಅಭಿ ಅವರೇ 225 ಡನ್ ಅಂತಿದ್ದಾರೆ. ಇವ್ರಿ ಅವರು ನಿಜ ನಿಜ ಅಂತಿದ್ದಾರೆ, ಯಾರಂತ ಗೊತ್ತಿಲ್ಲ. ಐಕೋಡಿ ಅವ್ರಿಗೆ ಬಂದರು ನೋಡಿ. ಐಕೋಡಿ ನಿಜ ನಿಜ. ಪೂಜಾರಿ ಡನ್ ಅಂತಿದ್ದಾರೆ. ಸ್ಕಿನ್ ಕಿಚನ್ ಅವರು ಐಕೋಡಿ ನೀವು ತಿರುವುದು ನಿಜ, ನಾವು ಕೇಳುತ್ತಿರುವುದು ನಿಜ, ಒಟ್ಟಿನಲ್ಲಿ ನಿಜ. ನೀವು ಹೇಳ್ತಿರೋದು ನಿಜ, ನಾವು ಹೇಳ್ತಿರೋದು ನಿಜ, ಒಟ್ಟಿನಲ್ಲಿ ನಿಜ. ಫಸ್ಟ್ ಬಂದೇ ಅದನ್ನು ಮಾಡ್ತಿದ್ದಾರೆ ಅವರು. ಯಾರು ಹೋದ್ರು ಗಿಫ್ಟು ಹೋಯ್ತು. ಇಲ್ಲ ಇದ್ದಾರೆ ಅವರು. ವಿ ಆರ್ ಅವರು ಏನು ಬೆಳಿಗ್ಗೆ ಏನು ಕಾಲಿಗೆ ಬೆಲ್ಲವಾ? ಓಕೆ ಕೊಡಿ ಬೆಲ್ಲ ಕೊಡಿ ತಿನ್ನುವ. ಲೈಫ್ ಇದ್ರೆ ನಗಾಡ್ತಿದ್ದಾರೆ ನೋಡಿ. ಅಭಿ ಅವರು ಥ್ಯಾಂಕ್ ಯು ರಂಜು ಸಿಸ್ಟರ್ ಅಂತಿದ್ದಾರೆ. ಒಟ್ಟಿನಲ್ಲಿ ನಿಜ, ಹೌದು ಒಟ್ಟಿನಲ್ಲಿ ನಿಜ, ಹೌದೌದು. ಲೈಕ್ ಕೊಟ್ಟಿಲ್ಲ ಅಂದರೆ ಅದು ಕೂಡ ನಿಜಾನೇ. ಕೊಡಿ ಐಕೋಡಿ ಅವರೇ ಒಂದು ಲೈಕ್ ಕೊಡಿ ನನಗೆ. ಶ್ರೀದುರ್ಗ ಅವರು ಲಕ್ಷ್ಮೀ ಅಯ್ಯೋ ದೇವ ನಿಂಗೆ ಅಂಜೋವೆ. ಲಕ್ಷ್ಮೀ ಕ್ರಿಯೇಷನ್ ಗಿಫ್ಟ್ ಡನ್ ಅಂತಿದ್ದಾರೆ. ಲಕ್ಷ್ಮೀ ಕ್ರಿಯೇಷನ್ ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಶ್ರೀದುರ್ಗ ಅವರು ಪೂಜಾರಿ ರಿಟರ್ನ್ ಪ್ಲೀಸ್. ಪೂಜಾರಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರು ಅಭಿ ಅವರು ಐಕೋಡೋ ಪ್ಲೀಸ್ ಹಾಯ್ ಅಂತಿದ್ದಾರೆ. ಐಕೋಡಿ ಪ್ಲೇಸ್ ಹಾಯ್ ಅಂತಿದ್ದಾರೆ ನೋಡಿ. ಲಕ್ಷ್ಮಿ ಅವರು ಜನರಲ್ ನಾಲೆಜ್ ಕೊಟ್ಟ ಇಷ್ಟು ದಿನ ಆಯಿತು ರಿಟರ್ನ್ ಮಾಡಿಲ್ಲ. जनरल नॉलेज भैया आपने लक्ष्मी देसाई को आप रिटर्न नहीं किया, 2 दिन हो गए उनको गिफ्ट के बाद आप रिटर्न नहीं किया भैया, देखो चेक कर दीजिए प्लीज. ನನಗೆ ಕೊಟ್ಟಿದ್ರು ನಾನು ಇಟ್ಕೊಳ್ಳಲ್ಲ ಕನೆಕ್ಟ್ ಆಗಿ ಅಂತಿದ್ದಾರೆ. ಆಗಿ ಲೈಫ್ ಇದು ಸ್ಕ್ಯೂನ್ ಅಂತಿದ್ರು. ವಿ ಆರ್ ಕುಕಿಂಗ್ ಚಾನಲ್ ಥ್ಯಾಂಕ್ ಯು ರಂಜು ಆಯ್ ಅಂತಿದ್ದಾರೆ ಸ್ಕ್ಯೂನ್ ಅವರು. ಶ್ರೀದುರ್ಗ ಲಕ್ಷ್ಮೀ ದೇಸಾಯಿಗೆ ರಿಟರ್ನ್ ಮಾಡಿ. ಶ್ರೀದುರ್ಗ ಲಕ್ಷ್ಮೀ ದೇಸಾಯಿಗೆ ರಿಟರ್ನ್ ಮಾಡಿ. ರಂಜು ಹೇಗಿದ್ದೀರಾ? 11:30 ಮಾರ್ನಿಂಗ್, ನೈಟ್ 8:30ಗೆ ಲೈವ್ ಇದೆ, ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತಿದ್ದಾರೆ. ವಿ ಆರ್ ಕುಕಿಂಗ್ ಅವರು ಲೈಫ್ ಇದೆ ಸೂಪರ್ ಎಸ್ಕ್ಯೂನ್ ಅವರೇ ನೀವು ಹೇಗಿದ್ದೀರಾ? ಹಿಂದಿ ಅವರು ಹೋದ್ರಾ? ನಿಮ್ಮದು ಗಿಫ್ಟು ಬೇಡ ನೀವು ಬೇಡ ಅಂತ. ಅಲ್ಲ ಅವ್ರು ಏನು ಹೇಳ್ತಾರಂತ ನನಗೇನೆ ಅರ್ಥ ಆಗ್ತಿಲ್ಲ. ಎಸ್ಕ್ಯೂನ್ ಯಾಕೆ ಲೇಟ್? ಒಳ್ಳೆ ಮಜೆ ಇತ್ತು ಲೈವ್ನಲ್ಲಿ, ಮಿಸ್ಸಿಂಗ್ ಅಲ್ಲಿ ನೀವು ಮಿಸ್ಸಿಂಗ್ ಇಲ್ಲಿ ಅಂತಿದ್ದಾರೆ ನೋಡಿ. ಹೌದು, ಅವರು ಎಂತ ಗೊತ್ತುಂಟಾ, ಗಿಫ್ಟ್ ಅವರು ಹಿಂದಿ ಅವ್ರದ್ದಲ್ವಾ, ಎಂತ ಅಂದರು
वी आर कुकिंग गिफ्ट रिटर्न करो गिफ्ट ರಿಟರ್ನ್ ಮಿಲೇಗ ಎಂತ ಎಂತ ಮಾತಾಡ್ತಾರೆ ನನಗೆ ಕನ್ಫ್ಯೂಸ್ ನನಗೆ ಬರುವುದೇ ಸ್ವಲ್ಪ ಹಿಂದಿ ಅದರಲ್ಲಿ ಕೂಡ ಕನ್ಫ್ಯೂಸ್ ಮಾಡಿಬಿಟ್ರು ಅವರು ಅಕ್ಕ ಎಪ್ಪಿ ಹೋದ್ರು ಈಗ ಅಕ್ಕ ಅಂತಿದ್ರೆ ಹೌದು ಅವರು ಹೋದ್ರು ಲಕ್ಷ್ಮಿ ಅವರೇ ಎಪ್ಪಿ ಅವರು ಹೋದ್ರು ತಗೋ ಅಕ್ಕ ಅಂತಿದ್ದಾರೆ ಎಂತ ಅಂತಾನೆ ಗೊತ್ತಾಗಲ್ಲ ಅವ್ರದ್ದು ಹೌದು ರಂಜು ಅಂತಿದ್ದಾರೆ ಹೌದಾ ರಂಜು ಅಂತಿದ್ದಾರೆ ಚೋ ಫುಲ್ಲು ಜೋಶ್ ಮೇಡಮ್ ಎಂತ ಅವರು ಎಂತ ಗೊತ್ತುಂಟ ರಿಟರ್ನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಮತ್ತೆ ಪುನರ್ ಪ್ಲೀಸ್ ರಿಟರ್ನ್ ಕರುಂಗಿ ಬಂದು ಪನೊಂದು ಮಾಡ್ತಾ ಇದ್ದಾರೆ ಏನಂತಾನೆ ನನಗಂತ ಅರ್ಥ ಆಗ್ತಾನೇ ಇರಲಿಲ್ಲ ನನ್ನ ಹಿಂದಿ ಬರೋದೇ ಸ್ವಲ್ಪ ನನಗೆ ಅದು ಕೂಡ ಕನ್ಫ್ಯೂಸ್ ಮಾಡಿಬಿಟ್ರು ನನಗೆ ಆಗ ಅಂದ್ಕೊಂಡೆ ನನಗೆ ಸ್ವಲ್ಪ ಬರಲ್ವಾ ಅಂತ ಏನೋ ಗೊತ್ತಿಲ್ಲ ಅವ್ರಿಗೆ ಚೂ ಫುಲ್ ಜೋಸ್ ಬೆಲ್ ವಾಟ್ ಥ್ಯಾಂಕ್ ಯು ಸೂಪರ್ ಸಪೋರ್ಟು ದೀಪಾ ಅವರು ಥ್ಯಾಂಕ್ ಯು ದೀಪಾ ಅವರೇ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್ ದೀಪಸ್ ಅವರು ನನಗೂ ಬರೋದೇ ದೀಪಾ ಅವರೇ ಸ್ವಲ್ಪ ನಾನು ಕೂಡ ಅರ್ಧಂಬರ್ಧ ಹಿಂದಿ ಮಾತಾಡ್ತೀನಿ ಆದರೆ ಹಿಂದಿ ಇವ್ರದ್ದು ಹಿಂದಿ ನೋಡಿ ನನಗೆ ತುಂಬ ಅವರು ಕೂಡ ಹಿಂದಿಯವರಾಗಿ ಯಾವ ರೀತಿ ಮೆಸೇಜ್ ಮಾಡ್ತಾರ ಅವ್ರಿಗೆ ಗೊತ್ತುಂಟು ಸರಿಯಾಗಿ ಮತ್ತೆ ಎಂತ ನನ್ನದು ಹಿಂದಿಯನ್ನು ಮೇಲೆ ಕೆಳಗೆ ಮಾಡಿಬಿಟ್ರು ನಾನು ಒಮ್ಮೆ ಯೋಚನೆ ಮಾಡೋದು ನಾನು ಮಾತಾಡಿದ್ದು ತಪ್ಪ ಸರಿಯಾ ಅಂತ ಹಾಗೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ರಂಜು ಅವರೇ ಅಕ್ಕನಿಗೆ ಜೈ ಅಂತಿದ್ದಾರೆ ನಮ್ಮ ಲಕ್ಷ್ಮಿ ಅವರು ಹೌದು ಇವತ್ತು ಯಾರು ಜೈ ಅನ್ನಲಿಕ್ಕಿಲ್ಲ ನೀವು ಅನ್ನಿ ಅಕ್ಕನಿಗೆ ಜೈ ನೀವೇ ಅನ್ನಿ ಇವತ್ತು ಲೈಫ್ ಇದ್ರೆ ಅನ್ನಿ ಸೂಪರ್ ಸಪೋರ್ಟಲ್ಲಿದೆ ವಿ ಆರ್ ಅವರು ಏನಂದ್ರು ಬೆಲ್ ಅವರೆಂತ ಗೊತ್ತಾ ವಿ ಆರ್ ಅವರೇ ಹಿಂದಿ ಅವರು ಬಂದಿದ್ರು ಒಬ್ಬರು ಗಿಫ್ಟ್ ಗಿಫ್ಟ್ ರಿಟರ್ನ್ ಕೊಡಿ ಅಂತಾರೆ ಮತ್ತೇನು ರಿಟರ್ನ್ ನಿಮ್ಗೆ ಕೊಡ್ತೀನಿ ಅಂತಿದ್ದಾರೆ ಎಂಥ ಮೆಸೇಜ್ ಅಂತ ನನಗೇನೆ ಅರ್ಥ ಆಗ್ತಿರ್ಲಿಲ್ಲ ನಾನು ಹೇಳ್ತೀನಿ ತುಂಬಾ ಖುಷಿ ಜೋಕ್ಸ್ ಆಯ್ತು ಅದರಲ್ಲಿ ಒಂದು ಅವರು ಹೋಗಿಬಿಟ್ರು ಹೋಗಲಿ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಅವ್ರದ್ದು ವೀರ್ ಆರ್ ಕುಕಿಂಗ್ ಸೂಪರ್ ಎಸ್ಕ್ಯೂನ್ ಕಿಚನ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಎಸ್ಕ್ಯೂನ್ ಕಿಚನ್ ಅವರೇ ಪೈಲ ಪೂಜಾರಿ ಅವರೇ ನಿಮಗೆ ಗಿಫ್ಟ್ ಕೊಟ್ರ ಅವರು ಯಾರ್ಕೆ ಡ್ಯಾನ್ಸರ್ ಅವರು ದೀಪಸ್ ಇಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಎಸ್ಕ್ಯೂನ್ ಕಿಚನ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಪೂಜಾರಿ ಅವರಿಗೆ ಆಯಿತಾ ದೀಪಸ್ ಇಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ ಎಸ್ಕ್ಯೂನ್ ಕಿಚನ್ ಅವರು ದೀಪಾ ಅವರು ಓಕೆ ಭಯ್ಯ भैया लाइव नहीं करते आप नहीं मिलेगा किधर भी ಪೂಜಾರಿ ನಾನೇ ಮೊದಲು ಮಾಡಿದ್ದು ಪೂಜಾರಿ ಅವರೇ ಮಾಡಿದ್ದಂತೆ ಹಿಂದಿ ತಲೆ ಕೆಡಿಸಿತ್ತು ಅಕ್ಕನಿಗೆ ಜೈ ಹೌದು ನನಗೆ ಹಿಂದಿ ತಲೆ ಕೆಡಿಸಿತ್ತು ಅವ್ರದ್ದು ಎಂತಂತಾನೆ ಗೊತ್ತಾಗಿಲ್ಲ ಆ ಹಿಂದಿ ಅಯ್ಯೋ ದೇವ ಗಮ್ಮತ್ತಾಯ್ತು ಹಿಂದಿ ಅಲ್ಲ ನನ್ನ ಹಿಂದಿಯೇ ಬೇರೆ ಅವರ ಹಿಂದಿಯೇ ಬೇರೆ ಆಯ್ತು ಅದು सुपर सपोर्ट अल्लिदारे ओपन योर आइस भैया थैंक यू सो मच खाना हो गया भैया हो गया 12 बजे हो गया लाइफ इद रंजू लक्ष्मी सीस अंतिद्दारे वी आर कुकिंग सुपर सपोर्ट वी आर कुकिंग अमर आइस क्रीम कोड्तिद्दारे नोडी तिन्नी अंत हाय एव्रीवन अंतिद्दारे नम्म एस्क्यून किचन अवरु ओपन योर्स रमजान चल रहा है ओहो उपवास का आपको भी आप उपवास है अभी ओपन भैया ಎಸ್ಕ್ಯೂನ್ ಅವರು ಐಸಿಸ್ ಸೂಪರ್ ಅಂತಿದ್ದಾರೆ ಓಪನ್ ಭಯ್ಯ ಇದ್ದಾರೆ ನೋಡಿ ಎಲ್ಲರೂ ಕನೆಕ್ಟ್ ಆಗಿ ಅವರು ಕೂಡ ಕನೆಕ್ಟ್ ಆಗ್ತಾರೆ ಓಪನ್ ಭಯ್ಯ ಓಪನ್ ಯುವರ್ ಐಸ್ ಅವರು ನಗುತ್ತಾ ಇದ್ರೇ ಜೀವನದಲ್ಲಿ ನಮಗೆ ಆಯುಷ್ ಜಾಸ್ತಿ ಇರುತ್ತಂತೆ ನೋಡಿ ಅಕ್ಕ ರಿಟರ್ನ್ ಬರಲ್ಲ ಅದು ಬರಲ್ವ ಯಾರ್ದು ಹೋಗಯ ಅಂತಿದ್ದಾರೆ ಓಪನ್ ಯುವರ್ ಐಸ್ ಅವರು ವಿ ಆರ್ ಕುಕಿಂಗ್ ಅವರು ಕನ್ನಡ ಸರಿ ಮಾಡಿ ಬಿಡಿ ಯಶೀಸ್ ಕನ್ನಡ ಸರಿ ಮಾಡುತ್ತೆ ಬಿಡಿ ಸಿಸ್ ಅಂತಿದ್ದಾರೆ ಹೌದು ಅದೇ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಮೇರಾ ಪ್ಯಾರ್ ಹಿಂದಿ ಬಾಗೋ ರಿಟರ್ನ್ मेरा प्यार हिंदी लोगों रिटर्न करो हिंदी लोग वो भैया गया था अभी ओपन योर आइस भैया आ गया देखो कि रिटर्न किसी को नहीं किया तो ज्वाइन कर लो
ಎಸ್ಕ್ಯೂನ್ ಕಿಚನ್ ಆಯ್ ಅಂತಿದ್ದಾರೆ, ಆನ್ ಸಪೋರ್ಟ್ ಅಲ್ಲಿದ್ದಾರೆ. ಓಪನ್ ಯುವರ್ ವೈಸ್. ಅಭಿವಿಧಾನ್ ಆಯ್ ಓಪನ್ ಯುವರ್ ಐಸ್ ಬ್ರೂ ಆಯ್ ಅಂತಿದ್ದಾರೆ ನೋಡಿ. ಮೇರಾ ಮೇರಾ ಹಿಂದಿ ಭಯ್ಯ ರಿಟರ್ನ್ ಕರೋ. किसको दिया किसको दिया ದ ಪುಜಾರಿ ಭಯ್ಯ ಆಪ್ ಕಿಸ್ಕೋ ದಿಯಾ ಗಿಫ್ಟ್. ನೀವು ಯಾರಿಗೆ ಕೊಟ್ರಿ? ಓಪನ್ ಯುವರ್ ಐಸ್ಕೋ. ಓ ಭಯ್ಯ ಗಯ ಆರ್ ಕೆ ಡ್ಯಾನ್ಸರ್ ಭಯ್ಯ ಗಯ ಉನ್ಕೋ ಸಮಸ್ತಾನೆ. ನಮ್ಮ ಅಮ್ಮ ಎಂತಾಯಿತು ನಿನಗೆ ಅಂತ ಗಮ್ಮತ್ತಲ್ವಾ? ನೀನು ನಗರ್ತಿದ್ಯಾ? ಅಯ್ಯೋ ದೇವ. ರಂಜು ಡು ನಾಟ್ ಟಾಕ್. ಓಪನ್ ಭಯ್ಯ ಓಪನ್ ಭಯ್ಯ ಹೌ ಹೆಲೋ ಹಲೋ ಅಂತಿದ್ದಾರೆ ನೋಡಿ. ಓಪನ್ ಭಯ್ಯ ರಿಟರ್ನ್ ಕೊಡ್ತಾರೆ ಆಯಿತಾ? ಅವರಿಗೆ ಕೊಟ್ಟರು, ಅವ್ರು ಕೊಡ್ತಾರೆ. ಅಕ್ಕ ನನ್ನ ಡಬ್ಬಲ್ ನಗ್ತೀನಿ ಇಲ್ಲಿ ఇంగు ఉండే ఇంగు సమ్మా ఉండ కొంచెం పూరగా పడి ఉండరా బాలే దీతిచి ಅಂಗಿರಾಡಿ ಆಯಕ್ಕೆ ಬೋರ್ಡಂಡೆಲ್ಲ ಮಲ್ತು ಕೊರ್ಪೇನು ಬೇರೆ ಕಿಂಜ ಮಿಂದ ಅಂತ ಕೊರ್ಪೆ ತಿಂತೆ ಕಡೆ ತಿಂತೇರಿ ಸಮ ಆಯಲ್ಲ ಚೂರಿಂತೆ ಪಾಪ ರನ ಬಿಡು ನಿತ್ತೈಕುಲ್. ನಿಜ ಹೇಳ್ಬೇಕಂದ್ರೆ ಕೊಟ್ಟೆ ಕೊಟ್ಟೆ ಮರಿ ರಿಟರ್ನ್ ಬಂದವರು ಜೈ. ಹೌದು, ಎಲ್ಲರೂ ಕೊಟ್ಟೆ ಅಂದರು. ಅವ್ರು ರಿಟರ್ನ್ ತಗೊಂಡು ಹೋದ್ರು. ಹೌದು ಲಕ್ಷ್ಮಿ ಇವರೇ, ಅವರು ರಿಟರ್ನ್ ತಗೊಂಡು ಹೋದ್ರು. ಅಯ್ಯೋ ದೇವ, ಒಬ್ಳೆ ನಗ್ತಿದ್ದೀನಿ ನಾನು ಕೂಡ ಇಲ್ಲಿ ಒಬ್ಳೆ ನಗ್ತಿದ್ದೀನಿ. ಮಕ್ಕಳೆಲ್ಲ ಮಲಗಿದ್ದಾರೆ. ಅಯ್ಯೋ ದೇಸಾಯಿ ಅಂತಿದ್ದಾರೆ ನೋಡಿ ನಮ್ಮ ಪೂಜಾರಿ ಅವರು. ಓಪನ್ ಯುವರ್ ಬಿಸಿ ತಾ. ಓ बिजी था आप? ऐसा आपको है ना, आप उपवास है ना, इसलिए है ना भैया. ದ ಪೂಜಾರಿ ನನ್ನ ಕಮೆಂಟ್ ಬಂತಾ? ಎಸ್ಕ್ಯೂನ್ ಕಿಚನ್ ಅವರು ಮತ್ತೆ ಚಲೋ ಆಯಿತು ಯಪ್ಪ. ಮತ್ತೆ ಚಲೋ ಆಗಿಲ್ಲ, ಅವರು ಹೋದ್ರು ಸೀದಾ. ಇವ್ರದ್ದು ಸವಾಸ ಅಲ್ಲ, ಅವರು ಅಷ್ಟು ಹಿಂದಿಯವರಾಗಿ ಅವರು ಕರೆಕ್ಟಾಗಿ ಕಮೆಂಟ್ ಹಾಕ್ಬೇಕಲ್ವಾ? ರಿಟರ್ನ್ ಕರೋ ರಿಟರ್ನ್ ಮಿಲೇಗ. ಅದು ನನಗೆ ಅರ್ಥನೇ ಆಗಿಲ್ಲ ಏನಂತ. ರಿಟರ್ನ್ ಕರೋ ರಿಟರ್ನ್ ಮಿಲೇಗ. ನೈ ಗಿಫ್ಟ್ करो मेरे को, गिफ्ट करो रिटर्न मिलेगा. वो ये ओके सर, ओके. ये हिंदी हो गया, हिंदी आता है उनको. ऐसा आगे ಮಾತಾಡ್ತಾರೆ ಅವರು. ಓಪನ್ ಯುವರ್ ಐಸ್ ರಿಟರ್ನ್ प्लीज़. ओपन भैया प्लीज़ रिटर्न कीजिए लक्ष्मी क्रिएशन दीदी को. ಮತ್ತೆ ಚಲೋ ಆಯಿತು. ಹೌದು ಲಕ್ಷ್ಮಿ ಅವರೇ, ನೀವು ತುಂಬ ನಗಡಿಸಿದ್ದೀರಿ ನನ್ನನ್ನು. ದೀಪಾ ಅವರು ಎಸ್ಕ್ಯೂನ್ ಕಿಚನ್ ನಿಮ್ಮ ವಿಡಿಯೋ ನೋಡಿ ಕುಂದಾಪುರ ಚಿಕನ್ ತಂದೆ ನೋಡಿ. ಎಸ್ಕ್ಯೂನ್ ಕಿಚನ್ ಅವರೇ, ನಿಮ್ಮ ವಿಡಿಯೋ ನೋಡಿ ಕುಂದಾಪುರ ಚಿಕನನ್ನು ತಂದ್ರಂತೆ ನೋಡಿ. ತಿಂದೆ ಅಂದರು ನೋಡಿ, ನಿಮ್ಮ ಚಿಕನನ್ನು ತಿಂದು ಬಂದರು. ಹಾಯ್ ಓಪನ್ ಯುವರ್ ಐಸ್ ಅಂತಿದ್ದಾರೆ ನೋಡಿ. ಹಾಯ್ ಎಸ್ಕ್ಯೂನ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ವಿ ಆರ್ ಕುಕ್ಕಿಂಗ್ ಚಾನಲ್ ನಗಾಡ್ತಿದ್ದಾರೆ ನೋಡಿ. ಎಲ್ರಿಗೂ ನಗುವೇ ನಗು. ಇವತ್ತೊಂದು ತುಂಬ ಜೋಸಾಯಿತು. ಇವರು ಲಕ್ಷ್ಮಿಯವರು ತುಂಬ ಜೋಸು ಮಾಡ್ತಾರೆ, ಜೋಕು ತುಂಬ ಮಾಡ್ತಾರೆ. ಪೂಜಾರಿ ಕಮೆಂಟ್ ಬಂತಾ ಅಂತಿದ್ದಾರೆ. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಭಿ 406 ಗಿಫ್ಟ್ ಡನ್ ವಿತ್ ಓಪನ್ ಯುವರ್ ಐಸ್. ओपन यूर भैया प्लीज़ रिटर्न कीजिए अभी भैया को. ಲಕ್ಷ್ಮಿ ರಿಟರ್ನ್ ಯು ಪ್ಲೀಸ್ ಸಿ. ಲಕ್ಷ್ಮಿ ನಿಮಗೆ ರಿಟರ್ನ್ ಕೊಟ್ಟಿದ್ದಾರಂತೆ ಓಪನ್ ಭಯ್ಯ, ಪ್ಲೀಸ್ ನೋಡಿ ಭಯ್ಯ. ನಿಮಗೆ ಆಪ್ಕೋ ಅಭಿ ಕಿಚನ್ ನೈ ಅಭಿ ಭಯ್ಯ ಡನ್ ಹೋ ಗಯಾ, ಪ್ಲೀಸ್ ರಿಟರ್ನ್ ಕೀಜಿಯೇ ಅಭಿ ಭಯ್ಯ ಕೋ. ಪೂಜಾರಿ ಥ್ಯಾಂಕ್ ಯು ಅಂತಿದ್ದಾರೆ. ಎಸ್ಕ್ಯೂನ್ ಕಿಚನ್ ಸೂಪರ್ ಸಪೋರ್ಟ್ ದೀಪಾ ಅವರು ಥ್ಯಾಂಕ್ ಯು ಸೋ ಮಚ್. ಕನ್ನಡದವರೇ ಗಿಫ್ಟ್ ರಿಟರ್ನ್ ಮಾಡಿ. ಇವರು ಬೇರೆಯೇ. ಕನ್ನಡದವರೇ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ದೀಪಾಸ್ ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ವಿ ಆರ್ ಕುಕ್ಕಿಂಗ್ ಓಪನ್ ಭಯ್ಯ ಅನ್ಬೇಡಿ ಸಿಸ್. ಅವರಿಗೆ ಓಪನ್ ಭಯ್ಯನೇ ಅಂತ ಅನ್ನೋದು ನಾನು ಯಾವಾಗಲೂ ಓಪನ್ ಭಯ್ಯನೇ. ನಾನು ಈಗಲ್ಲ, ಅವರಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ವ, ಆವಾಗದಿಂದ ಕನೆಕ್ಟ್ ಆಗಿದ್ದೀನಿ ಅವರಿಗೆ.
ಅವರ ಲೈವ್ಗೂ ಕೂಡ ಹೋಗ್ತಾ ಬಂದಿದ್ದೀನಿ. ಒಪ್ಪನ್ ಬಯ್ಯನೇ ಅಂತ ಅನ್ನೋದು ಅವರಿಗೆ ನಾನು. ಓಪನ್ ಯುವರ್ ಐಸ್ ಅಂದರೆ ತುಂಬ ಲಾಂಗ್ ಆಗುತ್ತೆ ಅಲ್ಲ, ಅದಕ್ಕೆ ಓಪನ್ ಬಯ್ಯ ಅನ್ನೋದು. ವೆಲ್ಕಮ್ ಅಂತಾರೆ. ದೀಪ ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಪ್ರವೀಣ್ ಅವ್ರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್ ಪ್ರವೀಣ್ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಗಂಟೆ ತಾನೇ ಹಾಂ ಸುಳ್ಳು ಜನ ಕನ್ನಡದವರೇ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ನನ್ನ ವಿಡಿಯೋ ನೋಡಿ ಮೆಸೇಜ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಎಲ್ಲೋ ಪ್ರವೀಣ್ ಅವರೇ, ಎಲ್ಲೋ ಆಯ್ ವೆಲ್ಕಮ್. ಸೂಪರ್ ಸಪೋರ್ಟ್ ಓಪನ್ ಐಸ್ ಅವರು ಅಭಿ ರಿಟರ್ನ್ ಯು ಅಂತಿದ್ದಾರೆ ನೋಡಿ. ಅಭಿ ಅವರು ರಿಟರ್ನ್ ಕೊಟ್ಟರು ನೋಡಿ. ಓಪನ್ ಐಸ್ ಅವರಿಗೆ ಕೊಡಿ ಎಲ್ಲರೂ ಗಿಫ್ಟ್. ಅವರು ರಿಟರ್ನ್ ಕೊಡ್ತಾರೆ ನೋಡಿ. ನಿಜ ಎಲ್ಲರೂ ತಪ್ಪಿಸ್ಕೊಂಡ್ರು ಅಕ್ಕ. ಛೇ ಹೌದು, ಇಲ್ಲಾಂದ್ರೆ ಎಲ್ಲರೂ ಗಿಫ್ಟ್ ಕೊಟ್ಟರೆ ಅವ್ರನ್ನ ತಗೊಂಡು ಸೀದಾ ಹೋಗ್ತಿದ್ರು. ನೀವು ಗಿಫ್ಟು 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 ಅನ್ಬೇಕು, ಕೂತ್ಕೋಬೇಕಿತ್ತು ಇಲ್ಲಿ ಅಲ್ವಾ ಅಲ್ವಾ ಲೈಫ್ ಇದ್ದು ರಂಜು ಲಕ್ಷ್ಮಿ ಅವರೇ ಅಲ್ವಾ. ಗಿಫ್ಟು ಕೊಡಿ ಅಂತ ಕೂತ್ಕೋಬೇಕಿತ್ತು. ಕನ್ನಡದವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪಾಸ್ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ. ಸೂಪರ್ ನಗಾಡ್ತಿದ್ದಾರೆ. ದೀಪಾ ಅವರಿಗೆ ನಗು, ಲೈಫು ಇದ್ದ ರಂಜು ಅವರಿಗೆ ನಗು, ಎಲ್ರಿಗೂ ನಗು. ಅಯ್ಯೋ ದೇವರೇ. ಎವ್ರಿ ಒನ್ ಅಂತಿದ್ದಾರೆ. ನಮ್ಮ ಎಸ್ಕ್ಯೂನ್ ಕಿಚನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಫ್ ಇದ್ದ ರಂಜು ಅವರು. ದೀಪಾಸ್ ಅವರು ಸೂಪರ್ ಸಪೋರ್ಟ್. ಲೈಫ್ ಇದ್ದ ರಂಜು ಸೂಪರ್ ಸಪೋರ್ಟ್. ಪ್ರವೀಣ್ ಬ್ರೂ ಹಾಯ್ ಅಂತಿದ್ದಾರೆ ನೋಡಿ. ಅಭಿ ಅವರೇ, ಅವರು ಬಂದು 2-3 ಮೆಸೇಜ್ ಆದಮೇಲೆ ಮಾತ್ರ ನೀವು ಗಿಫ್ಟ್ ಕೊಡಿ ಆಯಿತಾ. ಇಲ್ಲಾಂದರೆ ಗಿಫ್ಟ್ ಆಗ ಹಿಂದಿಯವ್ರು ಬಂದಾಗೆ ಆಗುತ್ತೆ. ಈಗ ಕೊಡಬೇಡಿ, ಮತ್ತೆ ಕೊಡಿ. ವಿ ಆರ್ ಕುಕಿಂಗ್ ಅವರು ಸೂಪರ್ ಸಪೋರ್ಟ್. ಅವ್ರದ್ದು 2-3 ಮೆಸೇಜ್ ಬರಲಿ ಮತ್ತೆ ಕೊಡಿ, ಇಲ್ಲಾಂದರೆ ಕೊಡಬೇಡಿ ಈಗ. ವಿ ಆರ್ ಕುಕಿಂಗ್ ಸೂಪರ್ ಸಪೋರ್ಟ್. ಓಪನ್ ಐಸ್ ಅವರು ಐ ರಿಟರ್ನ್ ಲಕ್ಷ್ಮಿ ಆ್ಯಂಡ್ ಅಭಿ. ಓಕೆ ಭಯ್ಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಲೈವ್, ಥ್ಯಾಂಕ್ ಯು ಸೋ ಮಚ್. ದೀಪಸ್ ಅವರು ಸೂಪರ್ ಸಪೋರ್ಟ್. ಪ್ರವೀಣ್ ಇದ್ದಾರೆ ನೋಡಿ. ಅಭಿ ಇಬ್ರು ಹಾಯ್ ಅಂತಿದ್ದಾರೆ, ಲೋ ಅಂತಿದ್ದಾರೆ. ಪ್ರವೀಣ್ ಇದ್ದಾರೆ ನೋಡಿ. ಅವರಿಗೆ ಗಿಫ್ಟ್ ಕೊಡುವವರು ಕೊಡಿ. ಇದ್ದಾರಲ್ವಾ, ನೀವು ಇದ್ದರೆ ಕೊಡ್ತಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿ ಆರ್ ಕುಕಿಂಗ್ ಅವ್ರು ನಗಾಡ್ತಿದ್ದಾರೆ. ನಿಮಗೂ ಕೂಡ ನಗು ಬಂತಪ್ಪ ದೇವರೇ. ಇಮೋಜಿ ಎಲ್ಲ ಹಾಕ್ಬಾರ್ದು ಅಂತಾರೆ, ಹೌದಾ? ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಾ? ಸ್ಕಿನ್ ಕಿಚನ್ ಆಯ್ ಅಂತ ಥ್ಯಾಂಕ್ ಯು. ಓಪನ್ ಯುವರ್ ಐಸ್ ಬ್ರೂ ಅಂತಿದ್ದಾರೆ ನೋಡಿ. ಲಕ್ಷ್ಮಿ ಅವರು ನಗಡುದು. ಲಕ್ಷ್ಮಿ ಅವರು ಬಿದ್ದು ನಗಾಡ್ತಿದ್ದಾರೆ ನೋಡಿ. ಹೇಗೆ ಪಾಪು ಹೇಳ್ತಾನೆ ಇಷ್ಟು ನಗಾಡಿದರೆ ನೋಡಿ. ಪಾಪ ಇದ್ದಾನಲ್ವ ಅಲ್ಲಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೀಪ ಅವರು ಸೂಪರ್ ಸಪೋರ್ಟ್. ಅಣ್ಣಪ್ಪ ಅಣ್ಣಿ ಅವರು ಬಂದರು. ಅಣ್ಣಪ್ಪ ಅವರೇ ಎಂಚೊಲ್ಲಾರು ಬತ್ತಾರ ಬನ್ನಿ ಬಲೆ ಒಂಜಿ ಲೈಕ್ ಕೊರ್ಲೆ. ಯಾನು ಪೋಪುನ ಅಲ್ಲ ಅಂತ ತಡದು ಉಳ್ಳಾರಂದು ಕೊಲ್ದೀನಿ ಯಾನು. ಅಭಿ ಅವರು ಪ್ರವೀಣ್ ಜಿ ಕನೆಕ್ಟ್ ಆಗಿ ಅಂತಿದ್ದಾರೆ. ಥ್ಯಾಂಕ್ ಯು. ಓಪನ್ ಅಭಿ ಡನ್ ಅಂತಿದ್ದಾರೆ. ಓಕೆ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಡನ್ ಹೋಗಯ್ಯ. ದಾದಾ ಮಲ್ತೊಂದುಲ್ಲಾರು ಮೆಸೇಜ್ ಓದೊಂದುಲ್ಲೆ ಅಣ್ಣಪ್ಪಣ್ಣ ಮೆಸೇಜ್ ಓದ್ತಾ ಇದ್ದೀನಿ. ಓಪನ್ ಐಸ್ ಅಂತ ಹೇಳಿ ಸಿಸ್. ಓಪನ್ ಭಯ್ಯ. ಓಕೆ ಓಪನ್ ಐಸ್ ಭಯ್ಯ. ओपन आइस प्लीज रिटर्न कीजिए नहीं ओ आयतु हो गया जोकुल दादा मल्तंदुल्लेर जोकुलु निद्रेडुल्लेर यजमानरु उणोंदुल्लेर अन्नप्प डन इरेन तो जाओ मर्रे इरेन तो जावे ಅಣ್ಣಪ್ಪ ಡನ್ ಮಾಡಿದ್ದೀನಿ. ನೀವು ಮಾಡಿ ಅಣ್ಣಪ್ಪ ಅವರೇ. ನೀವು ಸಪೋರ್ಟ್ ಮಾಡ್ತೀರಿ, ನಾನು ಮಲಗ್ತೀನಿ ಆಯಿತಾ. ನೋಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಅಕ್ಕ ಇನ್ನೊಮ್ಮೆ ಹಾಗೆ ಮಾಡಬೇಡ ನೀನು. ಹೇಗೆ ಲಕ್ಷ್ಮಿ ಅವರೇ ಹೇಗೆ ಮಾಡಬಾರ್ದು? ಕಮೆಂಟ್ ಮಾಡಿದ್ದೀನಿ ನೋಡಿ ಬ್ರೂ. ಪ್ರವೀಣ್ ಅಂತಿದ್ದಾರೆ ನೋಡಿ. ಪ್ರವೀಣ್ ಓಕೆ ಅಂತಿದ್ದಾರೆ. ಅಣ್ಣಪ್ಪಣ್ಣಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅಣ್ಣಪ್ಪ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಸ್ಕಿನ್ ಕಿಚನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಎಂತ ಲಕ್ಷ್ಮೀ ದೇಸಾಯಿ ಅವರೇ ಹೇಗೆ ಮಾಡಬಾರ್ದು ನಾನು? ಅದೇಯಾ ಅವರು ಹಿಂದಿಯವ್ರು ಬಂದರು ಅದೇಯಾ? ಅಯ್ಯೋ ನಿನ್ನ ಮಲಗಿದೆ ನನ್ನ ಹೋಗ್ತೀನಿ ಹೋದ್ರು. ಅಯ್ಯೋ ನಿನ್ನ ಮಲಗಿದೆ ನಾ ಹೋಗ್ತೀನಿ ನೋಡು. ಹಾಗೆಯಾ? ಅದು ಮತ್ತೆ ಹಿಂದಿ ಅವರು ಬರ್ತಾರೆ.
ಹಿಂದಿಯವರು ಬರಲಿ, ಅವರು ಬೇರೆ, ಇವರು ಆದರೂ ಗೊತ್ತಾಯ್ತು ಅವರಿಗೆ, ಅವ್ರದ್ದು ಹಿಂದಿ ಗೊತ್ತಿದ್ದು ಆ ರೀತಿ ಮಾಡ್ತಾರೆ. ಎಸ್ಕ್ಯೂನ್ ಕಿಚನ್ ಆಲ್ರೆಡಿ ಡನ್. ಅವರಂದಿದ್ದು ಗೊತ್ತಾ ಏನಂತ, ಗೊತ್ತಾಯ್ತಾ ನಿಮಗೆ ಅವರ ಏನಂದ್ರು ಅಂತ? ಪ್ಲೀಸ್ ರಿಟರ್ನ್ ರಿಟರ್ನ್ ಪ್ಲೀಸ್ ರಿಟರ್ನ್ ಪ್ಲೀಸ್ ರಿಟರ್ನ್ ರಿಟರ್ನ್ ಮೀಲೇಗ. ಅದು ಅದು ನೋಡಿ ನನಗೆ ತುಂಬ ನಗಾಡಲಿಕ್ಕೆ ಬಂತು. ಹಾಯ್ ಅಂತಿದ್ದಾರೆ ಓಪನ್ ಐಸ್ ಅವರು. ಮತ್ತೆ ಪುನಃ ಅದಲ್ಲ, ನೀವು ರಿಟರ್ನ್ ಕೊಡಿ ಕೊಡಿ ಯಾರಿಗೆಲ್ಲ, ಪ್ಲೀಸ್ ರಿಟರ್ನ್ ರಿಟರ್ನ್ ಮಿಲೇಗ ಅವ್ರದ್ದು ಅದೇ ಒಂದು. ಹಾಯ್ ಅಂತಿದ್ದಾರೆ ಓಪನ್ ಐಸ್ ಅವರು ಇದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಕೊಡಿ ಅವರಿಗೆ, ಅವರು ಕೊಡ್ತಾರೆ, ಖಂಡಿತ ಕೊಡ್ತಾರೆ, ಕೊಡಿ 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 ಅಪ್ಪೋ ಅಂತಿದ್ದಾರೆ. ಲಕ್ಷ್ಮಿ ಅವರಿದ್ದಾರೆ ನೋಡಿ. ಅಣ್ಣಪ್ಪ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಅಣ್ಣಪ್ಪ ಅವರು ವೀನಸಿಸ್ ಬಂದ್ರಾ? ಎಲ್ಲಿದ್ದಾರೆ ವೀಣಾ ಅವರು? ನನಗೆ ಗೊತ್ತಿಲ್ಲ. ವಿ ಆರ್ ಕುಕ್ಕಿಂಗ್. ಅನ್ನಿ ಬ್ರೂ ಆಯಿತು ಊಟ, ನಿಮ್ದಾಯ್ತಾ ಬ್ರೂ? ಅಣ್ಣಪ್ಪಣ್ಣ ತುಂಬ ಸಪೋರ್ಟಲ್ಲಿದ್ದಾರೆ. ದೀಪಾ ಅವರು ಸಪೋರ್ಟಲ್ಲಿದ್ದಾರೆ. ನನ್ನ ವಿಡಿಯೋ ನೋಡಿ ಮೆಸೇಜ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. APD ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಓಪನ್ ಹೌಸ್ ಲಕ್ಷ್ಮೀ ದೇಸಾಯಿ ಹಲೋ ಅಂತಿದ್ದಾರೆ ನೋಡಿ. ಲಕ್ಷ್ಮೀ ದೇಸಾಯಿ ಅವರೇ, ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ನಮ್ಮ ಓಪನ್ ಐಸ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ದೀಪಾ ಅವರು, SQ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರೇ, ನಿಮ್ಮನ್ನು ಮಾತಾಡಿಸ್ತಿದ್ದಾರೆ ಓಪನ್ ಐಸ್ ಅವರು ನೋಡಿ. ಅಕ್ಕ ನಕ್ಕು ನಕ್ಕು ಸಾಕಾಯ್ತು. ಹೌದಾ? ನಗಿ ನಗಿ, ನಗು ನಗುತ್ತಾ ನಗುತ್ತಾ ಇರಿ, ನಗು ನಗುತ್ತಾ ನಗುತ್ತಾ ಇರಿ, ಅದೇ ಖುಷಿ ನೋಡಿ. ಲಕ್ಷ್ಮೀ ದೇಸಾಯಿ ಅವರೇ, ನಿಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ನಮ್ಮ ಓಪನ್ ಬ್ರದರ್ ನೋಡಿ. ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. VRCs ವೀಣಾ. ಹೌದಾ? ನಾನು ವೀಣಾ ಅವ್ರು ಯಾರು ಬಂದರು ಅಂತ ನೋಡೋದು. ನೀವೇ ವೀಣಾ ಅವರು? 135 ಗಿಫ್ಟ್ ಡನ್. ಅಣ್ಣಪ್ಪ ಅಣ್ಣಿ ಗಿಫ್ಟ್ ಡನ್ ನೋಡಿ. ಅಣ್ಣಪ್ಪ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಭಿ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ಎಂಥ ಜೋಕ್ ಆಯಿತು ಗೊತ್ತಾ ಇವತ್ತು, ಖುಷಿ ಆಯಿತು. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಇದೀನಿ ಅಂತಿದ್ದಾರೆ ನೋಡಿ. ನಿಮ್ಮನ್ನು ಮಾತಾಡಿಸ್ತಿರೋ ಅವರು. ಹಾಯ್ ಅಂತ ಹೇಳಿ ಅವರಿಗೆ, ಓಪನ್ ಐಸ್ ಅವರಿಗೆ. SQ ಸೂಪರ್ ಸಪೋರ್ಟಲ್ಲಿದ್ದಾರೆ. APD ಅವರು. ಅರಿನಾಜಿ ಹಿಂದಿ ಅವರನ್ನು ಕನೆಕ್ಟ್ ಮಾಡಿಸಿ. ಓಪನ್ ಭಯ್ಯ, ಓಪನ್ ಐಸ್ ಅವರಾ? VR ಅವರು ಬೈತಾರೆ ಓಪನ್ ಭಯ್ಯ ಅನ್ಬೇಡಿ ಅಂತ, ಅದಕ್ಕೆ ಓಪನ್ ಐಸ್ ಅನ್ನೋದು ನಾನು. APD ಸೂಪರ್ ಸಪೋರ್ಟ್. SQ ಅವರು ಸೂಪರ್ ಸಪೋರ್ಟ್. नो ओपन इस भैया इधर APD भैया ही देखो, कनेक्ट नहीं होएगा तो कनेक्ट हो जाओ. APD सुपर सपोर्ट. दीपा सुपर सपोर्ट. लक्ष्मी ಹೇಳಿ ಬ್ರೂ ಓಪನ್ ಐಸ್ ಬ್ರೂ ಅಂತಿದ್ದಾರೆ ನೋಡಿ. ಎಸ್ಕ್ಯೂನ್ ಓಪನ್ ಐಸ್ ಬ್ರೂ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಹೇಳಿ ಬ್ರೂ ಅಂದರೆ ಅವರಿಗೆ ಬರಲ್ಲ. ನಿಮ್ಮದು ಕನ್ನಡ ಬರೋದಿಲ್ಲ ಅವರಿಗೆ. ಹೇಳಿದ್ದಾರೆ ನೀವು, ನಿಮ್ಮದು ಮೆಸೇಜ್ ಹೇಳಿದೆ ನೋಡಿ. ಲಕ್ಷ್ಮಿ ಅವರೇ, ನಿಮ್ಮ ಕನ್ನಡ ಎಲ್ಲ ಬರೋದಿಲ್ಲ ಅವರಿಗೆ, ಹಿಂದಿಯಲ್ಲಿ ಮಾತಾಡಿ, ಕನ್ನಡ ಬರೋದಿಲ್ಲ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಅಣ್ಣಪ್ಪ ಅಣ್ಣಿ ಗಿಫ್ಟ್ ಡನ್ ನೋಡಿ. ಅಣ್ಣಪ್ಪ ಅವರೇ, ಅನು ಅವರಿಗೆ ಗಿಫ್ಟ್ ಕೊಡಿ ಅಭಿ ಅವರಿಗೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. APD ಅವರು ಸೂಪರ್ ಸಪೋರ್ಟ್. 230 ಗಿಫ್ಟ್ ಡನ್. ಕಮೆಂಟ್ ಚೆಕ್ ಮಾಡಿ. ಅಣ್ಣಪ್ಪ ಅವರು ಅಂತಿದ್ದಾರೆ ಅಭಿ ಅವರಿಗೆ ಡನ್ ಅಂತೆ ನೋಡಿ. ಓಕೆ ಬಾಯ್ ಸೀಸ್, ಬಾಯ್ ಲಕ್ಷ್ಮಿ ಕ್ರಿಯೇಷನ್ಸ್ ಅವರೇ. ಇಲ್ಲದೆ ಬಾಯ್. ಇಬ್ಬರು ಲಕ್ಷ್ಮಿ ಅವರು ಒಟ್ಟಿಗೆ ಬರ್ತಾರೆ ನೋಡಿ. ಮತ್ತು ಯಾರು ಲಕ್ಷ್ಮಿ ಅಂತಲೇ ಗೊತ್ತಾಗಲ್ಲ ನಮಗೆ. ಲಕ್ಷ್ಮಿ ಅವರು ಲಕ್ಷ್ಮೀ ದೇಸಾಯಿ ಅವರು, ಇವರು ಲಕ್ಷ್ಮಿ ಕ್ರಿಯೇಷನ್ ಅವರು. ಸೂಪರ್ ಸಪೋರ್ಟ್. ಲಕ್ಷ್ಮೀ ಬಾರಮ್ಮ ಸಿಸ್. ಬಾಯ್. ನಾನು ಕೂಡ ಹೋಗುವ ಅವಳಿಗೆ. ಅಕ್ಕ ಗುಡ್ ನೈಟ್. 12:30 ಆಗೋಯ್ತು. ಹೌದಾ? ನನಗೆ ಗೊತ್ತಿಲ್ಲ ನಾನು ಟೈಮೇ ನೋಡಿಲ್ಲ. ಮೊದಲೇ ದೇವ ಮೆಟ್ಕೊಂಡಾಗೆ ಆಡ್ತಾ ಅಯ್ಯೋ ದೇವ ಪರಮಾತ್ಮ. ಹೌದು ಲಕ್ಷ್ಮಿ ಅವರೇ, ಹೋಗಿ ಮಲಗಿ ಆಯಿತಾ? ರಾತ್ರಿಯಲ್ಲಿ ಬರುತ್ತೆ ನೋಡಿ. ಹಿಂದಿಯವರು ಬರ್ತಾರೆ ನೋಡಿ, ಗಿಫ್ಟ್ ಕೊಡಿ ಅಂತ ಸ್ವಪ್ನ ಕನಸಲ್ಲಿ ಬರ್ತಾರೆ ನೋಡಿ. VR ಅವರು ಸೂಪರ್. ನಾನು ಮರ್ತೋದ್ರಾ? ನಿಮ್ಮನ್ನು ಮರೆಯಲ್ಲ VR ಕುಕ್ಕಿಂಗ್ ಅವರೇ. ಇದ್ದೀರಲ್ವ ನೀವು ಮಾಡ್ತಾ ಇದ್ದೀರಿ, ಇನ್ನು ಮಾತಾಡ್ತಿದ್ದೀನಿ ನಿಮ್ಮ ಹತ್ರ. VR ಕುಕ್ಕಿಂಗ್ ಅವರಿದ್ದಾರೆ ನೋಡಿ, ಅವರಿಗೂ ಕೂಡ ಕನೆಕ್ಟ್ ಆಗಿ
ಓಕೆ, ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್, ಗುಡ್ ನೈಟ್. ಲಕ್ಷ್ಮಿ ಅವರು, ಹಿಂದಿ ನನಗೆ ಬರಲ್ಲ ಮಾರೈತಿ, ಬರುತ್ತೆ ಬರುತ್ತೆ, ಮರಾಠಿಯಲ್ಲಿ ಮಾತಾಡಿ. ನನಗೆ ಹಿಂದಿ ಬರುತ್ತೆ, ನೀವು ಮರಾಠಿಯಲ್ಲಿ ಮಾತಾಡಿ. ಅನ್ನಪ್ಪ ಅಭಿ ವಿಧಾನ್ ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಓಪನ್ ಲಕ್ಷ್ಮೀ ದೇಸಾಯಿ ರಿಟರ್ನ್ ಮೀ. ಲಕ್ಷ್ಮಿ ಅವರೇ ನೋಡಿ, ನಿಮಗೆ ಗಿಫ್ಟ್ ಕೊಟ್ಟರು ನೋಡಿ, ಓಪನ್ ಐಸ್ ಅವರು ಅವರಿಗೆ ರಿಟರ್ನ್ ಕೊಟ್ಟರು ನೋಡಿ. ಲಕ್ಷ್ಮಿ ಅವರೇ ನಿಮಗೆ ನೋಡಿ, ಓಕೆ ಬ್ರೂ ಅಂತಿದ್ದಾರೆ. ಕೊಡಿ, ಒಂದು ಗಿಫ್ಟ್ ಬಂತು. ಅಭಿ ಅವರು ಥ್ಯಾಂಕ್ ಯು. ಅಣ್ಣಪ್ಪ ಅಭಿ ಅಂತಿದ್ದಾರೆ. ದೀಪಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಲ್ರಿಗೂ ನಾನು ಹೋಗ್ತಾ ಇದ್ದೀನಿ. ಲಕ್ಷ್ಮಿ ಅವರು ಯಪ್ಪೋ ಹಿಂದಿ ಮಾರೈತಿ, ಹಿಂದಿ ಮರಾಠಿ ನನಗೆ ಹಿಂದಿ, ಮರಾಠಿ, ಇಂಗ್ಲೀಷು ಸ್ವಲ್ಪ, ಮತ್ತು ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ, ಕನ್ನಡ ಬರುತ್ತೆ, ತುಳು ಬರುತ್ತೆ. ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡಲಿಕ್ಕೆ ಬರಲ್ಲ ನನಗೆ, ಹಿಂದಿ ಮಿಕ್ಸ್ ಎಲ್ಲ ಆಗುತ್ತೆ. ತುಳು ಬರುತ್ತೆ, ಎಲ್ಲನೂ ಮಾತಾಡ್ತೀನಿ ನಾನು. ಓಕೆ ಬಾಯ್, ಗುಡ್ ನೈಟ್ ಸಿಸ್, ಗುಡ್ ನೈಟ್. ದೀಪಾ ಅವರೇ ಥ್ಯಾಂಕ್ ಯು ಸೋ ಮಚ್. ದೀಪಾ ಅವರೇ ಗುಡ್ ನೈಟ್, ಬಾಯ್. ಥ್ಯಾಂಕ್ ಯು ಎಲ್ರಿಗೂ, ಬಾಯ್. ಗುಡ್ ನೈಟ್, ಬಾಯ್. ಲಕ್ಷ್ಮಿ ಗಿಫ್ಟ್ ಕೊಡಿ ಅವರಿಗೆ, ಓಪನ್ ಬ್ರದರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಅಭಿ ಅವರೇ ಥ್ಯಾಂಕ್ ಯು ಸೋ ಮಚ್. ಇಷ್ಟರವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ದೀಪ ಅವರೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ಲಕ್ಷ್ಮಿ ಅವರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಮತ್ತು SQ ಕಿಚನ್ ಅವರಿಗೂ ಕೂಡ, ಮತ್ತು ಲೈಫ್ ಇದ್ದು ರಂಜು ಅವರಿಗೂ, VR ಕುಕ್ಕಿಂಗ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ರಿಗೂ, ದೀಪ ಅವರಿಗೂ, ಪೂಜಾರಿ ಅವರಿಗೂ, ಮತ್ತು ರೋಪನ್ ಭಯ್ಯ ಅವರಿಗೂ, ಅನ್ನಪ್ಪ ಅನ್ನಿ ಅವರಿಗೂ ಥ್ಯಾಂಕ್ ಯು. VR ಕುಕ್ಕಿಂಗ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಭಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್. बंगाली, हिंदी एंड इंग्लिश. हाँ, भैया को बंगाली, हिंदी एंड इंग्लिश. हमको हिंदी आएगा, कन्नड़ आएगा, तुलु आएगा, हमारा लैंग्वेज आएगा. आपको हमको बंगाली नहीं आएगा, इंग्लिश थोड़ा आएगा, हिंदी आएगा भैया. ओके भैया, गुड नाइट भैया. सबको गुड नाइट. बाय. स्वीट ड्रीम्स. टेक केयर. बाय. ಓಕೆ ಬಾಯ್. ಅಣ್ಣಪ್ಪ ಅವರೇ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಆಲ್ ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ 407 ಓಪನ್ ಯುವರ್ ಐಸ್ ಡನ್ ಅಂತೆ. ಓಪನ್ ಯುವರ್ ಐಸ್ ಡನ್ ಹೋಗಯ. ಗುಡ್ ನೈಟ್ ಆಲ್ ಅಂತಿದ್ದಾರೆ ನಮ್ಮ ಅಭಿ ಅವರು. ಗುಡ್ ನೈಟ್ ಲಕ್ಷ್ಮೀ ಸಿಸ್. ಡನ್ ದೀದಿ ಅಕ್ಕ. ಡನ್ ಹೋಗಯ 407. ದೀದಿ ಗುಡ್ ನೈಟ್ ಲಕ್ಷ್ಮಿ ದೀದಿ. ಭೂತ ಬರುತ್ತೆ ನೋಡಿ. ಗುಡ್ ನೈಟ್ ಸಿಸ್ಟರ್. ಗುಡ್ ನೈಟ್ ಅಭಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಭಿ ಅವರೇ, ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರೇ ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಗುಡ್ ನೈಟ್ ಅಕ್ಕ ಅಂತಿದ್ದಾರೆ. ಗುಡ್ ನೈಟ್ ಒಂದು ಸಾರಿ ದೀದಿ, ಒಂದು ಸಾರಿ ಅಕ್ಕ, ಇನ್ನೇನೆಲ್ಲ ಬರುತ್ತೆ ಅದರಲ್ಲಿ ಲಕ್ಷ್ಮಿ ಅವರೇ, ಇನ್ನೇನೆಲ್ಲ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಯುವರ್ ಲೈವ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೂ ನಾನು ತುಂಬ ಹೃದಯದ ಧನ್ಯವಾದ ಅಭಿ ಅವರೇ. ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರು ನಗಡ್ತಿದ್ದಾರೆ. ಗುಡ್ ನೈಟ್ ಲಕ್ಷ್ಮಿ ಸಿಸ್ಟರ್ ಅಂತಿದ್ದಾರೆ ಅಭಿ ಅವರು. ಗುಡ್ ನೈಟ್ ಲಕ್ಷ್ಮಿ ಅವರೇ. ನೋಡಿ, ಕನಸಲ್ಲಿ ಬಂದು ಗಿಫ್ಟ್ ಕೊಡಿ ಅಂತಾರೆ ನೋಡಿ. ಗುಡ್ ನೈಟ್ ಬ್ರೂ ಅಭಿ ಅವರೇ. ಕನಸಲ್ಲಿ ಬಂದು ಗಿಫ್ಟ್ ಕೊಡಿ ಅಂತಾರೆ ನೋಡಿ. ಲಕ್ಷ್ಮಿ ಅವರಿಗೆ ಬಂದು ಜೋರಾಗಿ ಅನ್ಬೇಕು ಗಿಫ್ಟ್ ಕೊಡಿ ಅಂತೆ. MK ಮನೆಯವರು ಈಗ ಬಂದರು ನೋಡಿ, ಲೈಕ್ ಡನ್ ಅಂತಿದ್ದಾರೆ ನೋಡಿ. ನಾನು ಹೋಗ್ತಿದ್ದೀನಿ. ಅಭಿ ಅವರು ಓಕೆ ಅಂತಿದ್ದಾರೆ. ಡನ್ 9:30ಗೆ ಜಾಯ್ನ್ ಆಗಿ. ಮಾರ್ನಿಂಗ್ 9:30 ಇದೆ. ನಾನು 9:30ಗೆ ಜಾಯ್ನ್ ಆಗಿ. ಲೈಕ್ ಡನ್ ಲಕ್ಷ್ಮಿ. ಈಗ ಕೊಟ್ರೆ ಲೈಕ್ ಡನ್. ಎಷ್ಟು ಕೊಡ್ತೀರಿ ನೀವು ಲಕ್ಷ್ಮಿ ಅವರೇ? MK ಕಿಂಗ್ ಅವರು ಬಂದರು, MH ಕಿಂಗ್ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಂದಿಲ್ಲ ಆದರೆ
ಓಕೆ ಬಾಯ್ ಬಾಯ್. ಆಟು ಆಟು, ಅಯ್ಯೋ ದೇವ, ಎಲ್ಲಿ ಆಟು ಇಡುವುದು ಲಕ್ಷ್ಮಿ ಅವರೇ? ಅದನ್ನು ಇಟ್ಕೊಂಡು ಆ ಆಟನ್ನು ಎಲ್ಲಿ ತಗೊಂಡೋಗಿ ಇಡುವುದು? ಲಕ್ಷ್ಮೀ ದೇಸಾಯಿ. ಓಕೆ ಬಾಯ್ ಅಕ್ಕ, ಬಾಯ್ ಬಾಯ್ ಬಾಯ್. ನಾಳೆ ಬನ್ನಿ ಆಯಿತಾ, ಮಾತಾಡುವ ಏನಾಯ್ತಂತ. ಥ್ಯಾಂಕ್ ಯು ಎಮ್ ಎಚ್ ಕಿಂಗ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಡನ್ ಮಾಡ್ತೀನಿ. ಇದ್ದಾರೆ 4 ಮಂದಿ, ಅವರೊಬ್ಬರು ಮೆಸೇಜ್ ಮಾಡ್ತಿದ್ದಾರಲ್ವ, ಅವರಿಗೆ ಅವ್ರು ಮಾಡ್ತಿದ್ದಾರಲ್ವ, ಯಾಕೆ ಇದು ಕಟ್ ಮಾಡೋದಂತ ಇಟ್ಬಿಟ್ಟು. ಮಂಜುಕೆ ಅವರು, ಎಮ್ ಎಚ್ ಕಿಂಗ್ ಅವರು ಬಂದರು, ಸಪೋರ್ಟ್ ಮಾಡ್ತಿದ್ದಾರೆ ಅವರು. ಥ್ಯಾಂಕ್ ಯು ಎಲ್ರಿಗೂ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಮಂಜುಕೆ ಕಿಂಗ್, ಮಂಜು ಕಿಂಗ್, ಎಮ್ ಎಚ್ ಕಿಂಗ್ ಅವರೇ, ಥ್ಯಾಂಕ್ ಯು ಎಮ್ ಎಚ್ ಕಿಂಗ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಓಕೆ ಕಟ್ ಮಾಡ್ತೀನಿ, ಎಂಡ್ ಮಾಡ್ತೀನಿ ಆಯಿತಾ? ಓಕೆ ಮಾಡ್ತೀನಿ.